Hare Krishna. Hare Krishna. ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಕ್ತಿ ಶಾಸ್ತ್ರಿ ಎರಡನೇ ಅಧ್ಯಾಯದ ಎರಡನೇ ಸೆಷನ್. ಇದಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ರಾಧಾ ಗೋವಿಂದ ಹತ್ರ ಪ್ರಾರ್ಥನೆ ಮಾಡುವ. ಗೌರವನಿತ ರಾಧಾ ಗೋವಿಂದ ಗೌರವನಿತ ಮತ್ತು ಪ್ರಭುಪಾದ ಹತ್ರ ನಮ್ಮ ಇವತ್ತಿನ ಕ್ಲಾಸ್ ಒಳ್ಳೆ ರೀತಿಯಲ್ಲಿ ಆಗಿ ಒಳ್ಳೆ ರೀತಿಯಲ್ಲಿ ನನಗೆ ಕ್ಲಾಸ್ ಮಾಡಲಿಕ್ಕೆ ಅವ್ರದ್ದು ಅನುಗ್ರಹ ಬೇಕು. ಹಾಗೆ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಅದು ಅರ್ಥ ಆಗಬೇಕು. ಈ ರೀತಿ ನಾವು ಪ್ರಾರ್ಥನೆ ಮಾಡುವ. ಪ್ರಾರ್ಥನೆ ಮಾಡಿ ನಾವು ಪ್ರಭುಪಾದಿಗೆ ವಂದನೆ ಸಲ್ಲಿಸುತ್ತಾ ನಾವು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡುವ. ಹರೇ ಕೃಷ್ಣ. ಪ್ರಭುಪಾದ್ ಕಿ ಜೈ. ಘಟಕ 1 ಭಗವದ್ಗೀತಾ ಅಧ್ಯಾಯಗಳು 1ರಿಂದ 6, ಪಾಠ 3, ಅಧ್ಯಾಯ 2 12ರಿಂದ 48. ಎಸ್, ಒಟ್ಟಿಗೆ ನಾವು ಇವತ್ತು ಎಷ್ಟು ಮಾಡ್ಲಿಕ್ಕಿದ್ದೇವೆ? ಆಲ್ಮೋಸ್ಟ್ 36 ಶ್ಲೋಕಾಸ್. ಅಂದ್ರೆ ಎಷ್ಟು ಕವರ್ ಆಗ್ತದೆ? ಮೊನ್ನೆದು ಪಾಠ 3ರ ವಿಮರ್ಶೆ, ವರ್ಣಾಶ್ರಮ ಧರ್ಮ ತತ್ವಗಳನ್ನು ವಿವರಿಸಲಾಯಿತು. ನಿಮ್ಗೆ ಗೊತ್ತಾಯಿತು. ಮೊನ್ನೆ ನಾವು ವರ್ಣಾಶ್ರಮ ಬಗ್ಗೆ ವಿವರ ಮಾಡಿದ್ದೇವೆ. ಯಾವುದು 4 ವರ್ಣ? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ವರ್ಣದ ಬಗ್ಗೆ ಯಾರು ಹೇಳ್ತೀರಿ? ಎಸ್, ಸುಷ್ಮಾ. ಎಸ್, 4 ವರ್ಣದ ಬಗ್ಗೆ ಹೇಳಿ. ಆಶ್ರಮದ ಬಗ್ಗೆ ಹೇಳ್ಬೇಡಿ, ವರ್ಣ. ವರ್ಣ ಹರೇ ಕೃಷ್ಣ ಪ್ರಭುಜಿ. ವರ್ಣ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯರ್ಗ ಪ್ರಭುಜಿ. ಬ್ರಾಹ್ಮಣ ಕ್ಷತ್ರಿಯ ಮತ್ತೆ ವೈಶ್ಯರು ಶೂದ್ರರು. ಎಸ್, ಓಕೆ, ವೆರಿ ಗುಡ್. ಎಸ್, ಆಶ್ರಮ 4 ಆಶ್ರಮ ಯಾರು ಹೇಳ್ತಿದೆ? ಸೀತಾ. ಸಂಪತ್ ಕುಮಾರ್ ಹೇಳಿ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ, ವಾನಪ್ರಸ್ಥ. ವಾನಪ್ರಸ್ಥ ಆದ್ಮೇಲೆ ಲಾಸ್ಟ್ ಸನ್ಯಾಸ. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಹಾಗೆ ಇದ್ರ ಬಗ್ಗೆ ನಾವು ಮೊನ್ನೆ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ವಿಮರ್ಶೆ ಮಾಡಿದ್ದೇವೆ. ಎಸ್, ವರ್ಣ ಧರ್ಮ ತತ್ವವನ್ನು ವಿವರಿಸಲಾಯಿತು. ವರ್ಣ ಧರ್ಮದ ತತ್ವಗಳಿಗೆ ಅನುಗುಣವಾಗಿ ಅರ್ಜುನನು ಯುದ್ಧ ಮಾಡದೆ ಇರಲು ಕೊಟ್ಟ 4 ಕಾರಣಗಳು ಚರ್ಚೆ. 4 ಕಾರಣ ಕೊಟ್ಟಿದ್ದಾನೆ. ಯಾವುದೆಲ್ಲ? ಎಸ್, ಯಾರು ಹೇಳ್ತೀರಿ 4 ಕಾರಣ? ಹ್ಯಾಂಡ್ ರೈಸ್ ಮಾಡಿ. 4 ಕಾರಣ. ಎಸ್, ಅಂಬಿಕಾ ಮಾತಾಜಿ ಹೇಳಿ. 4 ಕಾರಣ ಅರ್ಜುನ ಕೊಡುವಂಥದ್ದು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಒಂದು ಕುಲ ನಷ್ಟ ಆಗತ್ತೆ ಅಂತ ಒಂದು. ಮತ್ತೆ ಏನು ನನ್ನ ಸ್ವಂತ ಸಂಬಂಧಿಕರನ್ನ ಸಾಯಿಸ್ಬೇಕು ಅಂತ ಒಂದು. ಪ್ಲಸ್ ಮೂರನೇದು ಬಂದು ನಾನು ಚಿಂತೆಲ್ಲ 2 ಹೇಳಿದೆ. ಓಕೆ ಓಕೆ, ಉಳಿದವ್ರಿಗೆ ಚಾನ್ಸ್ ಕೊಡು. ಓಕೆ. ಎಸ್, ಇಂದು ಮತ್ತೆ ಮಂಜುನಾಥ್ ಹೇಳಿ. ಯಾವುದೆಲ್ಲ? ದಯೆ ಮೊದಲನೇದು. ಓಕೆ. ಆಮೇಲೆ ಪಾಪ ಹಿಡಿಯುತ್ತೆ ಅನ್ನೋದು. ಪಾಪ ಹಿಡಿತದೆ. ಓಕೆ. 3ನೇದು ಕುಟುಂಬ ಸಂಪ್ರದಾಯ ನಾಶ ಆಗುತ್ತೆ ಅನ್ನೋದು. 4ನೇದು ಸುಖ ಇಲ್ಲ ಅನ್ನೋದು. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ದಯೆ 2ನೇದು. ಫಸ್ಟ್ ಇದು ದಯೆ, 2ನೇದು ಸುಖವಿಲ್ಲ, ಮತ್ತೆ ಪಾಪ ಹಿಡಿತದೆ, 4ನೇದು ಕುಟುಂಬ ಸಂಬಂಧ ನಾಶ ಆಗುವಂಥದ್ದು. ಎಸ್, ವೆರಿ ಗುಡ್. ಇದನ್ನು ನಾವು ಮೊನ್ನೆ ಚರ್ಚೆ ಮಾಡಿದ್ದೇವೆ. ಅರ್ಜುನ ಯುದ್ಧ ಮಾಡದೆ ಕೊಟ್ಟ 4 ಕಾರಣಗಳ ಚರ್ಚೆ ಆಯಿತು. ಅರ್ಜುನನ ಸಂದಿಗ್ಧತೆ ಮತ್ತು ಕೃಷ್ಣನಿಗೆ ಶರಣಾಗತಿಯಿಂದ ಪಡೆದ ಪ್ರಧಾನ ಅಂಶಗಳು ನಮ್ಮ ಸ್ವಂತ ಕೃಷ್ಣ ಪ್ರಜ್ಞೆ ಅಭ್ಯಾಸಕ್ಕೆ ಹೇಗೆ ಪ್ರಸ್ತುತವಾಗಿದೆ ಎಂಬುದನ್ನು ಚರ್ಚಿಸಲಾಯಿತು. ನಾವು ಅಂದ್ರೆ ಯಾವುದು ಬ್ರೇಕ್ಔಟ್ ರೂಮ್ ಮಾಡಿ ಚರ್ಚೆ ಮಾಡಿದ್ದೇವೆ. ಇದೆಲ್ಲ ಆಯ್ತು ಮೊನ್ನೆದು. ಎಸ್, ಧರ್ಮ ಸಮೂಢ ಇದೆ ಹೇಳುವಂಥದ್ದು. ಸಹಾನುಭೂತಿ, ಆನಂದವಿಲ್ಲ, ಪಾಪ ಚಟುವಟಿಕೆಗಳು ಆಗ್ತದೆ, ಮತ್ತೆ ಕುಟುಂಬ ರಾಜವಂಶದ ನಾಶ, ಮತ್ತೆ ಅನಿರ್ಧಾರ ಬರುವಂಥದ್ದು 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ. ಇಂಡಿಸಿಷನ್. ನಾನು ಅವರಿಂದ ಸಾಯ್ಬೇಕಾ, ಅವರನ್ನು ಸಾಯಿಸ್ಬೇಕಾ ಎಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಇದು 5 ಕಾರಣ ಕೊಡ್ತಾನೆ. ಯಾರು? ಅರ್ಜುನ. ಎಸ್, ಯಾರು ಓದ್ತೀರಿ? ಹರೇ ಕೃಷ್ಣ. 1 ನಿಮಿಷ ಹ್ಯಾಂಡ್ ರೈಸ್ ಮಾಡಿ.
ಓದುವವರು? ಎಸ್, ಒನ್ ಬೈ ಒನ್. ಓಕೆ, ಫಸ್ಟಿಗೆ ಸೀತಾ ಸಂಪತ್ ಕುಮಾರ್. ಎಸ್ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ. ಓದಿ. ಶ್ರೀ ಕೃಷ್ಣನು ಅರ್ಜುನನ ಅನುಕಂಪದ ಪಾದವನ್ನು ಸ್ಮರಿಸುತ್ತಾನೆ. ಜ್ಞಾನ 2.11.30. ನಜಾಯತೆ ಮ್ರಿಯತೆ ವಾ ಕದಾಚಿನ್. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಭಗವದ್ಗೀತೆ 2.2. ಹರೇ ಕೃಷ್ಣ, ಧನ್ಯವಾದ. ಎಸ್, ಎಲ್ಲರೂ ನೋಡಿ, ವಿಡಿಯೋವನ್ನು ನೀವು ಆನ್ ಮಾಡಿ. ಯಾಕಂದ್ರೆ ಭಕ್ತಿಶಾಸ್ತ್ರಿ ನೀವು ನೆಕ್ಸ್ಟ್ ಇದು ನೀವು ಎಂತ ಹೇಳುವಂಥದ್ದು 1.5 ವರ್ಷ ಬಿಟ್ಟು ನಿಮಗೆ ಭಕ್ತಿಶಾಸ್ತ್ರಿ ಟೈಟಲ್ ಸಿಗ್ತದೆ, 2 ವರ್ಷ ಬಿಟ್ಟು. ಮತ್ತೆ ನೀವು ಕೂಡ ಈ ರೀತಿ ಟೀಚಿಂಗ್ ಮಾಡ್ಲಿಕ್ಕೆ ಉಂಟು. ಹಾಗಾಗಿ ನೀವೆಲ್ಲ ಫ್ಯೂಚರ್ ಟೀಚರ್ಸ್. ಹಾಗಾಗಿ ವಿಡಿಯೋಸ್ ಎಲ್ಲ ದಯವಿಟ್ಟು ಆನ್ ಮಾಡಿ. ಎಸ್, ಇಲ್ಲಿ ಎಂತ ಹೇಳ್ತಾ ಇದ್ರೆ, ನಾ ಜಾಯತೆ ಮ್ರಿಯತೆ ವಾ ಕದಾಚಿನ್. ಅಂದ್ರೆ ಇಲ್ಲಿ ಎಸ್, ಇದರ ಬಗ್ಗೆ ಯಾರು ಹೇಳ್ಬೋದು? ಈ ಚಿತ್ರವನ್ನು ನೋಡಿ ನಿಮ್ಗೆ ಎಂತಾದ್ರು ಹೇಳ್ಬೋದಾ? ಎಸ್, ಒಂದು ನಿಮಿಷ, ಫಸ್ಟ್ ಹ್ಯಾಂಡ್ ರೈಸ್ ಅನ್ನು ಇದು ಮಾಡ್ತೇನೆ. ಒಂದು ನಿಮಿಷ. ಚಿತ್ರ ನೋಡಿ ನಿಮ್ಗೆ ಎಂತ ಅನಿಸ್ತಾ ಉಂಟು? ಎಸ್, ಒಂದು ನಿಮಿಷ. ರೂಪಶಂಕರ್, ಎಸ್ ರೂಪಶಂಕರ್ ಹೇಳಿ, ಚಿತ್ರ ನೋಡಿ ನಿಮ್ಗೆ ಎಂತ ಅನಿಸ್ತಾ ಉಂಟು ಈ ಚಿತ್ರ ನೋಡಿ? ಹಾ, ಅಂದ್ರೆ ನಾವು ಸಾಯುವಾಗ ಅವನು ನೀರಿನಲ್ಲಿ ಮುಳುಗಿದ್ದಾನೆ. ಅವನಾಗ ಬಟ್ಟೆಯನ್ನು ಅವನನ್ನು ಅಂದ್ರೆ ಬಟ್ಟೆ ನಮಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ಟೆಯನ್ನು ಅದಕ್ಕೆ ಬಟ್ಟೆಯನ್ನು ಸರಿ ಇದ್ದೀರಿ, ಕರೆಕ್ಟ್ ಬಂದಿದ್ದೀರಿ, ಅದು ಕಂಪ್ಲೀಟ್ ಮಾಡಿ. ವರ್ಡ್ ಬರುದಿಲ್ಲ. ಓಕೆ, ಚಿಂತೆ ಇಲ್ಲ. ಓಕೆ, ಎಸ್, ಓಕೆ. ಎಸ್, ಸೀಮಾ ಭಂಡಾರ್ಕರ್, ನಿಮ್ಗೆ ಅವಕಾಶ ಕೊಡುವ. ಸೀಮಾ ಭಂಡಾರ್ಕರ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಆತ್ಮದ ವಿಚಾರ ಬರ್ತಾ ಇದೆ. ಆತ್ಮ ಇಲ್ಲಕ್ಕೆ ದೇಹ ಅಂತಾನು ಇಲ್ಲಿ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ನೀವು ಯಾವಾಗ್ಲೂ ಹೇಳ್ತಿದ್ದೀರಾ, ಇದನ್ನು ತುಂಬಾ ಸತಿ ಹೇಳ್ತೀರಾ. ಈಗ ಮನುಷ್ಯ ಒಂದು ಸಮುದ್ರದಲ್ಲಿ ಬಿದ್ದಿದ್ದಾನೆ ಅಂದ್ರೆ ಅವನನ್ನ ಹಿಡಿದು ಅವನ್ ಬಟ್ಟೆಯನ್ನು ಎತ್ತಿದ್ರೆ ಅವನನ್ನ ಎತ್ತದಂಗ ಆಗಲ್ಲ, ಅವನ್ ಸಮುದ್ರದಲ್ಲೇ ಇರ್ತಾನೆ. ಆತ್ಮನೂ ಕೂಡ ಹಾಗೆ, ನಮ್ ದೇಹ ಎತ್ತಿದ ತಕ್ಷಣ ನಮ್ ಆತ್ಮ ಆಗಲ್ಲ, ಆತ್ಮ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ. ವೆರಿ ಗುಡ್. ಎಸ್, ಹರೇ ಕೃಷ್ಣ. ಎಸ್, ನೋಡಿ, ಹಾಗಾಗಿ ನಿಮಗೆ ಈಗ ಭಗವಂತ ಒಳ್ಳೆ ಇಂಟೆಲಿಜೆನ್ಸ್ ಕೊಟ್ಟಿದ್ದಾನೆ. ಚಿತ್ರ ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ ಎಂತ ವಿಷಯ ಅಂತ. ಎಸ್, ಕರೆಕ್ಟ್ ಆನ್ಸರ್. ಹಾಗಾಗಿ ಇಲ್ಲಿ ಆತ್ಮಕ್ಕೆ ಹುಟ್ಟು ಎನ್ನುವುದಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವ ಭಾವಿತ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಅನ್ಯಮಾನೇ ಶರೀರೆ. ಆತ್ಮವು ಹುಟ್ಟು ಕೂಡ ಇಲ್ಲ, ಅದಕ್ಕೆ ಸಾವು ಕೂಡ ಇಲ್ಲ. ಮತ್ತೆ ಅದು ಅಜ ಅಂದ್ರೆ ಅನ್ಬೋರ್ನ್, ಹುಟ್ಟು ಇಲ್ಲ ಅದಕ್ಕೆ. ಮತ್ತೆ ಶಾಶ್ವತ ನೋಡಿ, ನಿತ್ಯ ಅಂದ್ರೆ ಇಟರ್ನಲ್. ಶಾಶ್ವತ ಅಂದ್ರೆ ಪರ್ಮನೆಂಟ್. ಮತ್ತೆ ಎವರ್ ಎಕ್ಸಿಸ್ಟಿಂಗ್, ಮತ್ತೆ ಸಾವು ಇಲ್ಲ, ಅನ್ಡೈಯಿಂಗ್. ಇದೆಲ್ಲ ಆತ್ಮದ ನೆಲೆ. ಹಾಗಾಗಿ ದೇಹ ಅಂತಂದ್ರೆ ದೇಹ ಸನಾತನ ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಮೆಟೀರಿಯಲ್ ಬಾಡಿ, ಈ ಭೌತಿಕ ದೇಹ, ಇಟ್ ಇಸ್ ಎ ಪ್ಯಾಕೆಟ್ ಆಫ್ ಸ್ಟೂಲ್, ಯೂರಿನ್, ಬ್ಲಡ್, ಬೋನ್, ಮಸಲ್. ನಮ್ಮ ದೇಹದಲ್ಲಿ ಇರುವುದು ಎಂತ? ಮಲ, ಮೂತ್ರ. ಪ್ರಭುಪಾದ ಹೇಳುವಂಥದ್ದು ಮಲ, ಮೂತ್ರ, ರಕ್ತ, ಎಲುಬು, ಮಾಂಸ. ಆತ್ಮ ಎಂತಂದ್ರೆ ಆತ್ಮಕ್ಕೆ ಸಾವಿಲ್ಲ, ದೇಹ ಮಾತ್ರ ಆಚೀಚೆ ಆಗ್ತದೆ. ಆತ್ಮವು ಸನಾತನ ಇಲ್ಲಿ ಹೇಳುವಂಥದ್ದು. ಅಜ ಅಂದ್ರೆ ಹುಟ್ಟಿಲ್ಲ. ಸನಾತನ ಅಂದ್ರೆ ನಿತ್ಯ ಅದು. ಹಾಗೆ ಇಲ್ಲಿ ಹೇಳುವಂಥದ್ದು, ಒಬ್ಬ ಸಮುದ್ರದಲ್ಲಿ ಬಿದ್ದಿದ್ದಾನೆ, ಅವೊಂದು ಬಟ್ಟೆ ತಂದು ನಾನು ಬಚಾವ್ ಮಾಡಿದೆ. ಎಂತ ಬಚಾವ್ ಮಾಡಿದ್ದು? ಅವ ಅಲ್ಲಿ ಮುಳುಗಿದ್ದಾನೆ. ಅದೇ ರೀತಿ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡುದಾದ್ರೆ, ಒಬ್ಬ ಗೂಡು, ಈ ಯಾವುದು
ನಮ್ಮ ಗಿಳಿದ ಗೂಡನ್ನು 10 ದಿವಸ ಚಂದ ಮಾಡಿ ಪೇಂಟ್ ಮಾಡಿದ್ದಾನೆ, ಬೇರೆ ಬೇರೆ ಪೇಂಟ್ ಹಾಕಿ ಎಲ್ಲ, ಒಳ್ಳೆ ಕಲರ್. ಅದು ಎಂತ ಹೇಳುವಂಥದ್ದು, ಆ ಗೂಡು ಎಷ್ಟು ಚಂದ ಕಾಣ್ತದೆ ಅಂದ್ರೆ ತುಂಬಾ ಚಂದ ಕಾಣ, ಒಳ್ಳೆ ಕೆಲಸ ಮಾಡಿದ್ದಾನೆ. ಆದ್ರೆ 10 ದಿವಸ ಗಿಳಿಗೆ ಎಂತ ಹಾಕ್ಲಿಲ್ಲ, 10 ದಿವಸ ಬಿಟ್ಟು ಗಿಳಿ ಸತ್ತೋಯ್ತು. ಅದೇ ರೀತಿ ನಾವು ಕೂಡ ದೇಹಕ್ಕೆ ಎಂತೆಲ್ಲ ಮಾಡ್ತೇವಪ್ಪ, ದೇಹವನ್ನು ಒಳ್ಳೆ ರೀತಿಯಲ್ಲಿ ನೋಡ್ತೇವೆ, ಆದ್ರೆ ಆತ್ಮದ ಫುಡ್ ಎಂತ? ಕೃಷ್ಣ ಪ್ರಜ್ಞೆ. ಪ್ರಭುಪಾದ ಹೇಳುವಂಥದ್ದು ಸೋಲ್ ಈಸ್ ಟು ಬಿಕಮ್ ಸಬಾರ್ಡಿನೇಟ್ ಟು ದ ಸೂಪರ್ ಸೋಲ್. ಭಗವಂತನ ಅಧೀನದಲ್ಲಿದ್ರೆ ಮಾತ್ರ ಅದಕ್ಕೆ ಕಲೆ ಇರುವಂಥದ್ದು. ಹಾಗಾಗಿ ಕೃಷ್ಣ ಪ್ರಜ್ಞೆ ಆತ್ಮದು ಫುಡ್, ಊಟ. ಈಗ ನಾವು ದೇಹಕ್ಕೆ ಊಟ ಮಾಡ್ತೇವೆ, ಅದು ದೇಹವನ್ನು ಒಳ್ಳೆ ರೀತಿ ಇಡ್ಲಿಕ್ಕೆ ನಾವು ಮಾಡುವಂಥದ್ದು. ಆದ್ರೆ ಆತ್ಮದ ಎಂತ? ಆತ್ಮಗೆ ನಿಜವಾದ ಫುಡ್ ಎಂತ? ಕೃಷ್ಣ ಪ್ರಜ್ಞೆ. ಅದ್ರಲ್ಲಿ ಮೀನ್ ಅಂತ ಚಾಂಟಿಂಗ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್. ಚಾಂಟಿಂಗ್ ಅಂತ 2 ಕೂಡ ಬರ್ತದೆ, ಯಾವುದು? ಒಂದು ಜಪ ಮತ್ತೊಂದು ಸಂಕೀರ್ತನ. ಆಕ್ಚುಲಿ ಅದರಿಂದ ನಮ್ಗೆ ನಿಜವಾದ ಖುಷಿ ಸಿಗ್ತದೆ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣನು ಅರ್ಜುನನ ಅನುಕಂಪದ ವಾದವನ್ನು ಸೋಲಿಸಿದ ನೋಡಿ. ಪ್ರಭುಪಾದ ಹೇಳುವಂಥದ್ದು ಮೊದಲ ಅಧ್ಯಾಯದಲ್ಲಿ, ಪ್ರಭುಪಾದ 2ನೇ ಅಧ್ಯಾಯ ಬರುವಾಗ ಹೇಳುವಂಥದ್ದು, ವೇರ್ ಮೊರಾಲಿಟಿ ಎಂಡ್ಸ್ ಗೀತಾ ಬಿಗಿನ್ಸ್. ಮೊರಾಲಿಟಿ ಅಂದ್ರೆ ಎಂತ? ನೀತಿ ಶಿಕ್ಷಣ, ಮೋರಲ್ ಸೈನ್ಸ್. ಈಗ ನಮ್ಮ ಸ್ಕೂಲಲ್ಲಿ ನನಗೆ ವೀಕ್ಲಿ ಒನ್ಸ್ ಇತ್ತು, ಲಾಸ್ಟ್ ಪೀರಿಯಡ್ ಫ್ರೈಡೆ 3 to 4 o'clock ನಮಗೆ ಸ್ಕೂಲ್ ಬಿಡುವಂಥದ್ದು. 3 to 4 ಮೋರಲ್ ಸೈನ್ಸ್ ಇತ್ತು. ಅಂದ್ರೆ ವಾರದಲ್ಲಿ 1 ಕ್ಲಾಸ್. ಅದ್ರಲ್ಲಿ ಎಂತ ಹೇಳುವಂಥದ್ದು? ನಾವು ಸತ್ಯ ಹೇಳ್ಬೇಕು, ಮೋಸ ಮಾಡಬಾರ್ದು, ಮತ್ತೆ ಪಾಪದವರಿಗೆ ಸಹಾಯ ಮಾಡಬೇಕು, ಅವರ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಆ ಸೇವೆ, ಇದೆಲ್ಲ ನೀತಿ ಶಿಕ್ಷಣ, ಮೋರಲ್ ಸೈನ್ಸ್. ಪ್ರಭುಪಾದ ಹೇಳುವಂಥದ್ದು ವೇರ್ ಮೊರಾಲಿಟಿ ಎಂಡ್ಸ್ ಗೀತಾ ಬಿಗಿನ್ಸ್. ಯಾಕೆ? 2ನೇ ಅಧ್ಯಾಯದಲ್ಲಿ ಭಗವಂತ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾನೆ. ಈಗ ನಾನು ಹೇಳ್ಬೋದು, ಎಸ್ ನಾನು ದೇಶಾಭಿಮಾನಿ, ನನಗೆ ನನ್ನ ಭಾರತ್ ದೇಶ್ ಮಹಾನ್ ನಾನು ಹೇಳ್ಬೋದು. ಆದ್ರೆ ಇದು ಫೈನಲ್ ಇಲ್ಲ, ಇದು ಎಕ್ಸ್ಟೆಂಡೆಡ್ ಸೆನ್ಸ್ ಗ್ರಾಟಿಫಿಕೇಶನ್. ನಾನು ಅನ್ನೋದು ಸ್ವಾರ್ಥ, ಇದು ಎಕ್ಸ್ಟೆಂಡ್ ಆಗುವಂಥದ್ದು. ಹಾಗೆ ಅದು ದೇಹದ ಭಾವನೆ. ನಾನು ಭಾರತೀಯ ಅಂದ್ರೆ ನಾವು ಇಲ್ಲಿ ಒಂದು ಬೌಂಡ್ರಿ ಹಾಕಿದ್ದೇವೆ. ಹಾಗೆ ನಿರೀಕ್ಷಣೆ ಬರುವುದು ಅದೇ, ಆ ಸೇವೆ ಮಾಡಬೇಕು, ಸಮಾಜ ಸೇವೆ, ಮಾನವರ ಸೇವೆ, ಆ ಸೇವೆ, ಈ ಸೇವೆ, ಸತ್ಯ ಹೇಳ್ಬೇಕು, ಮತ್ತೆ ಮೋಸ ಮಾಡ್ಬಿಡುದು, ಎಲ್ಲ ಓಕೆ, ನಮಗೆ ಒಂದು ಕೇಳುವ ಖುಷಿ ಆಗ್ತದೆ. ಆದ್ರೆ ಇದಕ್ಕಿಂತ ಎಷ್ಟು ಭಗವಂತ ಹೇಳ್ತಾನೆ, ಯಾವುದು? ಆತ್ಮದ ಬಗ್ಗೆ. ಆತ್ಮಗಿದು ಯಾವುದಿಲ್ಲ. ಈಗ ನೋಡಿ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇದು 2019 ನವೆಂಬರ್ ಅಕ್ಟೋಬರ್ ಎಂಡ್ ನವೆಂಬರ್ ಫಸ್ಟ್ ವೀಕ್, ಓಕೆ, ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ. ಪ್ರಭುಪಾದ್ ಇದು ಡಿಸಪೇರೆನ್ಸ್ ಡೇ. ಟೆಂಪಲ್ ಇಂದ ಎಲ್ಲರೂ ಯಾತ್ರೆಗೆ, ಯಾಕೆಂದ್ರೆ ನಾನು ಫಸ್ಟಿಗೆ ಹೋಗಿದ್ದೆ ಯಾತ್ರೆಗೆ, ವೃಂದಾವನ ಯಾತ್ರೆಗೆ, ಸ್ವಲ್ಪ ಜನರು ಹಿಡ್ಕೊಂಡು. ಆಗ ಟೆಂಪಲ್ ಅಲ್ಲಿ ಉಳಿದವರು ಇದ್ರು, ಮತ್ತೆ ಟೆಂಪಲ್ ಇಂದ ಎಲ್ಲ ಹೋದ್ರು. ಆಗ ನನಗೆ ಜವಾಬ್ದಾರಿ ಸಿಕ್ತು ಟೆಂಪಲ್ ಅನ್ನು ನೋಡುವಂಥದ್ದು. 1 ವಾರ ಟೆಂಪಲ್ ಅಲ್ಲಿ ಇದ್ದೆ ಅಂತ. ಆಗ ಪ್ರಭುಪಾದ ಡಿಸಪೇರೆನ್ಸ್ ಡೇ, ಆಗ ಕುಕಿಂಗ್ ನಾನು ಮಾಡಿದೆ ಆ ದಿವಸ. ಮತ್ತೆ ನಾನು ಎಲ್ಲರನ್ನು ಕರೆದಿದ್ದೆ, 150 ಜನ ಬಂದಿದ್ರು ಪ್ರಸಾದಕ್ಕೆ. ಕೀರ್ತನ ಕೂಡ ಮಾಡಿದೆ. ಹಾಗೆ ಅದು ಮಾಡಿ ರಷ್ಯಾದ ಒಂದು 4 ಮಂದಿ ಬಂದಿದ್ರು, ರಷ್ಯನ್ ಡಿವೋಟೀಸ್. ಅವ್ರು ಆಗ ಒಂದು 2 ವಾರ ಮುಂಚೆ ಬಂದದಷ್ಟೇ, ಅವ್ರು ಹೋಗಿಲ್ಲ, ಅವ್ರು ಇಲ್ಲಿದ್ರು. ಹಾಗೆ ಅದರಲ್ಲಿ ಒಂದು ಸ್ಯಾಫ್ರನ್ ಡಿವೋಟಿ, ಅವರು ಬಡಿಸ್ಲಿಕ್ಕೆ ನಿಂತಿದ್ರು, ಯಾಕಂದ್ರೆ ಜನ ಇರಲಿಲ್ಲ, ಎಲ್ಲರೂ ವೃಂದಾವನ ಯಾತ್ರೆಗೆ ಹೋಗಿದ್ರು. ಹಾಗೆ ಬಂದವರನ್ನು ಒಂದು 2 ಮಂದಿಯನ್ನು ನಿಲ್ಲಿಸಿದ್ರು, ಮತ್ತೆ ಅವರು ಕೂಡ ಸೇವೆಗೆ ಅಲ್ಲಿ ಬಡಿಸ್ಲಿಕ್ಕೆ ನಿಲ್ಲಿಸಿದ್ರು. ಮತ್ತೆ ನಾನು ನನ್ನ ಅಕ್ಕನನ್ನು ಕರೆದಿದ್ದೆ, ಅಕ್ಕ ಅವ್ರು ಬಂದಿದ್ರು. ಹಾಗೆ ನಾನು ಇವರಿಗೆ ರಷ್ಯನ್ ಡಿವೋಟಿಗೆ 1 ವಾರ ಮುಂಚೆ ಪರಿಚಯ ಆದಷ್ಟೇ, 10 ದಿವಸ ಮುಂಚೆ ಬಂದದವರು. ನಾನು ಅವ್ರಿಗೆ ಹೇಳಿದೆ, ದಿಸ್ ಇಸ್ ಮೈ ಸಿಸ್ಟರ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನ್ನನ್ನು ತೋರಿಸಿ ನನ್ನ ಅಕ್ಕನಿಗೆ, ದಿಸ್ ಇಸ್ ಮೈ ಬ್ರದರ್. ಈಗ ನಾವು ಹೇಳುವುದಾದ್ರೆ
ನಾನು ಭಾರತೀಯ, ನಾವು ಬೌಂಡ್ರಿ ಹಾಕುವಂಥದ್ದು. ಭಾರತದವ ಮಾತ್ರ ನನ್ನ ಅಣ್ಣ. ಯಾಕೆ? ಭಗವಂತ ಬೌಂಡ್ರಿ ಆಗ್ಲಿಲ್ಲ. ಭಗವಂತ ಎಂತ ಹೇಳಿದಾನೆ ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯದಲ್ಲಿ, ಸರ್ವ ಯೋನಿಷ್ಗಳು ಅಂತ, ಎಲ್ಲ ಯೋನಿಗಳು ನನ್ನ ಮಕ್ಕಳು. ಹೀಗೇಗಂದ್ರೆ, ಈಗ ನಾನು ದೊಡ್ಡ ಹೈವೇಯಲ್ಲಿ ಹೋಗ್ತಾ ಇದ್ದೇನೆ, ನಂದು ಗಾಡಿ ಟ್ರಕ್, ದೊಡ್ಡ ಟ್ರಕ್. ನನ್ನ ಸೈಡಲ್ಲಿ 407 ಉಂಟು. ನಂದು ದೊಡ್ಡ ಟ್ರಕ್ ಅಂದ್ರೆ ತುಂಬಾ ದೊಡ್ಡ ಟ್ರಕ್, ಸೈಡ್ 407 ಉಂಟು. ಅದರ ಕೆಳಗೆ ಅದರ ಪಕ್ಕದಲ್ಲಿ ಒಂದು ಇನೋವಾ ಗಾಡಿ ಉಂಟು, ಅದರ ಪಕ್ಕದಲ್ಲಿ ಮಾರುತಿ 800 ಉಂಟು. ಒಂದು ದೊಡ್ಡ ಹೈವೇ ಅಂದ್ರೆ ದೊಡ್ಡ, ತುಂಬಾ ಅಗಲ ಇರುವ ಇದು. ಮತ್ತೆ ಅದರ 800 ಪಕ್ಕದಲ್ಲಿ ಒಂದು ಬುಲೆಟ್ ಉಂಟು, ಬುಲೆಟ್ ಪಕ್ಕದಲ್ಲಿ ಒಂದು ಬೈಕ್ ಉಂಟು, ಬೈಕ್ ಪಕ್ಕದಲ್ಲಿ ಒಂದು ಲೂನಾ ಉಂಟು, ಲೂನಾ ಪಕ್ಕದಲ್ಲಿ ಸೈಕಲ್ ಉಂಟು. ಈಗ ನಾನು ಟ್ರಕ್ನವ, ನಾನು ಇವನಿಗೆ 407 ಹೊಡಿಲಿಕ್ಕೆ ಆಗ್ತದಾ? ಇಲ್ಲ ನಾನು ಕಾರಿಗೆ ಹೊಡಿಲಿಕ್ಕೆ ಆಗ್ತದಾ? ಇಲ್ಲ ನಾವು ಈ ಲೂನಾಗೆ ಹೊಡಿಲಿಕ್ಕೆ ಆಗ್ತದ ಸೈಕಲ್ನವನಿಗೆ? ಎಲ್ಲರಿಗೂ ಹೋಗ್ಬೋದು ಆ ರೋಡಲ್ಲಿ, ಎಲ್ಲರಿಗೂ ರೈಟ್ಸ್ ಉಂಟು. ಅದೇ ರೀತಿ ನಾವು ಎಂತಂದ್ರೆ ಈ ಬೌಂಡ್ರಿ ಹಾಕ್ತಿದ್ದೇವೆ, ಬೌಂಡ್ರಿ ಹಾಕಬಾರ್ದು ನಾವು. ಹೇಗೆ ನನಗೆ ಹೇಗೆ ರೈಟ್ ಉಂಟು, ಅದೇ ರೀತಿ ಉಳಿದ ಜೀವಿಗಳು ಕೂಡ ನಮ್ಮ ಪ್ರಭುಪಾದ ಹೇಳುವಂಥದ್ದು ಆಲ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಇರುವೆ, ಹಾವು, ಕಪ್ಪೆ, ಮಂಗ, ಆನೆ, ಪಕ್ಷಿಗಳು, ಮರಗಳು ಎಲ್ಲರೂ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ ಅಂತ ಹೇಳುವಂಥ ಪ್ರಭುಪಾದ. ಇದು ವಸುದೇವ ಕುಟುಂಬಕಂ. ಅದು ನಾವೆಂತ ಮಾಡುವಂಥದ್ದು, ನಾನು ನನ್ನದು ಈ ದೇಶದ ಒಳಗೆ ನಾವು ಬೌಂಡ್ರಿ ಆಗಿಬಿಟ್ಟಿದೆ. ಆಗ ಅವ್ರು ಹೇಳಿದ್ರು ಇಮಿಡಿಯೇಟ್ ಹೇಳಿ ಎಂತ ಹೇಳಿದ ಅಂದ್ರೆ, ದಿಸ್ ಇಸ್ ಮೈ ಬ್ರದರ್ ಅಂತ. ನನ್ನ ಅಕ್ಕನಿಗೆ ಶಾಕ್ ಆಯ್ತು. ಅಂದ್ರೆ ಯಾಕೆಂದ್ರೆ ಆತ್ಮದ ಕನೆಕ್ಷನ್, ದೇಹದ ಕನೆಕ್ಷನ್ ಅಲ್ಲಿ ನಾನು ಭಾರತೀಯ ಮಾತ್ರ ನನ್ನ ಅಣ್ಣ, ಆತ್ಮದ ಕನೆಕ್ಷನ್ ಅಲ್ಲಿ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಇದು ಯೋಚನೆ ನಾವು ಮಾಡ್ಬೇಕು. ಹಾಗಾಗಿ ನಾವು ಆತ್ಮಕ್ಕೆ ಎಂತ ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ನಾವು ಆತ್ಮಕ್ಕೆ? ಏನೂ ಇಲ್ಲ. ಹಾಗಾಗಿ ಇಲ್ಲಿ ಅದನ್ನ ಹೇಳುವಂತ, ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಹಾಗಾಗಿ ನಾವು ಆತ್ಮದ ಬಗ್ಗೆ ಎಂತಾದ್ರೂ ನಮಗೆ ಆಲೋಚನೆ ಉಂಟಾ? ಇಲ್ಲ. ಈ ಕೃಷ್ಣ ಅರ್ಜುನನ ಅನುಕಂಪದ ವಾದವನ್ನು ಸೋಲಿದ. ಅಂದ್ರೆ ನೀನು ದೇಹ ಅಲ್ಲ, ನೀನು ಆತ್ಮ ಅಂತ ಹೇಳ್ತಿದ್ದಾನೆ. ಸಾರಿ, ಓಕೆ. ಶ್ಲೋಕ 27. ಧ್ರುವಂ ಜನ್ಮ ಮೃತಸ್ಯ ಚ, ಹುಟ್ಟಿದವನು ಸಾಯಲೇಬೇಕು. ಭಗವದ್ಗೀತಾ 2.27 ಎಂತ ಹೇಳ್ತಾರೆ? ಜಾತಸೆ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹರ್ಯ ಅರ್ಥೆ ನಾತ್ವಂ ಸೋಚಿನಂ ಅರ್ಹಸಿ. ಹಾಗಾಗಿ ಹುಟ್ಟಿದ ಮೇಲೆ ನಾವು ಸಾಯಲೇಬೇಕು. ಈಗ ಎಂತಂದ್ರೆ ಕಲಿಯುಗದಲ್ಲಿ ಜನರಿಗೆ ಅಮರ ಆಗ್ಲಿಕ್ಕೆ ಇಷ್ಟ. ನೀವು ಹೋಗಿ ತುಂಬಾ ಯಾರು ಹಣ ಇದ್ದಾವ, ಬಿಸ್ನೆಸ್ ಮ್ಯಾನ್, ದೊಡ್ಡ ಕ್ರಿಕೆಟ್ ಸ್ಟಾರ್, ಫಿಲ್ಮ್ ಸ್ಟಾರ್, ದೊಡ್ಡ ಪೊಲಿಟಿಷಿಯನ್, ಇವರಿಗೆಲ್ಲ ಅಮರ ಆಗ್ಲಿಕ್ಕೆ ಇಚ್ಛೆ. ಸೇಮ್ ಹಿರಣ್ಯಕಶಿಪು ಕೂಡ, ಹಿರಣ್ಯಕಶಿಪು ಬ್ರಹ್ಮ ಅಂತ ಹೇಳುವಂಥದ್ದು, ಬ್ರಹ್ಮ ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳ್ತಾನೆ ನಾನೇ ಅಮರ ಅಲ್ಲ. ಆದರೆ ಏನು ವ್ಯತ್ಯಾಸ ನೋಡಿ, ಭಕ್ತ ಮತ್ತೆ ಅಭಕ್ತನಿಗೆ ಇಬ್ಬರು ಕೂಡ ಸಾಯ್ತಾರೆ. ಈಗ ನನ್ನ ಹತ್ರ ಒಬ್ರು ಪ್ರಶ್ನೆ ಕೇಳಿದ್ರು, ನೀವು ದೊಡ್ಡ ದೊಡ್ಡ ಭಗವದ್ಗೀತೆ ಕೃಷ್ಣ ಎಲ್ಲ ಹೇಳ್ತೀರಿ ಭಕ್ತಿ ಭಕ್ತಿ ಅಂತ, ನಿಮ್ಮ ಡಿವೋಟೀಸ್ ಎಷ್ಟೋ ಜನ ಈ ಕೊರೋನಾದಲ್ಲಿ ಸತ್ತಿದ್ದಾರೆ. ನಾನು ಅವ್ರಿಗೆ ಯಾವ ಉತ್ತರ ಕೊಟ್ಟೆ? ನಾನು ಹೇಳಿದೆ, ನೋಡಿ ಇಬ್ಬರು ಕೂಡ ಸಾಯ್ತಾರೆ, ಭಕ್ತ ಕೂಡ ಸಾಯ್ತಾನೆ, ಅಭಕ್ತ ಕೂಡ ಸಾಯ್ತಾನೆ, ಹುಟ್ಟಿದವ ಸಾಯಲೇಬೇಕು. ಈ ಶ್ಲೋಕ ಹೇಳ್ಬೋದು ಅವರಿಗೆ. ಆದರೆ ಪ್ರಭುಪಾದ ಹೇಳುವಂಥದ್ದು ಭಕ್ತ ಸಾಯುವಾಗ ಅಂತೆ. ಹೇಗೆಂದ್ರೆ ಕೃಷ್ಣ ಹೇಳಿದ್ದಾನೆ, ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎಲ್ಲರೂ ನಾನು ಇಲ್ಲಿ ಕೊಲ್ಲಿಕ್ಕೆ ಬಂದಿದ್ದೇನೆ. ಐ ಆಮ್ ಮೃತ್ಯು, ಐ ಆಮ್ ಕಾಲ, ಕೃಷ್ಣ ಹೇಳಿದ್ದಾನೆ. ಹಾಗೆ ಸಾಯುವುದು ಖಚಿತ, ಹುಟ್ಟು ಉಚಿತ, ಸಾಯುವುದು ಖಚಿತ. ಹಾಗೆ ಈಗ ಬೆಕ್ಕು ಎಂತ ಮಾಡ್ತದೆ, ಅದರ ಮರಿ ಬೆಕ್ಕನ್ನು ಚಂದ ಮಾಡಿ ಈ ಬಾಯಲ್ಲಿ ಹಾಕಿ ಈಗ ನಗ್ತಾ ಹೋಗ್ತದೆ. ತುಂಬಾ ಅದಕ್ಕೆ ಪ್ರೀತಿ ಮಾಡ್ತದೆ ಆ ಮರಿ ಬೆಕ್ಕನ್ನು, ಬಾಯಲ್ಲಿ ಕಚ್ಚುವಂಥದ್ದು. ಅದೇ ಬೆಕ್ಕು ಇಲಿಯನ್ನು ಎಂತ ಮಾಡ್ತದೆ, ಕಚಕಂತ ಕಟ್ಟು ಮಾಡಿ ಬಿಡ್ತದೆ. ಅದೇ ರೀತಿ ಕೃಷ್ಣ ಹೇಗೆ ಅಂದ್ರೆ ಭಕ್ತರನ್ನು ಆ
ಬೆಕ್ಕು ಮರಿಬೆಕ್ಕನ್ನು ಹೇಗೆ ಕೊಂಡೋಗ್ತಾನೆ ಆ ರೀತಿ ಕೊಂಡೋಗ್ತಾನೆ ಅಂತ. ಅದೇ ಅಭಕ್ತರನ್ನು ಇಲಿಯನ್ನು ಹೇಗೆ ಕಚ್ತಾನೆ ಹಾಗೆ. ಹಾಗಾಗಿ ನಾವು ಭಕ್ತ ಕೂಡ ಎಲ್ಲರೂ ಸಾಯಲಿಕ್ಕೆ ಉಂಟು. ಸತ್ತ ಮೇಲೆ ಅಂತ ಇದು ನಾವು ಯೋಚನೆ ಮಾಡಬೇಕು. ಯಾಕೆಂದ್ರೆ ಆತ್ಮಕ್ಕೆ ಸಾವು ಇಲ್ಲ. ಅವ ಎಷ್ಟು ಕೃಷ್ಣ ಭಜನೆಯಲ್ಲಿದ್ದಾನೆ, ಭಗವಂತ ಅವನಿಗೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಸುಚಿನಾಮ್ ಶ್ರೀಮತಾಮ್ಗೆ ಸ್ವಲ್ಪ ಮಾಡಿ ಸತ್ರೆ ನೆಕ್ಸ್ಟ್ ಲೈಫಲ್ಲಿ ಸುಚಿನಾಮ್ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿ, ತುಂಬ ಮಾಡಿ ಸತ್ರೆ ವೈಷ್ಣವ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಕೂಡ ಸೀರಿಯಸ್ ಡಿವೋಟಿ. ಫುಲ್ ಕಂಪ್ಲೀಟ್ ಮಾಡಿದ್ರೆ ಕೃಷ್ಣನ ಧಾಮಕ್ಕೆ. ಹಾಗೆ ಲಾಸ್ ಇಲ್ಲ ಭಕ್ತನಿಗೆ. ಸಾಯುವುದು ಎಲ್ಲರಿಗೂ ಉಂಟು. ಎಸ್ ಹರೇ ಕೃಷ್ಣ. ಸ್ಯಾಂಡ್ ರೇಸ್ ಮಾಡಿ ಓದ್ಲಿಕ್ಕೆ. ಹರೇ ಕೃಷ್ಣ. ಎಸ್ ಇಂದುಮತಿ ಮಂಜುನಾಥ್. ಎಸ್ ಇಂದುಮತಿ ಮಂಜುನಾಥ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಆದುದರಿಂದ 2 ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಎಸ್ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಎಸ್ ನೋಡಿ ಪ್ರಭುಪಾದ ಎಂತ ಹೇಳ್ತಿದ್ದಾರೆ, ಇದು ಭಾವಾರ್ಥದಿಂದ ತೆಗ್ದದ್ದು. ಇದು 18ನೇ ಶ್ಲೋಕದ ಭಾವಾರ್ಥ. ಪ್ರಭುಪಾದ ಎಂತ ಹೇಳ್ತಾರೆ, ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಯಾಕಂದ್ರೆ ಜೀವೇರೇ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ಹಾಗಾಗಿ ಆತ್ಮದ ಸ್ವರೂಪ ಅಂತ ಭಗವಂತನ ಸೇವಕ. ನಮ್ಮ ಸ್ವರೂಪ ಹೇಗೆಂದ್ರೆ ನಾವು ಭಗವಂತನ ಅಂಶ. ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಮಮೇವಾಂಶ ಲೋಕೆ ಜೀವಭೂತ ಸನಾತನ ಮನೋಸಸ್ಥಾನಿ ಇಂದ್ರಿಯಾಣಿ ಪ್ರಕೃತಿಸಾನಿ ಕರ್ಷತ್. ಈ ಬದ್ಧ ಜೀವಿಗಳು ಬದ್ಧ ಜೀವನದಿಂದಾಗಿ ಈ ಮನಸ್ಸು ಸೇರಿ 5 ಇಂದ್ರಿಯಗಳೊಟ್ಟಿಗೆ ಅವರು ಕಷ್ಟದಲ್ಲಿ ಇದ್ದಾರೆ. ಭಗವಂತ ಹೇಳುವಂಥದ್ದು ಆ ಶ್ಲೋಕದ ಅರ್ಥ. ಆಕ್ಚುಲಿ ನಮ್ಮ ಸ್ವರೂಪ ಅಂತಂದ್ರೆ ಎವರ್ ಫ್ರೆಶ್, ಸಚಿದಾನಂದ. ಆತ್ಮ ಸಚಿದಾನ. ಸತ್ ಅಂದ್ರೆ ಇಟರ್ನಲ್, ಚಿತ್ತ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ಆತ್ಮ ಕೃಷ್ಣ ಕೂಡ ಸಚಿದಾನಂದ. ಆದ್ರೆ ಈಗ ಎಂತ ಆಗಿದೆ ಅಂದ್ರೆ ಈಗ ನಾವು ಸಚಿದಾನಂದ ಅಲ್ಲ. ಯಾಕೆ? ನಾವು ಗಟ್ಟರಿಗೆ ಬಿದ್ದಿದ್ದೇವೆ. ನಾವು ಗಟ್ಟರಿಂದ ಆಚೆ ಬರಬೇಕು. ಗಟ್ಟರಿಂದ ಆಚೆ ಬರುವುದು ಹೇಗಂದ್ರೆ ನಿಜವಾದ ಹ್ಯಾಪಿನೆಸ್ ಎಲ್ಲಿ ಉಂಟು ಅಲ್ಲಿಗೆ ನಾವು ಹೋಗ್ಬೇಕು. ಜೀವಿಯ ಸ್ವರೂಪ ಅದು. ಐಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ ನೋಡಿ. ದೇಹ ಅಂತಂದ್ರೆ ಮ್ಯಾಕ್ಸಿಮಮ್ ಈಗ ನಾನು ಒಳ್ಳೆ ಯೋಗ ಮಾಡ್ತೇನೆ, ಒಳ್ಳೆ ನಾನು ಪ್ರಾಣಾಯಾಮ ಮಾಡ್ತೇನೆ, ಎಷ್ಟು ವರ್ಷ ಬದುಕೋದು? 100 ವರ್ಷ. ಪ್ರಭುಪಾದ ಹೇಳುವಂತದ್ದು, ನಾಯಿ ಬೆಕ್ಕಿನಾಗಿ 100 ವರ್ಷ ಬದುಕಿ ಏನು ಪ್ರಯೋಜನ? ಕೃಷ್ಣ ಪ್ರಜ್ಞೆಯಲ್ಲಿ 1 ಸೆಕೆಂಡ್ ಇದ್ರೆ ಸಾಕಂತೆ. ಹಾಗಾಗಿ ಐಕ ದೇಹ ಜಾಸ್ತಿ ಸಮಯ ಇರುವುದಿಲ್ಲ. ಹೋಗ್ಲೇಬೇಕು. ನಿಮ್ಗೆಲ್ಲರಿಗೂ ಗೊತ್ತುಂಟು, ನಿಮ್ಮ ಅಜ್ಜ, ನಿಮ್ಮ ಕೆಲವರು ತಂದೆ ತಾಯಿ ಪ್ರಾಯದ ಮೇಲೆ ಹೋಗ್ಲೇಬೇಕು. ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ ನೋಡಿ. ಆದುದರಿಂದ 2 ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಆತ್ಮ ಸ್ವರೂಪ ಅಂತಂದ್ರೆ ಆತ್ಮವನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ಇದೊಂದು ವಿಷಯ. ಆತ್ಮ ಸ್ವರೂಪ ಮತ್ತೆ ದೇಹ ಜಾಸ್ತಿ ಸಮಯ ಇರುವುದಿಲ್ಲ. ಹಾಗಾಗಿ 2 ದೃಷ್ಟಿಯಿಂದ ನೋಡಿದ್ರೆ ನಾವು ಯಾಕೆ ಶೋಕ ಮಾಡ್ಬೇಕು? ಶೋಕ ಮಾಡುವ ಇದೇ ಇಲ್ಲ. ಎಸ್ ನೆಕ್ಸ್ಟ್ ಸ್ಲೋ ಓದ್ಲಿಕ್ಕೆ. ಎಸ್ ಆಂಡ್ರೇಸ್ ಮಾಡಿ. ಸೀಮಾ ಭಂಡಾರ್ಕರ್. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಭಗವದ್ಗೀತಾ 2.37. ಹರೇ ಕೃಷ್ಣ. ಎಸ್ ನೋಡಿ, ಅವ್ರೀಗ ಅಲ್ಲಿ ಸೌಂಡ್ ಕೇಳ್ತಾನೆ ಮಗು. ಇದು ಅಂದ್ರೆ ಕೆಲವೊಮ್ಮೆ ಕಷ್ಟ ಆಗ್ತದೆ ಮಕ್ಕಳಿರುವಾಗ ನಮ್ಗೆ. ಅದು ಕೂಡ ನೋಡಿ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದು ಅವ್ರದ್ದು ಖುಷಿ ಆಗ್ತದೆ. ಹೇಗಂದ್ರೆ ಅಷ್ಟು ಕಷ್ಟ ಇದ್ರು ಕೂಡ
ಎಸ್, ನಮಗೆ ಈ ಭಕ್ತಿಶಾಸ್ತ್ರ ಕೇಳಬೇಕು, ಅದು ಉಂಟಲ್ಲ ಅದು ಬೇಕು ನಮಗೆ. ಹೇಗಂದ್ರೆ ಪ್ರಪೋಸ್ ಇರುವಂಥದ್ದು, ಹೇಗಂದ್ರೆ ಎಲ್ಲ ಟೈಮ್ ಒಂದೆಲ್ಲಕ್ಕೆ ಇರುವುದಿಲ್ಲ ಅಂತೆ. ಕೆಲವು ಸಮಯ ತುಂಬಾ ಕಷ್ಟದ ಸಿಚುವೇಶನ್ ಇರ್ತದೆ. ಪ್ರಪೋಸ್ ಫೇಸ್ ಮಾಡಿದ್ದಾರೆ. ಹೇಗಂದ್ರೆ ನಾನು ಕಾಲೇಜಲ್ಲಿ ಇರುವಾಗ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಹೇಗೆ ಅಂದ್ರೆ ಸ್ಕೂಲಲ್ಲಿ ಕೂಡ ಆಡ್ತಿದ್ದೆ. ನಾವು ಬೇರೆ ಬೇರೆ ಮ್ಯಾಚಿಗೆಲ್ಲ ಹೋಗ್ತಾ ಇದ್ದೆವು. ನಾನು ರೈಡ್ ಮಾಡ್ತಾ ಇದ್ದೆ, ಅದು ನನಗೆ ಯಾವಾಗಲೂ ಚಾನ್ಸ್ ಇತ್ತು ಮ್ಯಾಚಲ್ಲಿ. ಹಾಗೆ ಹೋಗುವಾಗ ಈ ಗ್ರೌಂಡಲ್ಲಿ ಈಗ ಹೇಗಂದ್ರೆ ಈಚ ಕಡೆ ಬೆಳ್ತಂಗಡಿ, ಮಡಂತಿಯರ ಆಚೆ ಎಲ್ಲ ಹೋಗ್ತಾ ಇದ್ದೆವು. ಅಲ್ಲಿ ಅಂತಂದ್ರೆ ಗ್ರೌಂಡಲ್ಲಿ ಕಲ್ಲೆಲ್ಲ ಇರ್ತಿತ್ತು. ಈಚ ಕಡೆ ಈ ಕಡೆ ಮಾಡುವಾಗ ಗ್ರೌಂಡಲ್ಲಿ ನೈಸ್ ಇರ್ತಿತ್ತು. ಕಲ್ಲಿದ್ರೆ ನಿಮ್ಗೆ ರೈಡ್ ಮಾಡ್ಲಿಕ್ಕೆ ಅಂದ್ರೆ ಎಸ್ಪೆಷಲಿ ರೈಡ್ ಮಾಡುವವನಿಗೆ ಕಷ್ಟ, ಕಲ್ಲು ಸ್ವಲ್ಪ ಆಚೆ ಆದ್ರೆ. ಅದು ಕೆಲವೊಮ್ಮೆ ನಾವು ಆ ಸಿಚುವೇಶನ್ ನಾವು ಆಡ್ಲೇಬೇಕು. ಪ್ರಪೋಸಲ್ ಒಂದು ಎಲ್ಲ ಟೈಮ್ ಪ್ಲೇನ್ ಆಗಿ ಒಳ್ಳೇದಿರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಎಂತ ಸಿಚುವೇಶನ್ ಇದ್ರು ಕೂಡ ನಾವು ಕೃಷ್ಣ ಭಜನೆ ಬಿಡಬಾರ್ದು. ಎಸ್, ಈಗ ಆ ವಿಷಯ ಈಗ ಇಲ್ಲಿ ಇದಕ್ಕೆ ಬರುವ. ಎಸ್, ಕರ್ಮಕಾಂಡ ನೋಡಿ, ಭಗವಂತ ಎಂತ ಹೇಳಿದ್ದಾನೆ, ಕುಂತಿಯ ಮಗನಾದ ಅರ್ಜುನ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸ್ತೀಯ. ಅಂದ್ರೆ ಈಗ ಕ್ಷತ್ರಿಯ ಹಿಂದಿನ ಕಾಲದಲ್ಲಿ, ಈಗದು ಪೊಲಿಟಿಷಿಯನ್ ಕ್ಷತ್ರಿಯ ಅಲ್ಲ. ಫಸ್ಟ್ ಆಫ್ ಆಲ್ ಯಾಕೆ? ತುಂಬಾ ರೀಸನ್ ಉಂಟು. ಒಂದು, ಅವರಿಗೆ ಹೆಚ್ಚಿನ ಪೊಲಿಟಿಷಿಯನ್ ಆಫ್ಟರ್ 50 years. ಕ್ಷತ್ರಿಯ ಅಂದ್ರೆ 25 to 50 years. ಮತ್ತೆ ಅವ 50 ವಾನಪ್ರಸ್ಥ, 75 ಸನ್ಯಾಸ. ಈಗ ಕೆಲವರಿಗೆಲ್ಲ ಮುದಿ ಪ್ರಾಯ ಆಗಿದೆ ಎಂತ ಹೇಳುವಂಥದ್ದು, 80, 75, 70 ಒಬ್ಬ, ಅದು ಕೂಡ ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ. ಅಂದ್ರೆ ಅದು ನಿಜವಾಗಿ ಸರಿಯಲ್ಲ, ಶಾಸ್ತ್ರ ಪ್ರಕಾರ ಸರಿಯಲ್ಲ. ಅಂದ್ರೆ 25ರಿಂದ 50 ಅಂದ್ರೆ ಅವರಿಗೆ ಕ್ಷತ್ರಿಯನ ಕ್ವಾಲಿಟೀಸ್ ಎಂತ ಹೇಳಂದ್ರೆ ಅವನಿಗೆ ಎದುರು ಹೋಗಿ ಯುದ್ಧ ಮಾಡ್ಬೋದು. ಹಾಗೆ ಕ್ಷತ್ರಿಯ ಹೇಗಂದ್ರೆ ಇದಕ್ಕೆ ರಿಲೇಟೆಡ್ ಅದಕ್ಕೆ ಹೇಳ್ತಾ ಇದ್ದಾನೆ. ಈಗ ಸಪೋಸ್ ಪಾಕಿಸ್ತಾನದಲ್ಲಿ ಜನರು ಹೇಳ್ತಾರೆ, ನಮ್ಮ ಭಾರತದವರಿಗೆ ಹೇಳ್ತಾರೆ, ನಮ್ಮ ರಾಜ ಸರಿ ನೋಡುದಿಲ್ಲ ಅಂತ. ಆಗ ನಮ್ಮ ರಾಜ ಅಂತಂದ್ರೆ ಚಾಲೆಂಜ್ ಮಾಡುವಂಥದ್ದು, ಎಸ್ ನಿಮ್ಮ ಪ್ರಜೆಗಳ ನಿಮ್ಗೆ ನಾನು ನೋಡ್ತೇನೆ, ನಾನು ಆಗವ ರಾಜನ ಮೇಲೆ ಹೇಳುವ, ನಾನು ನಿನ್ನೊಟ್ಟಿಗೆ ಯುದ್ಧ ಮಾಡ್ತೇನೆ, ನಿನ್ನನ್ನು ಸೋಲಿಸಿ ನಿನ್ನ ಪ್ರಜೆಗಳನ್ನು ನೋಡ್ತೇನೆ. ಇದು ಕ್ಷತ್ರಿಯ. ಕ್ಷತ್ರಿಯ ಅವನ ಸ್ವಾರ್ಥಕ್ಕೆ ಮಾಡೋದಲ್ಲ. ಈಗ ನೋಡಿ ನಮ್ಮ ದೇಶದಲ್ಲೆಲ್ಲ ಯುದ್ಧ ಆಗ್ತದೆ ಇನ್ನೊಂದು ದೇಶದೊಟ್ಟಿಗೆ, ಸ್ವಾರ್ಥ, ಸೆಲ್ಫಿಶ್ನೆಸ್. ಆಕ್ಚುಲಿ ಯುದ್ಧ ಮಾಡುದು ಯಾಕೆ? ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ಲಿಕ್ಕೆ. ಇನ್ನೊಂದು ದೇಶದವನಿಗೆ ನಾನು ರಕ್ಷಣೆ ಕೊಡ್ತಾನೆ ಅಂತ ಚಾಲೆಂಜ್ ಮಾಡುವಂಥದ್ದು. ಹಾಗಾಗಿ ಅವನ ಕಾಸ್ ರೈಟ್ ಇರ್ತದೆ. ಅಂತ ಅವನ ರೈಟ್ ಕಾಸ್ ಇರುವಾಗ ಅವ ಯುದ್ಧ ಮಾಡಿ ಸತ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಈಗದ ಪೊಲಿಟಿಕ್ಸ್ ಸತ್ರೆ ಸ್ವರ್ಗಕ್ಕೆ ಹೋಗುದಲ್ಲ, ಡೈರೆಕ್ಟ್ ನರಕಕ್ಕೆ. ಯಾಕೆಂದ್ರೆ ಅವನ ಕಾಸ್ ಸರಿ ಇಲ್ಲ. ಕೃಷ್ಣ ಅದನ್ನೇ ಹೇಳುವಂಥದ್ದು. ಇದು ಕರ್ಮಕಾಂಡ. ಕರ್ಮಕಾಂಡದ ಪ್ರಕಾರ ಅಂತಂದ್ರೆ ನೀನು ಇದು ಮಾಡಿದ್ರೆ ನಿನಗೆ ಇದು ಸಿಗ್ತದೆ, ಫ್ರೂಟಿ ಆಕ್ಟಿವಿಟೀಸ್. ಪುತ್ರ ಇಲ್ಲ, ಪುತ್ರ ಕಾಮಿಷ್ಟಿ ಯಜ್ಞ ಮಾಡು, ಪುತ್ರ ಲಾಭ ಆಗ್ತದೆ. ಒಳ್ಳೆ ಫಸಲು ಬರುವುದಿಲ್ಲ, ಇದು ಯಜ್ಞ ಮಾಡು, ಒಳ್ಳೆ ಮಳೆ ಬರ್ತದೆ, ಫಸಲು ಬರ್ತದೆ. ಇಂಥದ್ದೆಲ್ಲ ಉಂಟು ಕರ್ಮಕಾಂಡ, ಫ್ರೂಟಿ ಆಕ್ಟಿವಿಟೀಸ್. ಹಾಗೆ ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ನೀನಲ್ಲಿ ಸೋತ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ರೆ ಭೂಮಿಯಲ್ಲಿ ರಾಜ ಮಾಡ್ತೀಯ. ಆ ರೀತಿ ಕರ್ಮಕಾಂಡದ ಫಿಲಾಸಫಿಯನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಓಕೆ, ಸುಷ್ಮಾ ಓದಿದಾರೆ. ಜಯಲಕ್ಷ್ಮಿ ಆಚಾರ್ಯ ಕೊಡು. ಓಕೆ, ಜಯಲಕ್ಷ್ಮಿ ಆಚಾರ್ಯ ನೆಕ್ಸ್ಟ್ ನಿಮಗೆ ಕೊಡು. ಜಯಲಕ್ಷ್ಮಿ ಆಚಾರ್ಯ ಇಲ್ವಾ? ಓಕೆ, ಓದುದವರಿಗೆ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಶ್ರೀಕೃಷ್ಣನು ಅರ್ಜುನನ ಆನಂದದ ವಾದವನ್ನು ಸೋಲಿಸುತ್ತಾನೆ. ಕರ್ಮಕಾಂಡ 2.31-37.
ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನಾಡಬಹುದು ಮತ್ತು ನಿನ್ನಂತೆ ಗೌರವಾನ್ವಿತವಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಎಸ್ ಎಂತ ಹೇಳ್ತಿದ್ದಾನೆ ನೋಡಿ. ಈಗ ಇದನ್ನು ನಾವು ಅರ್ಥ ಮಾಡುವ. ಈಗ ಕ್ಷತ್ರಿಯ ಅಂದ್ರೆ ನಿಮ್ಗೆ ಧ್ರುವ ಮಹಾರಾಜನ ಕತೆ ಗೊತ್ತುಂಟು. ಧ್ರುವ ಮಹಾರಾಜಿಗೆ ಇವನ ಯಾರ್ದು ಉತ್ತಮನ ತಾಯಿ ಹೇಳುವಂಥದ್ದು, ನಿನ್ಗೆ ಈ ಜನ್ಮದಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ರೈಟ್ಸ್ ಇಲ್ಲ ತಂದೆಯ ಮಡಿಲಲ್ಲಿ. ಅದಕ್ಕೆ ಒಂದು ಸಿಟ್ಟು ಬರ್ತದೆ. 5 ವರ್ಷದ ಬಾಲಕ ಕ್ಷತ್ರಿಯ. ಕ್ಷತ್ರಿಯ ಅಂದ್ರೆ ರಕ್ತ ಎಲ್ಲ ಬಾಯ್ಲ್ ಆಗ್ತಾ ಇರ್ತದೆ ಕ್ಷತ್ರಿಯ. ಹಾಗೆ ಹೀಗೆ ಇವ ಹೇಳ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಅಂತ. ಕೃಷ್ಣ ಅವನಿಗೆ ಎಂತ ಹೇಳ್ತಿದ್ದಾನೆ, ನೀನೀಗ ಯುದ್ಧ ಮಾಡೋದು ಅಂತ ಹೋಗ್ತೀಯಾ? ದುರ್ಯೋಧನ ಕರ್ಣ ಎಲ್ಲ ನಿನಗೆ ಇವ ಅಂದ್ರೆ ಎದುರು ಬುಕ್ಲ, ಇವನಿಗೆ ದಮ್ ಇಲ್ಲ, ಈ ರೀತಿಯಲ್ಲಿ ಹೇಳ್ತಾರೆ. ಆಗ ನಿನ್ಗೆ ಎಂತ ಆಗ್ತದೆ? ಆಗ ನಿಂಗೆ ಅದು ಸಹಿಸ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಕೃಷ್ಣ ಈ ರೀತಿ ಅವನಿಗೆ ಹೇಳ್ತಾ ಇದ್ದಾನೆ. ನೀನು ಯುದ್ಧ ಮಾಡುದಿಲ್ಲ ಅಂತ ಹೋಗ್ತೀಯಾ, ಮತ್ತೆ ಇವರು ಹೀಗೆ ಹೇಳಿದ್ರೆ ನಿಮ್ಗೆ ಎಂತ, ನಿನ್ಗೆ ಬದುಕಲಿಕ್ಕೆ ಆಗ ನಿನ್ಗೆ ಅದನ್ನು ಕೇಳಲಿಕ್ಕೆ ಆಗ್ತದ? ಕ್ಷತ್ರಿಯನಿಗೆ ಆಗುದಿಲ್ಲ. ಕ್ಷತ್ರಿಯನಿಗೆ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರೆ ಅವನಿಗೆ ಬಾಯ್ಲ್ ಆಗ್ತದೆ, ಇಮಿಡಿಯೇಟ್ ಖಡ್ಗ ತೆಗಿತಾನೆ ಅವನು. ಈ ರೀತಿ ಮಾತಾಡ್ತಾ ಇದ್ದಾನೆ ಅವನಿಗೆ. ಎಸ್, ನೆಕ್ಸ್ಟ್ ಲತಾ ಶಶಿಕುಮಾರ್. ಎಸ್, ಹೇಳಿ ಮಾತಾಜಿ. ಶ್ರೀಕೃಷ್ಣನು ಅರ್ಜುನನ ಪಾಪದ ಪ್ರತಿಕ್ರಿಯೆಗಳ ವಾದವನ್ನು ಸೋಲಿಸುತ್ತಾನೆ. ಕರ್ಮಕಾಂಡ 2.31-37. ಸ್ವರ್ಗದ್ವಾರಮಪಾವ್ರತಂ. ಹೇ ಪಾರ್ಥ, ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತಹ ಕ್ಷತ್ರಿಯರು ಸುಖಿಗಳು. ಎಸ್, ಹರೇ ಕೃಷ್ಣ. ಭಗವದ್ಗೀತಾ 2.32. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಎಸ್, ನೋಡಿ ಎಂತ ಹೇಳಿದ್ದಾರೆ, ಸ್ವರ್ಗದ್ವಾರಂ ಅಪಾವೃತಂ. ಈ 32ನೇ ಶ್ಲೋಕ. ಯದೃಚ್ಛಾಯ ಚ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಾಂ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಂ ಇದೃಶಂ. ಅಂದ್ರೆ ಕ್ಷತ್ರಿಯನಿಗೆ ಅಂದ್ರೆ ಅವನಿಗೆ ಯುದ್ಧ ಇದ್ರೆ ಮಾತ್ರ ಅವನಿಗೆ ಖುಷಿ. ಕೆಲವರು ಹೇಳ್ತಾರಲ್ಲ, ಈ ಎಂತ ಹೇಳುದು, ರಸ್ಲರ್ಸ್, ಎಸ್ ಬಾ ನನ್ನೊಟ್ಟಿಗೆ ಬಾ, ಫೈಟ್ ಮಾಡ್ಲಿಕ್ಕೆ ಬಾ, ಈ ರೆಸ್ಲಿಂಗ್ ಮಾಡುವವರು, ಕುಸ್ತಿ ಮಾಡುವವರು. ಹಾಗೆ ಕ್ಷತ್ರಿಯ ಅಂದ್ರೆ ಅವನಿಗೆ ಯುದ್ಧ ಮಾಡುದವನ ಎಂತ ಹೇಳುವಂತದ್ದು, ಅವನಿಗೆ ಟ್ರೈನಿಂಗ್ ಅದರಲ್ಲಿ ಆಗ್ತದೆ, ಯುದ್ಧ. ಹಾಗೆ ಇಲ್ಲಿ ಭಗವಂತ ಎಂತ ಹೇಳ್ತಿದ್ದಾನೆ, ಇಂಥ ಯುದ್ಧ ಮಾಡುವ ಅವಕಾಶ ತಾವಾಗಿ ಬಂದು ಸ್ವರ್ಗಲೋ ಬಾಗಿಲು ಯಾವ ಕ್ಷತ್ರಿಯರಾಗಿ ತೆರೆಯುತ್ತವೋ ಅಂತ ಕ್ಷತ್ರಿಯರು ಸುಖಿಗಳು. ಅಂದ್ರೆ ಕ್ಷತ್ರಿಯ ಹೇಗೆ ಅಂದ್ರೆ ಅವನ ತಂದೆ, ಅವರ ಅಣ್ಣ, ಯಾರು ಕೂಡ ಅಂದ್ರೆ ಯುದ್ಧಕ್ಕೆ ಬಂದರೂ ಕೂಡ ಅವ ಮಾಡ್ಬೇಕಂತೆ. ಹೇಗೆಂದ್ರೆ ಕ್ಷತ್ರಿಯ ಅಂದ್ರೆ ಹಾಗೆ. ಯುದ್ಧ ಮಾಡೋ ಅವಕಾಶ ತಾವಾಗಿ ಬಂದು ಸ್ವರ್ಗಲೋಕದ ಬಾಗಿಲನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೋ ಅಂತ ಕ್ಷತ್ರಿಯಗಳು ಸುಖಿಗಳು. ಅಂದ್ರೆ ಅವ ಹೇಳುವಂಥದ್ದು, ಅರ್ಜುನ ನನಗೆ ಈ ಯುದ್ಧದಲ್ಲಿ ಒಳಿತು ಕಾಣುವುದಿಲ್ಲ, ಇದರಿಂದ ನಮ್ಗೆ ನರಕ ಸಿಗ್ತದೆ. ಇಲ್ಲ, ಕ್ಷತ್ರಿಯನಿಗೆ ಹಾಗೆ ಇಲ್ಲ. ಕ್ಷತ್ರಿಯನಿಗೆ ಯುದ್ಧ ಮಾಡ್ಬೋದು, ನಮ್ಗೆ ಅಲ್ಲ. ಈಗ ನಾವು ಹೇಗೆ ಅಂದ್ರೆ, ಈ ಅಮೆರಿಕದಲ್ಲಿ ಪ್ರಭುಪಾದ 1965 ಹೋದ್ರು. ಹಾಗೆ ಅಂತ ಅಂದ್ರೆ ಗೌರ್ಮೆಂಟ್ ಫೋರ್ಸ್ಫುಲ್ ಎಲ್ಲರನ್ನು ಈ ಆರ್ಮಿಗೆ ಹಾಕುವಂಥದ್ದು, ಮನೆಯಿಂದ ಎಲ್ಲರನ್ನು. ಈಗ ಒಬ್ಬನ ಕ್ಷತ್ರಿಯ ಕ್ವಾಲಿಟಿ ಇಲ್ಲ, ಅವನಿಗೆ ಕ್ಷತ್ರಿಯ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ. ಆದ್ರೆ ಕ್ಷತ್ರಿಯ ಆದವನಿಗೆ ಯುದ್ಧ ಮಾಡುವ ಅವಕಾಶಗಳು ತಾವಾಗಿ ಸ್ವರ್ಗಲೋಕದ ಬಾಗಿಲನ್ನು ಯಾವ ಕ್ಷತ್ರಿಯ ತೆರೆಯುತ್ತೋ ಅಂತ ಕ್ಷತ್ರಿಯ. ಹಾಗೆ ಯುದ್ಧ ಮಾಡ್ಲಿಕ್ಕೆ ಅವನು ಆಪರ್ಚುನಿಟಿ ಸಿಗುವಾಗ ಮಾಡಲೇಬೇಕು. ಕ್ಷತ್ರಿಯ ಅಂದ್ರೆ ಡ್ಯೂಟಿ ಅದು.
ಎಸ್, ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ? ನೆಕ್ಸ್ಟ್ ಸುಷ್ಮಾ ಮಾತಾಜಿ. ಎಸ್, ಹರೇ ಕೃಷ್ಣ. ಸುಷ್ಮಾ ಮಾತಾಜಿ, ಹರೇ ಓದಿ. ನೀನೇನಾದ್ರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡದ ಪಾಪಕ್ಕೆ ಒಳಗಾಗುತ್ತೀಯೇ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ. ಎಸ್, ಹರೇ ಕೃಷ್ಣ, ಧನ್ಯವಾದ. ಎಂತ ಹೇಳ್ತಿದ್ದಾನೆ ಇಲ್ಲಿ? ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮ, ಯಾಕೆಂದ್ರೆ ಕ್ಷತ್ರಿಯನ ಸ್ವಧರ್ಮ ಅಂತ ಯುದ್ಧ ಮಾಡುವಂಥದ್ದು, ವೈಶ್ಯನ ಸ್ವಧರ್ಮ ಅಂತ ಕೃಷಿಗೋ ರಕ್ಷ, ಬ್ರಾಹ್ಮಣ ಸ್ವಧರ್ಮ ಅಂತ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಬರ್ತಿಕೆ. ಹಾಗಾಗಿ ಒಬ್ಬೊಬ್ಬರು ಸ್ವಧರ್ಮ ಉಂಟು, ಆ ಸ್ವಧರ್ಮವನ್ನು ಮಾಡ್ಬೇಕು. ಈಗ ಅರ್ಜುನನ ಸ್ವಧರ್ಮ ಅಂತ ಕ್ಷತ್ರಿಯ ಯುದ್ಧ ಮಾಡುವಂಥದ್ದು. ನೀನೇನಾದ್ರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮ ಪಾಲಿಸ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ಒಳಗಾಗುತ್ತೆ. ನೋಡಿ, ಕ್ಷತ್ರಿಯ ಯುದ್ಧ ಮಾಡದಿದ್ರೆ ಅದು ಪಾಪ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ. ಈಗ ಹೇಗಂದ್ರೆ ಒಬ್ಬ ಸೋಲ್ಜರ್ ಹೋಗ್ತಾನೆ, ಜಮ್ಮುಗೆ ಹೋಗ್ತಾನೆ. ಈಗ ಸಡನ್ ಒಂದು ವಾರ್ ಸ್ಟಾರ್ಟ್ ಆಯ್ತು. ಆಗ ಹೇಳ್ತಾನೆ ನಾನು ಮನೆಗೆ ಹೋಗ್ತೇನೆ. ಅವ ಸೋಲ್ಜರ್ ಅಲ್ಲ, ಅವ್ರು ಹೇಳ್ತಾರೆ ಪರ್ಮನೆಂಟ್ ನೀನು ಬರಬೇಡ ಅಂತ ಹೇಳ್ತಾರೆ. ಸೋಲ್ಜರ್ ಅಂದ್ರೆ ಅವ ಅಲ್ಲಿ ಯುದ್ಧ ಆಗುವ ಎದೆ ಕೊಟ್ಟು ಅವ ಯುದ್ಧ ಮಾಡ್ಬೇಕು. ಇಲ್ಲಿ ಕೃಷ್ಣ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ, ನಿನ್ ಕ್ಷತ್ರಿಯ, ನೀನು ಯುದ್ಧ ಮಾಡು. ಎಸ್, ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ? ನೆಕ್ಸ್ಟ್ ಗಾಯತ್ರಿ ದೇವಿ. ಎಸ್, ಗಾಯತ್ರಿ ದೇವಿ MS. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಶ್ರೀಕೃಷ್ಣನು ಅರ್ಜುನನ ಪಾಪದ ಪ್ರತಿಕ್ರಿಯೆಗಳ ವಾದವನ್ನು ಸೋಲಿಸುತ್ತಾನೆ. ಕರ್ಮಕಾಂಡ 2.3137. ಈಗ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದರೆ ಅವನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಅಲಕ್ಷ್ಯ ಮಾಡುವುದು ಮಾತ್ರವಲ್ಲ, ತನ್ನ ಕೀರ್ತಿಯನ್ನೆಲ್ಲ ಕಳೆದುಕೊಳ್ಳುವನು ಮತ್ತು ನರಕಕ್ಕೆ ರಾಜಮಾರ್ಗವು ಅವನ ಮುಂದೆ ತೆಗೆದುಕೊಳ್ಳುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವನು ಯುದ್ಧ ಮಾಡಿದರೆ ನರಕಕ್ಕೆ ಹೋಗುವುದಿಲ್ಲ, ಯುದ್ಧ ಮಾಡದಿದ್ದರೆ ನರಕಕ್ಕೆ ಹೋಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ, ಭಗವಂತ ಹೇಗಂದ್ರೆ ಮುಳ್ಳನ್ನು ಮುಳ್ಳಿನ ತೆಗಿಬೇಕು. ಒಂದು ಗಾದೆ ಉಂಟು. ಭಗವಂತನಿಗೆ ಎಂತ ಮಾಡ್ತಿದ್ದಾನೆ ಆಕ್ಚುಲಿ? ಕರ್ಮಕಾಂಡ ನೋಡಿ, ಕರ್ಮಕಾಂಡ ಹೈಯೆಸ್ಟ್ ಅಲ್ಲ. ಹೇಗಂದ್ರೆ ಕರ್ಮಕಾಂಡದಿಂದ ಸಕಾಮ ಕರ್ಮಯೋಗ, ಅದರಿಂದ ನೆಕ್ಸ್ಟಿಗೆ ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗದಿಂದ ನೆಕ್ಸ್ಟ್ ಬರುವಂಥದ್ದು ಸಾಧನ ಭಕ್ತಿ, ಅದರಿಂದ ನೆಕ್ಸ್ಟ್ ಬರುವಂಥದ್ದು ಅನನ್ಯ ಭಕ್ತಿ. ಈಗ ಅರ್ಜುನ ಅನನ್ಯ ಭಕ್ತ ಅಂದ್ರೆ ಶುದ್ಧ ಭಕ್ತ 24 hours. ಆದ್ರೆ ಭಗವಂತ ಈಗ ಇದು ಲೋವರ್, ಕರ್ಮಕಾಂಡ ಅಂದ್ರೆ ತುಂಬಾ ಲೋವರ್, ಆದ್ರೆ ಅವನಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ನೋಡಿ ಹೇಗೆ ಬೆಂಡಾಗ್ತಾನೆ ಕೃಷ್ಣ. ಎಂತ ಹೇಳುವಂಥದ್ದು, ಈಗ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದ್ದಾರೆ, ಅವನು ಕ್ಷತ್ರಿಯನಾಗಿ ಸ್ವಧರ್ಮ ಅಲಕ್ಷ್ಯ ಮಾಡುವುದು ಮಾತ್ರವಲ್ಲ, ನಿನ್ನ ಕೀರ್ತಿಯನ್ನೆಲ್ಲ ಕಳೆದುಕೊಳ್ಳುವವನು ಮತ್ತು ನರಕಕ್ಕೆ ರಾಜಮಾರ್ಗ ಅವನ ಮುಂದೆ ತೆರೆದುಕೊಳ್ಳುತ್ತದೆ. ಅಂದ್ರೆ ಕ್ಷತ್ರಿಯ ಅದನ್ನು ಬಿಟ್ಟರೆ ನರಕ, ಯುದ್ಧ ಮಾಡೋದನ್ನು ಬಿಟ್ರೆ ಅಲ್ಲಿಂದ ಓಡಿ ಹೋದ್ರೆ ನರಕಕ್ಕೆ ಹೋಗ್ತಾನಂತ. ಇದನ್ನೇ ಬೇರೆ ಮಾತುಗಳು ಹೇಳುವುದಾದ್ರೆ, ಅವನು ಯುದ್ಧ ಮಾಡಿದರೆ ನರಕಕ್ಕೆ ಹೋಗುವುದಿಲ್ಲ. ಉಲ್ಟಾ ಎಂತಂದ್ರೆ, ನೀನು ನರಕಕ್ಕೆ ಹೋಗು ಯುದ್ಧ ಮಾಡಿದರೆ, ಯುದ್ಧ ಮಾಡದಿದ್ದರೆ ನರಕಕ್ಕೆ ಹೋಗ್ತಾನೆ. ಹಾಗೆ ಭಗವಂತ ಈ ರೀತಿ ಎಲ್ಲ ಹೇಳ್ತಾ ಇದ್ದಾನೆ ಅವನಿಗೆ. ಕರ್ಮಕಾಂಡ. ಎಸ್, ನೆಕ್ಸ್ಟ್. ಎಸ್, ಯಾರು ಓದ್ಲಿಲ್ಲ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಎಲ್ಲರಿಗೂ ಅವಕಾಶ ಕೊಡುವ. ಓದದವರು ರೂಪಶಂಕರ್ ಓದಿದ್ದಾರೆ. ಎಸ್, ಬೇರೆ ಯಾರು ಓದ? ಎಸ್, ಮಂಜುಳಾ ಎಂ, ನಿಮ್ಗೆ ನೆಕ್ಸ್ಟ್ ಕೊಡ್ತೇನೆ. ಎಸ್, ಮಂಜುಳಾ ಎಂ. ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ, ಓದಿ. ಹರೇ ಕೃಷ್ಣ ಪ್ರಭುಜಿ. ಯಶೋಮಂತ ಸೇನನು ಯುದ್ಧವನ್ನು ಜಯಿಸುತ್ತಾನೆ ಅಥವಾ ಅವನು ಯುದ್ಧದಲ್ಲಿ ತನ್ನ ದೇಹ ತ್ಯಾಗ ಮಾಡುತ್ತಾನೆ. ಆದ್ದರಿಂದ ಇಲ್ಲಿ ಬಂದಿರುವ ವ್ಯಕ್ತಿ ಯಾರೋ ಅವನು ನಟಿಸುತ್ತಿರಬೇಕು. ಅವನು ರಾಜ ಯಶೋಮಂತ ಸೇನನಲ್ಲ. ಆದ್ದರಿಂದ ಯಶೋಮಂತ ಸೇನ ಪತ್ನಿಯು ಬಾಗಿಲು ತೆರೆಯಲು ನಿರಾಕರಿಸಿದಳು. ಇದು ಕ್ಷತ್ರಿಯ ಸ್ಫೂರ್ತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ತಿಳಿಸಿದ್ರು ಪ್ರಭು. ಯಶೋಮಂತ ಸೇನನು ಯುದ್ಧವನ್ನು ಜಯಿಸುತ್ತಾನೆ ಅಥವಾ ಅವನು ಯುದ್ಧದಲ್ಲಿ ತನ್ನ ದೇಹ ತ್ಯಾಗ ಮಾಡುತ್ತಾನೆ. ಯಶೋಮಂತ ಸೇನ ಅಂತ ಮಾಡ್ತಾನೆ, ಯಾವಾಗ ಯುದ್ಧ ಜಯಿಸಿದ್ರೆ ಯುದ್ಧದಲ್ಲಿ ದೇಹ ತ್ಯಾಗ ಮಾಡ್ತಾನೆ. ಹೇಗಂದ್ರೆ ಆರ್ಮಿಯಲ್ಲಿ ಕೂಡ
ಯುದ್ಧದಲ್ಲಿ ಯಾರೋ ಸತ್ತರೆ ಅವರಿಗೆ ಎಂತ ಕೊಡ್ತಾರೆ, ಕೆಲವೆಲ್ಲ ಅವರಿಗೆ ಮೆಡಲ್ ಎಲ್ಲ ಕೊಡ್ತಾರೆ. ಆದ್ರಿಂದ ಇಲ್ಲಿ ಬಂದಿರುವ ವ್ಯಕ್ತಿ ಯಾರು ಅವನು ನಟಿಸುತ್ತಿರಬೇಕು, ಅವನು ರಾಜ ಯಶೋಮಂತ ಸೇನನಲ್ಲ. ಆದ್ದರಿಂದ ಯಶೋಮಂತ ಸೇನ ಪತ್ನಿಯು ಬಾಗಿಲು ತೆರೆಯಲು ನಿರಾಕರಿಸಿದರು. ಹಾಗಾಗಿ ಬಂದವರು ಯಾರು ಕೂಡ ಯಶೋಮಂತ ಸೇನ ಅಲ್ಲ ಅಂತ. ಯಶೋಮಂತ ಸೇನ ಅಂದ್ರೆ ಒಂದ ಯುದ್ಧವನ್ನು ಜಯಿಸ್ತಾನೆ, ಇಲ್ಲದೆ ಯುದ್ಧದಲ್ಲಿ ದೇಹತ್ಯಾಗ ಮಾಡ್ತಾನೆ. ಹಾಗಾಗಿ ನಾವು ಕೃಷ್ಣ ಹೇಳುವಂಥದ್ದು, ನೀನು ಕೂಡ ಒಂದು ಯುದ್ಧದಲ್ಲಿ ಜಯಿಸು, ಇಲ್ಲದೆ ದೇಹ ತ್ಯಾಗ ಮಾಡ್ತಾನೆ. ಇದರಲ್ಲೂ ಅಂದ್ರೆ ನೀನು ಓಡಬೇಡ, ಯುದ್ಧ ನಾನು ಮಾಡುದಿಲ್ಲ ಅಂತ ಹೋಗ್ಬೇಡ ಅಂತ ಹೇಳ್ತಾರೆ. ಇದು ಕ್ಷತ್ರಿಯ ಸ್ಫೂರ್ತಿ ಅಂತ ನೋಡಿ. ಅನುಕಂಪ ಜ್ಞಾನ 2.11 to 30, ಆನಂದವಿಲ್ಲ ಮತ್ತು ಪಾಪದ ಪದಿಗಳು ಕರ್ಮಕಾಂಡ 2.31 to 37. ಅಂದ್ರೆ ಡಿವಿಷನ್ ಉಂಟು. ಡಿವಿಷನ್ ನೋಡಿ, ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಒಟ್ಟಿಗೆ 5 ಡಿವಿಷನ್ ಉಂಟು. ಈ ಡಿವಿಷನ್ ಹೇಳ್ತೇನೆ ನಿಮ್ಗೆ. ಫಸ್ಟ್ ಡಿವಿಷನ್ 1 ರಿಂದ 10 ಶ್ಲೋಕ, 1 ರಿಂದ 10 ಶ್ಲೋಕ. ಅಲ್ಲಿ ಅನಿರ್ಧಾರ ಮತ್ತೆ ಭಗವಂತ ಕೃಷ್ಣನನ್ನು ಅವ ಗುರುವಾಗಿ ಆಕ್ಸೆಪ್ಟ್ ಮಾಡ್ತಾನೆ. ಮತ್ತೆ 11 ರಿಂದ 30 ಶ್ಲೋಕ ಅದು ಜ್ಞಾನ ಮತ್ತೆ ಸಾಂಖ್ಯ, ಅಂದ್ರೆ ದೇಹ ಮತ್ತೆ ಆತ್ಮದ ಬಗ್ಗೆ ಅಲ್ಲಿ ವಿವರಣೆ ಉಂಟು. ಮತ್ತೆ 31 ರಿಂದ 37 ಅದು ಕರ್ಮಕಾಂಡ, ಕರ್ಮಕಾಂಡ ರೀತಿಯಲ್ಲಿ ಭಗವಂತ ಹೇಳುವಂಥದ್ದು. 38 ರಿಂದ 53 ನಿಷ್ಕಾಮ ಕರ್ಮಯೋಗ, ಬುದ್ಧಿಯೋಗ. ಮತ್ತೆ ಲಾಸ್ಟ್ ಸೆಷನ್ ಅಂದ್ರೆ ಲಾಸ್ಟ್ ಪಾರ್ಟ್ 54 ರಿಂದ 72 ಸ್ಥಿತಪ್ರಜ್ಞ, ಅಂದ್ರೆ ಮುಕ್ತ ಜೀವಿಯ ಗುಣಗಳು, ಇದರ ಬಗ್ಗೆ ಉಂಟು. ಹಾಗಾಗಿ ಇಲ್ಲಿ ಅನುಕಂಪ ಬರುವಂಥದ್ದು ಎಲ್ಲಿ, ದಯೆ, ಅದು 2.11 to 30 ಈ ಪಾಠಲ್ಲಿ ಬರ್ತದೆ. ಅಲ್ಲಿ ಜ್ಞಾನದ ಭಗವಂತ ಜ್ಞಾನ ಕೊಡ್ತಾನೆ, ಜ್ಞಾನದ ವಿಷಯ ಹೇಳ್ತಾನೆ. ಹಾಗಾಗಿ ಅದನ್ನು ಅವನ ಒಂದು ಪ್ರಶ್ನೆಯನ್ನು ದೂರ ಮಾಡ್ತಾನೆ. ಸೆಕೆಂಡ್ ಆನಂದವಿಲ್ಲ ಮತ್ತು ಪಾಪ ಪತ್ರಿಕೆಗಳು, ಇದಕ್ಕೆ ಅವ ಕರ್ಮಕಾಂಡದಿಂದ ಉತ್ತರ ಕೊಡ್ತಾನೆ. ಒಟ್ಟಿಗೆ ದಯೆ, ಆನಂದವಿಲ್ಲ ಮತ್ತೆ ಪಾಪ ಪ್ರತಿಕ್ರಿಯೆ, ಹಾಗೆ 3ಕ್ಕೆ ಉತ್ತರ ಕೊಟ್ಟಾಯಿತು ಭಗವಂತ. ಎಸ್ ಎಸ್ ನೆಕ್ಸ್ಟ್ ಓದ್ಲಿಕ್ಕೆ ಗಾಯತ್ರಿ. ಎಸ್ ಗಾಯತ್ರಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. 2 ರೀತಿಯಲ್ಲಿ, ಹರೇ ಕೃಷ್ಣ, ನೀನು 2 ರೀತಿಯಲ್ಲಿ ಹೋರಾಡಬೇಕು. ಕೃಷ್ಣನು ಅರ್ಜುನನನ್ನು ಸಂದಿಗ್ಧತೆಗೆ ಸಿಲುಕಿಸಲು ಪ್ರಯತ್ನಿಸುತ್ತಿದ್ದಾನೆ. ಈ ರೀತಿಯಲ್ಲಿ ಅಥವಾ ಆ ರೀತಿಯಲ್ಲಿ ನೀನು ಹೋರಾಡಬೇಕಾಗುತ್ತದೆ. ನೀನು ಜೀವನದ ದೈಹಿಕ ಪರಿಕಲ್ಪನೆಯಲ್ಲಿಲ್ಲ ಎಂದು ನೀನು ಭಾವಿಸಿದರೆ ಅದು ನನ್ನ ಆದೇಶ. ನೀನು ಹೋರಾಡಬೇಕು. ನೀನು ಜೀವನದ ದೈಹಿಕ ಪರಿಕಲ್ಪನೆಯಲ್ಲಿದ್ದೀನಿ ಎಂದು ನೀನು ಭಾವಿಸಿದರೆ ನೀನು ಕ್ಷತ್ರಿಯ. ಸ್ವಲ್ಪ ಸ್ಕ್ರೋಲ್ ಇಲ್ಲ, ಅದು ಕರೆಕ್ಟ್ ಉಂಟಲ್ಲ, ಬರ್ತಾ ಇಲ್ವಾ? ಭಾವಿಸಿದರೆ ನೀನು ಕ್ಷತ್ರಿಯ, ನೀನು ಹೋರಾಡಬೇಕು, 2 ರೀತಿಯಲ್ಲೂ ನೀನು ಹೋರಾಡಬೇಕು. ಇದು ಕೃಷ್ಣನ ತೀರ್ಮಾನ. ಎಸ್, ಧನ್ಯವಾದ ಮಾತಾಜಿ. ಓಕೆ, ಧನ್ಯವಾದ. ಎಸ್ ನೋಡಿ ಎಂತ ಹೇಳ್ತಿದ್ದಾರೆ, ನೀನು 2 ರೀತಿಯಲ್ಲಿ ಹೋರಾಡಬೇಕು. ಕೃಷ್ಣನು ಅರ್ಜುನನನ್ನು ಸಂದಿಗ್ಧತೆ ಸಿಲುಕಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ರೀತಿಯಲ್ಲಿ ಅಥವಾ ಆ ರೀತಿಯಲ್ಲಿ ನೀನು ಹೋರಾಡಬೇಕಾಗ್ತದೆ. ನೀನು ಜೀವನ ದೈಹಿಕ ಪರಿಕಲ್ಪನೆಯಲ್ಲಿಲ್ಲ ಎಂದು ನೀನು ಭಾವಿಸಿದರೆ ಅದು ನನ್ನ ಆದೇಶ. ನೀನು ಹೋರಾಡಬೇಕು. ದೈಹಿಕ ಪರಿಕಲ್ಪನೆಯಲ್ಲಿ ಇದ್ದೇನೆ ಎಂದು ನೀನು ಭಾವಿಸಿದರೆ ನೀನು ಕ್ಷತ್ರಿಯ. ನೀನು ನೋಡಿ, ದೈಹಿಕ ಪರಿಕಲ್ಪನೆಯಲ್ಲಿ ಇಲ್ಲ, ದೇಹದ ಭಾವನೆಯಲ್ಲಿ, ಆಗ ಹೋರಾಡಬೇಕು. ಪರಿಕಲ್ಪನೆಯಲ್ಲಿ ಇದ್ದರೆ ಕೂಡ ಹೋರಾಡಬೇಕು, ಯಾಕೆ ನೀನು ಕ್ಷತ್ರಿಯ. ಭಗವಂತ ಟ್ವಿಸ್ಟ್ ಮಾಡ್ತಾ ಇದ್ದಾನೆ, ಟೋಟಲ್ ಕನ್ಫ್ಯೂಷನ್ ಮಾಡ್ತಾ ಇದ್ದಾನೆ ಯಾರನ್ನು, ಅರ್ಜುನನು. ಹೇಗೆ ನೀನು ಜೀವನದ ದೈಹಿಕ ಪರಿಕಲ್ಪನೆಯಲ್ಲಿ ಇಲ್ಲ, ದೇಹ ಅಲ್ಲ, ಆತ್ಮ, ಆಗ ನೀವು ಹೋರಾಡಬೇಕು, ನನ್ನ ಆದೇಶ, ಹೊರಡಬೇಕು. ಮತ್ತೆ ನೀನು ಜೀವನ ದೈಹಿಕ ಪರಿಕಲ್ಪನೆಯಲ್ಲಿ ಇದ್ದೀನಿ, ದೇಹದ ಮೂಲ, ಆಗ ನೀನು ಶಕ್ತಿ, ನೀನು ಹೊರಡಬೇಕು. 2 ಆಂಗಲ್ ನೀನು ಹೋರಾಡಲೇಬೇಕು.
ಪರಿಕಲ್ಪನೆ ಇದ್ರೂ ಕೂಡ ಇಲ್ಲದಿದ್ರು ಕೂಡ. ಹಾಗೆ ಭಗವಂತ ಎರಡು ರೀತಿಯಲ್ಲಿ ನೀನು ಹೋರಾಡಬೇಕು. ಇದು ಕೃಷ್ಣನ ತೀರ್ಮಾನ. ಭಗವಂತನ ತೀರ್ಮಾನ ಅಂದ್ರೆ ಅದು ಫೈನಲ್. ಭಗವಂತ ಹೇಳ್ತಾ ಇದ್ದಾನೆ, ಎಸ್ ನೀನು ಹೋರಾಡಲೇಬೇಕು. ಎಸ್, ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಎಸ್, ಛಾಯಾದೇವಿ ಮಾತಾಜಿ ಕೊಡುವ, ಅವ್ರು ಓದ್ಲೇ ಇಲ್ಲ. ಎಸ್, ಛಾಯಾದೇವಿ ಹ್ಯಾಂಡ್ ರೈಸ್ ಮಾಡಿದ್ರ ಆಗ. ಓಕೆ, ಎಂತಾಯ್ತು? KV ಛಾಯಾದೇವಿ. ಎಸ್, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಓದಿ. ಶ್ರೀಕೃಷ್ಣನು ಕರ್ಮಕಾಂಡವನ್ನು ಕುಗ್ಗಿಸುತ್ತಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಾಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರಥಾ ಪಾರ್ಥ. ಅಲ್ಪ ಅಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂತಹ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗ ಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸು ಮಾಡುತ್ತೇವೆ. ಭಗವದ್ಗೀತಾ 2.42. ಹರೇ ಕೃಷ್ಣ. ಈಗ ಪ್ರಭುಪಾದ ಹೇಳುವಂಥದ್ದು ಇದು ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ವೇದಾಸ್ ಪ್ರಭುಪಾದ ಹೇಳುವಂಥದ್ದು, ಈಗ ನೀವೊಂದು ಮನೆಗೆ ಫ್ರಿಡ್ಜ್ ತರ್ತೀರಿ. ಫ್ರಿಡ್ಜ್ ತರುವಾಗ ಅದರಲ್ಲಿ ಯೂಸರ್ ಮ್ಯಾನ್ಯುವಲ್ ಉಂಟು. ಎಷ್ಟು ಇಡಬೇಕು, ಎಷ್ಟು ಕೂಲಿಂಗ್ ಆಗ್ತದೆ, ಇದೆಲ್ಲ ಉಂಟು. ವಾಷಿಂಗ್ ಮಿಷಿನ್ ತರ್ತೀರಿ, ಅದರಲ್ಲಿ ಎಷ್ಟು ಸರ್ಫ್ ಆಗಬೇಕು, ಇದೆಲ್ಲ ಯೂಸರ್ ಮ್ಯಾನ್ಯುವಲ್. ಅದೇ ರೀತಿ ವೇದಗಳು ಈ ಭೌತಿಕ ಲೋಕದಲ್ಲಿ ಇರ್ಲಿಕ್ಕೆ ಒಂದು ಯೂಸರ್ ಮ್ಯಾನ್ಯುವಲ್ ಅಂತೆ. ಹಾಗಾಗಿ ಈ ಶ್ಲೋಕ ಎಂತ ಹೇಳುವಂಥದ್ದು, ಯಾಮಿಮಾಂ ಪುಷ್ಪಿತಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದ ರಥ ಪಾರ್ಥ. ಅಂದ್ರೆ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂತ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಕೆಲವರೆಲ್ಲ, ನನಗೆ ಒಬ್ಬರನ್ನು ಭೇಟಿಯಾದವರು, ನಮ್ಮ ಭಗವದ್ಗೀತೆ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ, ವೇದಾಸ್ ಮತ್ತೆ ಉಪನಿಷತ್ ಮಾತ್ರ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯಾವುದು? 15.15 ಸರ್ವಸ್ಯ ಚ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪವನಂಚ ವೇದೇ ಸರ್ವೇರ್ ಅಹಮ್ಯ ವೇದ್ಯ ವೇದಾಂತ ಕೃತ್ ವೇದವಿದ್ ಏವ ಚ. ವೇದಗಳನ್ನು ತಿಳಿದವನು ನಾನು, ವೇದಾಂತ ಕರ್ತು ನಾನು, ವೇದಗಳನ್ನು ತಿಳಿಯಬೇಕಾದ ನಾನು. ಇದು ಸಮ್ ಆ್ಯಂಡ್ ಸಬ್ಸ್ಟೆನ್ಸ್. ಆದ್ರೆ ಅಲ್ಪಜ್ಞಾನಿಗಳು ಎಂತ ಮಾಡುವಂಥದ್ದು, ವೇದಗಳನ್ನು ಹೂವಿನಂತ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ವೇದದಲ್ಲಿ ಎಂತ ಉಂಟು? ಸ್ವರ್ಗಲೋಕದ ಬಗ್ಗೆ ಉಂಟು, ಪ್ರಾಪ್ತಿ ಬಗ್ಗೆ ಉಂಟು. ಆದ್ರೆ ಅದೇ ಹೈಯೆಸ್ಟ್ ಅಲ್ಲ. ಹೈಯೆಸ್ಟ್ ಎಂತ? ವೈಕುಂಠ. ಹಾಗೆ ನೀವು ಒಳ್ಳೇದು ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಒಳ್ಳೆ ಜನ್ಮ ಸಿಗ್ತದೆ, ಒಳ್ಳೆ ಅಧಿಕಾರ ಕೂಡ ಸಿಗ್ಬೋದು. ಅಧಿಕಾರ, ಈಗ ಒಬ್ಬ ಪೊಲಿಟಿಷಿಯನ್ ತುಂಬಾ ಫೇಮಸ್ ಆಗಿದ್ದಾನೆ. ಪ್ರಿವಿಯಸ್ ಲೈಫಲ್ಲಿ ಅವ ಒಳ್ಳೇದು ಮಾಡಿ ಈ ಲೈಫಲ್ಲಿ ಸಿಗ್ತಾ ಉಂಟು. ನೆಕ್ಸ್ಟ್ ಲೈಫ್ ಎಂತ? ಪ್ರಭುಪಾದ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಇದು 1970 ಪ್ರಭುಪಾದ ಇಂಗ್ಲೆಂಡ್ನಲ್ಲಿ ಇದ್ರು. ಆಗ ಪ್ರಭುಪಾದ ಹೇಳಿದ್ರು, ಲಾಸ್ಟ್ ಲೈಫ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿದ್ದ, ಈಗ ಇಂಗ್ಲೆಂಡ್ನಲ್ಲಿ ನಾಯಿ ಆಗಿದೆ. ಪ್ರಭುಪಾದ ಕಾಣ್ತದೆ, ಪ್ರಭುಪಾದ ಇಂಗ್ಲೆಂಡ್ ಇರುವಾಗ ಹೇಳ್ತಾರೆ ಪ್ರಭುಪಾದ, ಒಂದು ಲೈಫಲ್ಲಿ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಲೈಫಲ್ಲಿ ನಾಯಿ. ಎಂತ ಅದು? ಬೇಕಾ ಅಂತ ನಮ್ಗೆ? ಅಂತ ಲೈಫ್ ಬೇಕಾ ನಮ್ಗೆ? ಹಾಗೆ ಈ ವೇದಗಳೆಲ್ಲ ಹೂವಿನಂತ ಮಾತುಗಳು ಮೋಹಗೊಳ್ಳುತ್ತಾರೆ. ಮತ್ತೆ ಸ್ವರ್ಗಲೋಕ ಪ್ರಾಪ್ತಿ, ಒಳ್ಳೆಯ ಜನ್ಮ. ಈಗ ಕೆಲವರೆಲ್ಲ ತುಂಬಾ ಎಂತ ಒಂದು ಸಮಾಜ ಸೇವೆ ಮಾಡ್ತಾರೆ, ಪುಣ್ಯದ ಕೆಲಸ. ಕೆಲವರು ದೇಶ ಸೇವೆ, ಪುಣ್ಯದ ಕೆಲಸ. ಇದರಿಂದ ಎಂತ ಆಗ್ತದೆ? ಒಳ್ಳೆ ಜನ್ಮ ಸಿಗ್ಬೋದು ನೆಕ್ಸ್ಟ್ ಲೈಫಲ್ಲಿ, ಒಳ್ಳೆ ನೆಕ್ಸ್ಟ್ ಅಧಿಕಾರ ಸಿಗ್ಬೋದು. ಅದು ಹೈಯೆಸ್ಟ್ ಅಲ್ಲ. ನೆಕ್ಸ್ಟ್ ಲೈಫ್ ನಾವು ಸಪೋಸ್ ನಾಯಿ ಆದ್ರೆ ಬೇಕಾದು ಅಂದ್ರೆ ಅದು ಎಂತ ಹೇಳುವಂಥದ್ದು ಹೈಯೆಸ್ಟ್ ಅಲ್ಲ. ಮೊದಲಾದವರಿಗೆ ಹಲವಾರು ಕಾಮ್ಯಕರ್ಮವನ್ನು ಶಿಫಾರಸು ಮಾಡುತ್ತೇವೆ. ಕಾಮ್ಯಕರ್ಮ, ಫ್ರೂಟಿವ್ ಆಕ್ಟಿವಿಟೀಸ್, ಫ್ರೂಟಿವ್ ಆಕ್ಟಿವಿಟೀಸ್ ಅಲ್ಲಿ ಈ ರೀತಿ ಉಂಟು.
ಅಂದ್ರೆ ವೇದಗಳು ಈ ರೀತಿ ಹೇಳುವಂಥದ್ದು. ಎಸ್, ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ? ನೆಕ್ಸ್ಟ್ ರಾಧಾ ಎನ್. ಎಸ್, ರಾಧಾ ಎನ್. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಶ್ರೀಕೃಷ್ಣನನ್ನು ಕರ್ಮಕಾಂಡವನ್ನು ಕುಗ್ಗಿಸುತ್ತಾನೆ. ಎಸ್, ಓದಿ. ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯ ಭವಾರ್ಜುನ. ವೇದಗಳು ಮುಖ್ಯವಾಗಿ ಭೌತಿಕ ಪ್ರಕೃತಿಯ 3 ಗುಣಗಳ ವಿಷಯದೊಂದಿಗೆ ವ್ಯವಹರಿಸುತ್ತವೆ. ಓ ಅರ್ಜುನ, ಈ 3 ಗುಣಗಳನ್ನು ಮೀರಿದವನಾಗು. ಧನ್ಯವಾದಗಳು. ಎಸ್, ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಎಕ್ಸಾಂಪಲ್ ತುಂಬಾ ಸೂಕ್ತ. ಹೇಗಂದ್ರೆ ಡಿ ಕ್ಲಾಸ್ ಜೈಲ್ ಅಂದ್ರೆ ನರಕಲೋಕ. ಅಲ್ಲಿ ಒಂದೇ ಹೊತ್ತು ಊಟ ಮತ್ತೆ ಮಲಗಲಿಕ್ಕೆ ಚಾಪೆ ಕೂಡ ಇಲ್ಲ. ಸಿ ಕ್ಲಾಸ್ ಜೈಲ್ ಅಂದ್ರೆ ಭೂಲೋಕ, 2 ಹೊತ್ತು ಊಟ, ಮಲಗಲಿಕ್ಕೆ ಚಾಪೆ ಕೊಡ್ತಾರೆ. ಬಿ ಕ್ಲಾಸ್ ಜೈಲ್ ಅಂದ್ರೆ ಸ್ವರ್ಗಲೋಕ, 3 ಹೊತ್ತು ಊಟ, ಬೆಡ್ ಕೂಡ ಸಿಗ್ತದೆ. ಎ ಕ್ಲಾಸ್ ಜೈಲು ಅಂದ್ರೆ ಬ್ರಹ್ಮಲೋಕ, ಅಲ್ಲಿ ನಿಮಗೆ AC. ಈಗ ಪೊಲಿಟಿಷಿಯನ್ ಅವರೆಲ್ಲ ಹೋಗ್ತಾರೆ ಜೈಲಿಗೆ, ಅಲ್ಲಿ ಫ್ರಿಡ್ಜ್, ಇದು ಎಂತ ಹೇಳುವಂಥದ್ದು, ವಾಷಿಂಗ್ ಮಿಷಿನ್, TV ಇದೆಲ್ಲ ಉಂಟು, AC ಕೂಡ ಉಂಟು. ಈಗ ಇದರಲ್ಲಿ ನಿಮ್ಮಲ್ಲಿ ಪ್ರಶ್ನೆ, ಯಾವುದು ಒಳ್ಳೆಯದು? ದಯವಿಟ್ಟು ಹೇಳಿ, ಹ್ಯಾಂಡ್ ರೈಸ್ ಮಾಡಿ. ಯಾರಿಗೆ ಉತ್ತರ ಗೊತ್ತುಂಟು? ಬೇಡ, ಹ್ಯಾಂಡ್ ರೈಸ್ ಬೇಡ, ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಓಪನ್. ಎಸ್, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಯಾವುದು ಒಳ್ಳೆಯದು? ಈಗ ಯಾವ ಕ್ಲಾಸ್ ಜೈಲು ಒಳ್ಳೆಯದು? ಜೈಲು ಬೇಡ ಪ್ರಭುಜಿ, ಯಾವುದು ಒಳ್ಳೇದಲ್ಲ. ಯಾವುದು ಒಳ್ಳೇದಲ್ಲ, ಎಲ್ಲವೂ ಜೈಲೇ. ಎಸ್, ಆಗ ನೋಡಿ, ಬುದ್ಧಿವಂತರು ಈ ರೀತಿ ಹೇಳ್ತಾರೆ, ನಮ್ಗೆ ಜೈಲು ಬೇಡ ಅಂತ. ಹಾಗೆ ಪ್ರಭು ಇರುವಂಥದ್ದು, ವೇದಗಳು ನಮ್ಮನ್ನು ಎಂತ ಮಾಡ್ತಾ ಉಂಟು? ನಾವು ಈ ಜೈಲಿನೊಳಗೆ ಇದ್ದೇವೆ. ಅಂದ್ರೆ ವೇದಗಳು ಹೇಳುವಂಥದ್ದು, ಪುಣ್ಯ ಮಾಡಿದ ಸ್ವರ್ಗಲೋಕ ಹೋಗ್ತೀಯಾ, ತುಂಬಾ ಪುಣ್ಯ ಮಾಡಿದ ಬ್ರಹ್ಮಲೋಕ ಹೋಗ್ತೀಯಾ, ಏನು ಪ್ರಯೋಜನ? ಪ್ರಭುಪಾದ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಹೇಗಂದ್ರೆ ಹ್ಯಾಂಡ್ ಕಫ್ ಅಂದ್ರೆ ಸಂಕೋಲೆ. ನಮಗೆ ಈ ಕೈದಿಗಳಿಗೆ ಹಾಕ್ತಾರಲ್ಲ ಸಂಕೋಲೆ. ಈಗ ಒಂದು ಈ ನರಕಲೋಕದ್ದು ಕಬ್ಬಿಣದ ಹ್ಯಾಂಡ್ ಕಫ್, ಭೂಲೋಕದಲ್ಲಿ ಕಾಪರ್ ಹ್ಯಾಂಡ್ ಕಫ್, ಸ್ವರ್ಗಲೋಕದಲ್ಲಿ ಬ್ರಾನ್ಸ್, ಇದು ಬೆಳ್ಳಿಯ ಹ್ಯಾಂಡ್ ಕಫ್, ಬ್ರಹ್ಮಲೋಕದಲ್ಲಿ ಬಂಗಾರದ ಹ್ಯಾಂಡ್ ಕಫ್. ಈಗ ಒಂದು ಕಬ್ಬಿಣ ಹ್ಯಾಂಡ್ ಕಫ್, ಮತ್ತೆ ಒಂದು ಈ ತಾಮ್ರ ಕಾಪರ್ ಇದೆ ಹ್ಯಾಂಡ್ ಕಫ್, ಮತ್ತೆ ಇನ್ನೊಂದು ಬೆಳ್ಳಿ ಹ್ಯಾಂಡ್ ಕಫ್, ಇನ್ನೊಂದು ಚಿನ್ನದ ಹ್ಯಾಂಡ್ ಕಫ್. ಈಗ 4 ಕೂಡ ಹ್ಯಾಂಡ್ ಕಫ್ ಅಂದ್ರೆ ಸಂಕೋಲೆ. ಈಗ ನಮ್ಮ ಕೈಗೆ ಈಗ ಸಂಕಲೆ ಕಟ್ಟಿದ್ರೆ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಆ ಸಂಕಲೆಯಿಂದ ಹೊರಬರಬೇಕು. ಇದು ಬುದ್ಧಿವಂತಿಕೆ. ಹಾಗೆ ವೇದಗಳು ಮುಖ್ಯವಾಗಿ ಭೌತಿಕ ಪ್ರಕೃತಿಯ 3 ಗುಣಗಳ ವಿಷಯದೊಂದಿಗೆ ವ್ಯವಹರಿಸುತ್ತದೆ. 3 ಗುಣ, ಸತ್ವಗುಣ, ರಜಗುಣ, ತಮಗುಣ. ಓ ಅರ್ಜುನ, ಈ 3 ಗುಣ ಮೀರಿದವ ನಾವು. ಅಂದ್ರೆ 14ನೇ ಅಧ್ಯಾಯದು 26ನೇ ಶ್ಲೋಕ. ಮಾಂಸಾವ್ಯಾಭಿಚಾರೇಣ ಭಕ್ತಿಯೋಗನ ಸೇವೆ ಸಗುಣಾನ್ ಸಮದಿತ್ಯಾನ್ ಬ್ರಹ್ಮಭೂಯ ಕಲ್ಪತೆ. ಈ ಗುಣಗಳಿಂದ ಅತೀತ, ಗುಣಾತೀತ. ಕೃಷ್ಣ ಗುಣಾತೀತ, ಕೃಷ್ಣನ ಶುದ್ಧ ಭಕ್ತರು ಗುಣಾತೀತರು, 3 ಗುಣದಿಂದ ಆಚೆ ಇದ್ದಾರೆ. ಹಾಗಾಗಿ ನಾವು ಈ 3 ಗುಣದಿಂದ ಹೇಗೆ ಆಚೆ ಬರುವುದು? ಇದು ಇಂಟೆಲಿಜೆನ್ಸ್. ಎಸ್, ಈಗ ನಿಮಗೆ ಇದೊಂದು ಟಾಪಿಕ್ ಉಂಟು, ಚಟುವಟಿಕೆ. ಭಗವದ್ಗೀತೆಯ 1 ನಿಮಿಷ, ಭಗವದ್ಗೀತೆಯ 2.45-46 ಶ್ಲೋಕಗಳು ಮತ್ತು ಭಾವಾರ್ಥಗಳನ್ನು ಓದಿ. ಎಸ್, ಎಲ್ಲರೂ ಪುಸ್ತಕ ಓಪನ್ ಮಾಡಿ ಭಗವದ್ಗೀತೆಯ 45 ಮತ್ತು 46 ಶ್ಲೋಕಗಳು ಮತ್ತೆ ಭಾವಾರ್ಥವನ್ನು ಓದಿ. ಈಗ ನಿಮಗೆ ಆಕ್ಟಿವಿಟೀಸ್. ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ವೇದಗಳ ಕರ್ಮಕಾಂಡ ವಿಭಾಗದ ಪ್ರಸ್ತುತಿಯನ್ನು ಚರ್ಚಿಸಿ. ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ವೇದಗಳ ಕರ್ಮಕಾಂಡ ವಿಭಾಗದ ಪ್ರಸ್ತುತಿಯನ್ನು ಚರ್ಚಿಸಿ. ವೈದಿಕ ದೃಷ್ಟಿಕೋನದಿಂದ ಇಸ್ಕಾನ್ ಆಚರಣೆಗಳು ಹೇಗೆ ಅಧಿಕೃತವಾಗಿವೆ? ಎಸ್, ಇದನ್ನು ನೀವೀಗ ಚರ್ಚೆ ಮಾಡಲಿಕ್ಕೆ ಚಟುವಟಿಕೆ
ಎಸ್, ಈಗ ನಿಮಗೆ ಹೇಗೆ ಗ್ರೂಪ್ ಮಾಡೋದು ಇದು? ಎಸ್, ಓಕೆ. ಬ್ರೇಕ್ಔಟ್ ರೂಮ್. ಎಸ್, 3 ನಿಮಿಷ ಕೊಡ್ತೇನೆ. ಬ್ರೇಕ್ಔಟ್ ರೂಮ್ ಮಾಡುವ. ಎಸ್, 1 2 ಎಷ್ಟು ಜನ ಇದ್ದಾರೆ? 23 5 4 ಮಾಡುವ ಬ್ರೇಕ್ಔಟ್ ರೂಮ್. ಎಸ್, 4 ಬ್ರೇಕ್ಔಟ್ ರೂಮ್. ಎಸ್, ಮಾಡ್ತಾ ಇದ್ದೇನೆ. ಎಸ್, ಎಲ್ಲರಿಗೂ ಪ್ರಶ್ನೆ ಗೊತ್ತಾಯ್ತಾ? ಪ್ರಶ್ನೆ ಬ್ರೇಕ್ಔಟ್ ರೂಮ್ ಮಾಡೋ ಮುಂಚೆ ಇನ್ನೊಮ್ಮೆ ಕೇಳ್ತೇನೆ, ಪ್ರಶ್ನೆ ಗೊತ್ತಾಯ್ತಾ ಎಲ್ಲರಿಗೂ? ಹರೇ ಕೃಷ್ಣ. ಕ್ಲಿಯರ್ ಆಯ್ತಾ ಪ್ರಶ್ನೆ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಯಾರಿಗಾದ್ರು ಡೌಟ್ಸ್ ಉಂಟಾ ಪ್ರಶ್ನೆಯಲ್ಲಿ? ಹರೇ ಕೃಷ್ಣ. ಚರ್ಚೆ ಮಾಡ್ಬೇಕು. ಹಾ, ಹರೇ ಕೃಷ್ಣ. ವೇದಗಳ ಕರ್ಮಕಾಂಡ ವಿವರಿಸುತ್ತದೆ ಯಾಕೆ? ಅಲ್ಲಿ ಹೇಳಿದಲ್ಲ ಮಾತಾಜಿ, ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇವೆ. ಅಂತ ಹೇಳಿದು? ಭಗವದ್ಗೀತೆಯ ಎಲ್ಲಿದು? ಯಾವುದು? 2.45 ಅದನ್ನು ಓದ್ಬೇಕು ನೀವು. ಅಲ್ಲಿ ಓದಿ. ಈಗ 3 ನಿಮಿಷ ನಿಮಗೆ ಟೈಮ್ ಕೊಡೋದು. ಗ್ರೂಪ್ ಮಾಡ್ತಾ ಇದ್ದೇನೆ. 5 ಮಂದಿ ಕೂಡ ಚರ್ಚೆ ಮಾಡ್ಬೇಕು. ಆಕ್ಟಿವ್ ನೀವು ಪಾರ್ಟಿಸಿಪೇಟ್ ಆಗ್ಬೇಕು ಅದರಲ್ಲಿ. ತಿಳಿತಲ್ಲ ಎಲ್ಲರಿಗೂ? ಎಸ್, ಪ್ರಶ್ನೆ 1 ನಿಮಿಷ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಎಸ್, ಓಪನ್ ಆಲ್ ರೂಮ್ಸ್. ಜಾಯ್ನ್ ಆಗಿ ಎಲ್ಲರೂ ರೂಮಿಗೆ. ಬ್ರೇಕ್ಔಟ್ ರೂಮ್ ಮಾಡಿದ್ದೇನೆ.
ಹರೇ ಕೃಷ್ಣ. ಎಸ್, ಬ್ರೇಕ್ಔಟ್ ರೂಮ್ ಆಯ್ತು. ಓಕೆ, ಎಸ್. ಈಗ ಒಟ್ಟಿಗೆ 4 ನಾನು ಬ್ರೇಕ್ಔಟ್ ರೂಮ್ ಮಾಡಿದ್ದೆ. ಹಾಗಾಗಿ ಒಂದೊಂದು ಟೀಮಿಂದ ಒಬ್ಬೊಬ್ರು ನೀವು ಹೇಳಿ. ಎಸ್, ಹ್ಯಾಂಡ್ ರೇಸ್ ಮಾಡಿ ನಿಮ್ಮ ಟೀಮಿಂದ. ನೋಡಿ ಅಲ್ಲಿ ಹೇಗಂತಂದ್ರೆ, ನಾನು ಮೊನ್ನೆ ಹೇಳಿದೆ ನಿಮಗೆ ನೆಕ್ಸ್ಟ್ ಯಾವುದುಂಟು ಅದು ಓದಿ ಬನ್ನಿ ಅಂತ. ಓದಿ ಬಂದಿದ್ರೆ ಈಗ ನೀವು ಜಸ್ಟ್ ಇಲ್ಲಿ ನಿಮ್ಗೆ ಈಗ ಭಾವಾರ್ಥ ಓದ್ಲಿಕ್ಕೆ ಹೇಳಿದೆ, ಅಲ್ಲಿ ಇಮಿಡಿಯೇಟ್ ನಿಮ್ಗೆ ಗೊತ್ತಾಗ್ತದೆ ಯಾವ್ದು ಪಾಯಿಂಟ್ ಅಂತ. ರಪ್ಪರಪ್ಪ ಪಾಯಿಂಟ್ ಹೇಳ್ಬೋದು, ಡಿಸ್ಕಸ್ ಕೂಡ ಮಾಡ್ಬೋದು. ಅದಕ್ಕೆ ನಾವು ಹೇಳುವಂಥದ್ದು. ಈಗ ನೆಕ್ಸ್ಟ್ ನಾವು ಯಾವ್ದು ಕ್ಲಾಸ್ ಮಾಡ್ತೇವೆ ಅದು ನೀವು ಓದಿ ಬಂದ್ರೆ ಈಗ ನಿಮಗೆ ಇದಕ್ಕೆಲ್ಲ ತುಂಬಾ ಅನುಕೂಲ ಆಗ್ತದೆ. ಅದಕ್ಕೆ ಹೇಳುವಂಥದ್ದು. ಎಸ್ ಎಸ್, ಹ್ಯಾಂಡ್ ರೇಸ್ ಮಾಡಿ ಲೀಡರ್ಸ್ನವರು. ಒಟ್ಟಿಗೆ 4 ಟೀಮ್ ಗ್ರೂಪ್ ಮಾಡಿದ್ದೆ, ಒಂದೊಂದು ಗ್ರೂಪಿಂದ ಒಂದೊಂದು ಲೀಡರ್. ಎಸ್, ದಯವಿಟ್ಟು ಪ್ರೆಸೆಂಟ್ ಮಾಡಿ. ಎಸ್, ಎಂತ ಡಿಸ್ಕಷನ್ ಆಯ್ತು ಭಾವಾರ್ಥದಿಂದ? 45 ಮತ್ತೆ 46 ಭಾವಾರ್ಥದಿಂದ ನೀವೆಂತ ಡಿಸ್ಕಷನ್ ಮಾಡಿದ್ದೀರಿ? ಎಸ್, ಅಂಬಿಕಾ. ಎಸ್, ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಮ್ಮಲ್ಲಿ ಡಿಸ್ಕಷನ್ ಆಗಿದ್ದು ಯಾರೆಲ್ಲ ಇದ್ರು ನಿಮ್ಮ ಟೀಮಲ್ಲಿ? ಯಾರೆಲ್ಲ ಇದ್ರು ನಮ್ಮ ಟೀಮಲ್ಲಿ ಬಂದು ಗಾಯತ್ರಿ ದೇವಿ ಮಾತಾಜಿ ಇದ್ರು, ಮತ್ತೆ ಪ್ರೇಮ ಮಾತಾಜಿ ಇದ್ರು, ಮತ್ತೆ ಇನ್ನು ಇನ್ನೊಂದ್ 3 ಜನ ಇದ್ರು ಪ್ರಭುಜಿ. ನಾನು ಒಬ್ಳು ಸೇರಿ 3, ಇನ್ನ 2 ಇದ್ರು. ಎಂತ ಡಿಸ್ಕಷನ್ ಗ್ರೂಪ್ ಅಲ್ಲಿ? ಆ ಡಿಸ್ಕಷನ್ ಪ್ರಭುಜಿ ನಮ್ದು ಇದು ಕರ್ಮಕಾಂಡದ ಬಗ್ಗೆ ಒಂದು ಡಿಸ್ಕಷನ್ ನಡೀತು. ಪ್ಲಸ್ ಅದಾದ್ಮೇಲೆ ಮತ್ತೆ ಇಸ್ಕಾನ್ ಅಲ್ಲಿ ನಡೆಯುವಂತ ಒಂದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಪ್ರಭುಜಿ. ಎಂತ ಡಿಸ್ಕಷನ್ ಆಯ್ತು? ಎಂತ ಹೇಳಿ? ನಾನು ಭಾವಾರ್ಥದಲ್ಲಿ ಹೇಳಲ್ಲ ಪ್ರಭುಜಿ. ಅಲ್ಲ, ಭಾವಾರ್ಥದ ಪಾಯಿಂಟ್ ನೀವು ಎಂತ ಹೇಳಿ? ಪಾಯಿಂಟ್ ಎಂತ ಮಾಡಿದಿರಿ? ಪಾಯಿಂಟ್ ಬಂದು ಐಹಿಕ ದೇಹವು ಇರುವಷ್ಟು ಕಾಲ ಐಹಿಕ ಗುಣಗಳು, ಕ್ರಿಯೆಗಳು, ಪ್ರಕ್ರಿಯೆಗಳು ಇದ್ದೇ ಇರುತ್ತದೆ. ಸುಖ ದುಃಖದಲ್ಲಿ ತಂಪು ಉಷ್ಣ ಇರುವಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳನ್ನು ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ಕೃಷ್ಣನ ಕೃಪೆಯೊಂದನ್ನು ಅವಲಂಬಿಸಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಸ್ಥಿತಿಯಲ್ಲಿ ಲಭ್ಯವಾಗುತ್ತದೆ ಅಂತ ಅದು ಒಂದು ಡಿಸ್ಕಷನ್ ಆಯ್ತು ಪ್ರಭುಜಿ. ಓಕೆ, ಪಾಯಿಂಟ್ ಹೇಳಿ. ಪಾಯಿಂಟ್ ಅದೇ ಪಾಯಿಂಟ್ ಪ್ರಭುಜಿ ಇಲ್ಲಿ ಡಿಸ್ಕಷನ್ ಆಗಿದ್ದು. ನಮ್ಗೆ ಇದರಲ್ಲಿ ದ್ವಂದ್ವ ಇಲ್ದಂಗೆ ನಾವು ಲಾಭ ನಷ್ಟಗಳನ್ನ ಚಿಂತೆ ಮಾಡ್ದಂಗೆ ಇದ್ ಮಾಡ್ಬೇಕು ಅಂತ ಹೇಳಿದ್ರು ಪ್ರಭುಜಿ. ಓಕೆ, ಎಸ್, ಓಕೆ. ಮತ್ತೆ ಇನ್ನೊಂದ್ ಬಂದು ಆತ್ಮ ಸಾಕ್ಷಾತ್ಕಾರನ ಅರ್ಥ ಮಾಡ್ಕೊಂಡು ಕೃಷ್ಣನ ಅರ್ಥ ಮಾಡಿಕೊಂಡು ಅವನೊಡನೆ ಆನಂದವಾದ ಸಂಬಂಧವನ್ನು ಪಡೆಯುವುದು ಕೃಷ್ಣನೊಡನೆ ಜೀವಿಗಳ ಸಂಬಂಧವು ಅಂತ ಅದು ಒಂದು ಡಿಸ್ಕಷನ್ ಆಯ್ತು. ಮತ್ತೆ ಇದು ಇನ್ನೊಂದು ಬಂದು ಇಸ್ಕಾನ್ ಇದ್ರದ್ದು ಅಂದಾಗ ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿ ಶ್ರೇಷ್ಠ ಗುರಿಯನ್ನು ಸಾಧಿಸಬಹುದು ಅಂತ ಈ 3 ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ. ಧನ್ಯವಾದ. ಬೇರೆ ಟೀಮ್? ಎಸ್, ಒಂದು ಟೀಮ್ ಆಯ್ತು. ನೆಕ್ಸ್ಟ್ ಸುಷ್ಮಾ. ಓಕೆ, ಹೇಳಿ ನಿಮ್ಮ ಟೀಮಲ್ಲಿ ಯಾರೆಲ್ಲ ಇದ್ರು, ಎಂತ ಡಿಸ್ಕಷನ್ ಆಯ್ತು? ಹರೇ ಕೃಷ್ಣ ಪ್ರಭುಜಿ. ನಮ್ಮ ಟೀಮ್ ನಲ್ಲಿ ಸೀತಾ ಮಾತಾಜಿ, ಮತ್ತೆ ಶ್ರೀಲತಾ ಮಾತಾಜಿ, ಸುನೀತಾ ಮಾತಾಜಿ, ಮತ್ತೆ ಗಾಯತ್ರಿ ಮಾತಾಜಿ, ಮತ್ ನಾನ್ ಕೂಡ ಇದ್ದೆ. 5 ಜನ ಇದ್ದೆ ಪ್ರಭುಜಿ. ಅದೇ ನಂದು ಇದು ಭಾವಾರ್ಥ ಒಳಗ ಏನಂತಂದ್ರೆ, ನಾವ್ ಯಾವ್ದೇ ಕಷ್ಟ ಬಂದ್ರು ಸುಖ ಬಂದ್ರು ಒಂದೇ ರೀತಿಯಲ್ಲಿ ಇರ್ಬೇಕಂತ ಹೇಳಿ. ತುಪ್ಪ ಇರ್ಲಿ, ಉಷ್ಣ ಇರ್ಲಿ, ಅಥವಾ ಯಾವ್ದೇ ಇದು ಕೃಷ್ಣ ಬಿಟ್ಟಿದೆ ಅಂತ ಹೇಳಿ. ಲಾಭ ಇರ್ಲಿ ಅಥವಾ ಲುಕ್ಷಾನ್ ಇರ್ಲಿ, ಏನೇ ಇದ್ರು ನಾವು ಕೃಷ್ಣನೇ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಬೇಸರಗೊಳ್ಳಲಾರ್ದೆ ಇರೋದಂತ. ಆಮೇಲೆ ನಾವು ಆತ್ಮ ಸಾಕ್ಷಾತ್ಕಾರ ಕಡೆ ಹೋಗ್ಬೇಕಂದ್ರೆ ನಾವು ಆತ್ಮದ ನೆಲೆಯಲ್ಲಿ ಇರ್ಬೇಕಂತ ಹೇಳಿ. ಈ ಸುಖ ಬಂದಿದೆ ಅಂತ ಖುಷಿ ಪಡೋದಾತು, ಕಷ್ಟ ಬಂದಿದೆ ಅಂತ ಹೇಳಿ ಅಯ್ಯೋ ನನ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿ ಯಾವ್ದೇ ರೀತಿ ಕಷ್ಟ ದುಃಖಿಸ್ಬಾರ್ದು ಅಂತ ಹೇಳಿ. ಎಲ್ಲ ಭಗವಂತನ ಬಿಟ್ಟಿದ್ದು, ಭಗವಂತನ ಯಾವ ರೀತಿ ನಡೆಸ್ತಾ ಇದ್ದಾನೆ ಆ ರೀತಿಯಾಗಿ ಇರೋದಂತ ಹೇಳಿ. ಇದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದವರು ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರಭುಜಿ. ಎಕ್ಸಾಂಪಲ್ ಅಂದ್ರೆ ಪ್ರಕಾಶಾನಂದ ಸರಸ್ವತಿ ಅವ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ರಭುಜಿ. ಅದ್ ನೀವು ಹೇಳ್ತಾ ಇರ್ತೀರಿ. ಆಮೇಲೆ ಪ್ರಕಾಶಾನಂದ ಸರಸ್ವತಿ ಅಂತ ಹೇಳಿದ್ದಾರೆ. ಅದೇ ಚೈತನ್ಯ ಮಹಾಪ್ರಭು ಅವ್ರದ್ದು ಪವಿತ್ರ ನಾಮ ಸಂಕೀರ್ತನೆ, ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ಮಾಡೋದನ್ನ ಚೈತನ್ಯ ಮಹಾಪ್ರಭು ಅವ್ರು ಹೇಳಿದ್ದನ್ನ
ಮುಂದೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಪ್ರಭುಜಿ ಅವರು, ಪ್ರಕಾಶಾನಂದ ಪ್ರಭುಜಿ ಅವರು. ಓಕೆ, ಎಸ್. ಹಾ ಅದು ಹೇಳಿದ್. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ, ಧನ್ಯವಾದ. ಎಸ್. ನೆಕ್ಸ್ಟ್ ಟೀಮ್ ಲತಾ ಶಶಿಕುಮಾರ್. ಓಕೆ, ಹರೇ ಕೃಷ್ಣ. ನಿಮ್ಮ ಟೀಮಲ್ಲಿ ಎಂತ ಡಿಸ್ಕಷನ್ ಆಯಿತು? ನನ್ನ ಟೀಮಲ್ಲಿ ಜಯಲಕ್ಷ್ಮಿ ಆಚಾರ್ಯ ಮತ್ತೆ ಅವ್ರ ಭಂಡಾರ್ಕರ್, ಏನು ಭಂಡಾರ್ಕರ್ ಅದು ಸೀಮಾ ಭಂಡಾರ್ಕರ್ ಅವರಿದ್ರು. ಡಿಸ್ಕಷನ್ ಮಾಡಿದ್ವಿ ನಾವು. ಇದ್ರಲ್ಲಿ ಈಗ ತ್ರೈಗುಣ್ಯಗಳನ್ನು 45ನೇ ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯ ವೇದ ಅಂದ್ರೆ ಇದ್ರಲ್ಲಿ ಇದಕ್ಕೆ ಯಾವ್ದು ಮ್ಯಾಚ್ ಆಗ್ತದೆ ಅಂದ್ರೆ ಇಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯ ತಾಂಸಿ ಕ್ಷಸ್ವ ಭಾರತ ಅಂತ ಹೇಳ್ತಾರೆ ಕೃಷ್ಣ. ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುತ್ತದೆ, ಕ್ರಮೇಣ ಮಾಯವಾಗುವುದು. ಹೇಗೆ ಚಳಿಗಾಲ ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ, ಅದರಿಂದ ನೀನು ಆ ಇಂದ್ರಿಯ ಗ್ರಹಣ ಶಕ್ತಿ ಉದ್ಭವ ಆಗುತ್ತದೆ, ಅದು ಅವುಗಳಿಂದ ಕ್ಷೋಭೆಗೊಳಗಾದ್ರೆ ಸಹಿಸುವುದನ್ನು ಕಲಿಯಬೇಕು ಅಂತ ಹೇಳ್ತಾರೆ. ಆಮೇಲೆ ಇದು ಯಾವನಾರ್ಥ ಉದ್ದಾಪನೆ ಸರ್ವತಾ ಸಂಸ್ಕೃತೋದಕ್ಕೆ, ಅದರಲ್ಲಿ ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನು ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲಾ ಪ್ರಯೋಜನವಾಗುತ್ತದೆ. ಅದಕ್ಕೆ ಹೇಗೆ ಅಂದ್ರೆ ಈಗ ಎಲ್ಲಾ ವೇದಗಳನ್ನು ಫಾಲೋ ಮಾಡ್ಕೊಂಡು ಹೋಗುವಷ್ಟು ಕಲಿಯುಗದಲ್ಲಿ ನಮ್ಗೆ ಸಮಯ ಇಲ್ಲ. ಅದರ ಬದಲಿಗೆ ನಾವು ಸಂಕೀರ್ತನ ಯಜ್ಞ, ಚೈತನ್ಯ ಮಹಾಪ್ರಭುಗಳು ಹೇಳಿದ್ದನ್ನು ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹೇಳಿ ಜಪಿಸಿ ಸಣ್ಣ ಒಂದು ಇದರಲ್ಲೇ ನಮ್ಗೆ ದೊಡ್ಡವಾದ ಪ್ರಯೋಜನವನ್ನು ನಮ್ಮ ಜೀವನದಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಅಂತ ಮಾತಾಡಿದ್ವಿ ಪ್ರಭುಜಿ. ಧನ್ಯವಾದ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಎಸ್. ನೆಕ್ಸ್ಟ್ ಇನ್ನೊಂದು ಟೀಮ್. ಎಸ್, 3 ಟೀಮ್ ಆಯ್ತು. ಇನ್ನೊಂದು ಟೀಮ್ ಯಾರು ಲೀಡರ್? ಎಸ್, ಹರೇ ಕೃಷ್ಣ. ಬನ್ನಿಯಪ್ಪ, ಏನಾಗುದಿಲ್ಲ, ಧೈರ್ಯ ಮಾಡಿ ಬನ್ನಿ. ಹರೇ ಕೃಷ್ಣ. ಇನ್ನೊಂದು ಟೀಮ್ ಆಗ್ಬೇಕು. 3 ಟೀಮ್ ಆಯ್ತು. ಇನ್ನೊಂದು ಟೀಮಲ್ಲಿ ಯಾರು ಡಿಸ್ಕಷನ್ ಎಂತ ಆಯ್ತು ನೋಡಿ. ಭಾವಾರ್ಥದಿಂದ ಹೇಳಲಿಕ್ಕೆ ಅಪ್ಪ, ನಿಮ್ಗೆ ಭಾವಾರ್ಥ ಕೊಟ್ಟಿದ್ದೇವೆ. ಭಾವಾರ್ಥದಿಂದ ಹೇಳಿಕ್ಕೆ 1-2 ಪಾಯಿಂಟ್ ಹೇಳಿ. ನೆಕ್ಸ್ಟ್ ಟೀಮ್ ಎಸ್ ಲಕ್ಷ್ಮೀ ಡಿ. ಎಸ್, ವೆರಿ ಗುಡ್. ಓಕೆ, ಇನ್ನೊಂದು ಟೀಮಿಂದ ಲಕ್ಷ್ಮೀ ಡಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಜ್ಞೆ ಅಭ್ಯಾಸ ಮತ್ತೆ ವೇದಗಳ ಕರ್ಮಕಾಂಡ ಅಂತ ಇದೆ ಪ್ರಭುಜಿ. ವೇದಗಳನ್ನ ಅಭ್ಯಾಸ ಮಾಡೋದ್ರಿಂದ ನಾವ್ ಎಲ್ಲಾ ಫಲವನ್ನು ಪಡಿಬಹುದು. ಆದ್ರೆ ಇಲ್ಲಿ ವೇದಗಳ ಅಭ್ಯಾಸ ಯಾರು ಮಾಡೋದಕ್ಕೆ ರೆಡಿ ಇಲ್ಲ. ಅದರಿಂದ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ಎಲ್ಲಾ ಅನುಕೂಲವನ್ನ ಬೇಗ ಪಡ್ಕೋಬಹುದು. ಯಾಕಂದ್ರೆ ವೇದಗಳ ಅಭ್ಯಾಸ ಮಾಡ್ಬೇಕು ಅಂತ ಅದಕ್ಕೆ ಆದ ಕಟ್ಟುನಿಟ್ಟಾದ ನಿಯಮಗಳಿದೆ, ಅದನ್ನ ಪಾಲಿಸೋದಿಲ್ಲ. ಹೇಗೆ ಅಂದ್ರೆ ಒಂದು ಸಣ್ಣ ಬಾವಿ ಮಾಡೋ ಅಂತ ಕೆಲಸನ ದೊಡ್ಡ ಒಂದು ಜಲಾಶಯ ಮಾಡಿ ಮುಗಿಸುತ್ತೆ. ಹಾಗೆ ವೇದಗಳ ಹಿಂದಿರೋ ಉದ್ದೇಶವನ್ನ ತಿಳಿದವನಿಗೆ ಮಾತ್ರ ವೇದಗಳ ಪ್ರಯೋಜನ ಮಾತ್ರ ಗೊತ್ತಿರುತ್ತೆ. ಅದರಿಂದ ನಮ್ಗಿನ್ನ ಈ ಕರ್ಮಕಾಂಡದಲ್ಲಿ ಅದರಿಂದ ನಾವು ಇದನ್ನ ವೇದಗಳನ್ನ ಅಭ್ಯಾಸ ಮಾಡೋದು ತುಂಬಾ ಕಷ್ಟ. ಅದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ನಮ್ಗೆ ಎಲ್ಲಾ ಅನುಕೂಲ ಸಿಗುತ್ತೆ. ಮತ್ತೆ ಈ ಇಸ್ಕಾನ್ ಇದರಿಂದ ವೈದಿಕ ದೃಷ್ಟಿಕೋನದ ಇಸ್ಕಾನ್ ಆಚರಣೆ ಹೇಗೆ ಅಧಿಕೃತ ಅಂದ್ರೆ ನಮ್ಮಂತವ್ರೆಲ್ಲ ಕಲಿಯೋಕ್ ಸಾಧ್ಯನೇ ಇಲ್ಲ, ವೇದ ಮುಟ್ಟೋದಿಕ್ಕೂ ಆಗೋದಿಲ್ಲ. ಆದ್ರಿಂದ ನಾವು ಇಸ್ಕಾನ್ ಅವರು ನಮ್ಗೀಗ ಕೊಡ್ತಿರೋ ಲಾಭವನ್ನ ನಾವು ಬಳಸ್ಕೊಂಡು ಅದ್ರಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನ ಮುಂದುವರಿಸಿದ್ರೆ ಈಗ ನಾವ್ ಎಷ್ಟೊಂದು ತರಗತಿಗಳನ್ನೆಲ್ಲ ಅಭ್ಯಾಸ ಮಾಡಿದೀವಿ, ಕೇಳಿದೀವಿ. ಅದರಿಂದ ನಮ್ಗೆ ಈ ವೇದಗಳನ್ನ ಕಲಿಯೋ ಅವಶ್ಯಕತೆನೇ ಇಲ್ಲ. ಕೃಷ್ಣ ಸಂಕೀರ್ತನೆ ಮಾಡೋದ್ರಿಂದ ಮಾತ್ರನೇ ನಾವು ಎಲ್ಲವನ್ನು ಮುಟ್ಟಬಹುದು ಅನ್ನೋ ಉದ್ದೇಶ ಇಲ್ಲಿ ಹೇಳ್ತಾ ಇದೆ. ಎಸ್, ವೆರಿ ಗುಡ್, ವೆರಿ ಗುಡ್, ಧನ್ಯವಾದ. ಎಸ್, ಈಗ ನಾವು ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಎಲ್ಲಿಗೆ ಹೋಯ್ತಪ್ಪ? ಓಕೆ, ಎಸ್. ನೋಡಿ, ಈ ರೀತಿ ನಾವು ಹೇಳಿಯೇ ನಾವು ಬರುವಂಥದ್ದು. ಹೇಗಂದ್ರೆ ಇದು ಯಾಕೆ ಈ ಭಕ್ತಿಶಾಸ್ತ್ರಿ ಪ್ಲಾಟ್ಫಾರ್ಮ್ ಅಲ್ಲಿ ಹೀಗೆ ಯಾಕೆ ನಾವು ಮಾಡ್ತಾ ಇದ್ದೇವೆ? ಯಾಕೆಂದ್ರೆ ನೀವು ಕೂಡ ಹೇಳಿ ನಿಮ್ಗೆ ಕೂಡ ಮಾತಾಡ್ಲಿಕ್ಕೆ ಬರ್ತದೆ. ಈಗ ಚರ್ಚೆ ಎಲ್ಲ ಕೊಡುವಂಥದ್ದು ಅದಕ್ಕೆ. ಯಾಕಂದ್ರೆ ನಮ್ಗೆ ಕೂಡ ನಮ್ದು ಎಂತ ಹೇಳುವಂಥದ್ದು ಕಲಿಯುವಂತ. ಹೇಗೆಂದ್ರೆ ನೆಕ್ಸ್ಟ್ ನಾವು ಓದುವಾಗ ನಾವು ತುಂಬಾ ಡೀಟೇಲ್ ಆಗಿ ಓದ್ತೇವೆ. ಯಾಕೆಂದ್ರೆ ಇದ್ರಲ್ಲಿ ನನಗೆ ಎಂತ ಪಾಯಿಂಟ್ಸ್ ಹೇಳಲಿಕ್ಕೆ ಉಂಟು, ನಾವು ಪಾಯಿಂಟ್ ಮಾಡ್ತೇವೆ. ಈಗ ಭಾವಾರ್ಥ ಓದುವಾಗ ಅದ್ರಲ್ಲಿ ಕೆಲವು ಪಾಯಿಂಟ್ಸ್ ಇರ್ತದೆ, ಅದನ್ನ ಪಾಯಿಂಟ್ಸ್ ಅನ್ನು ನಾವು ಮಾಡ್ಬೇಕು. ಈ ಪಾಯಿಂಟ್ ಆ ಪಾಯಿಂಟ್ ಅನ್ನು ನೀವು ಹೇಳಿದ್ರೆ ಅಷ್ಟೇ. ಓಕೆ, ಎಲ್ಲರಿಗೂ ಧನ್ಯವಾದ. ಒಳ್ಳೆ ರೀತಿಯಲ್ಲಿ ಹೇಳಿದಿರಿ. 4 ಟೀಮ್ನವರಿಗೂ ಕೂಡ ಹರೇ ಕೃಷ್ಣ. ಎಸ್, ಅತ್ಯುನ್ನತ ವೇದಾಂತಿ. ಎಸ್, ನೋಡಿ ಅಲ್ಲಿ ಒಂದು ಮೇನ್ ಒಂದು ಪಾಯಿಂಟ್, ಆ ಪಾಯಿಂಟ್ ಅನ್ನು ಈಗ ನಾನು ನಿಮಗೆ ಹೇಳ್ತೇನೆ. ಅಲ್ಲಿ 46ನೇ ಶ್ಲೋಕದ ಭಾವಾರ್ಥದಲ್ಲಿ ಅಂತ ಹೇಳುವಂಥದ್ದು ಒಂದು ಶ್ಲೋಕ. ಅಹೋಬತ ಸುಪಾಚೋ ಅಥೋ ಗರಿಯಾನ್ ಯಹ ಜೀವಾಗ್ರೆ ವರ್ತತೆ ನಾಮ ತುಭ್ಯಂ ತೇಪುಸ್ತಪಾಸ್ತೆ ಜುಹವ ಶಶ್ನುರ್ ಆರ್ಯ ಬ್ರಹ್ಮಾನುಚೂರ್
ನಾಮ ಗೃಣಂತಿ ಏತೆ. ಈಗ ಒಬ್ಬ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿದರೆ ಅವ ಒಂದು ಚಂಡಾಳ ಫ್ಯಾಮಿಲಿ ಅಂದ್ರೆ ಡಾಗ್ ಈಟರ್ಸ್, ನಾಯಿ ಮಾಂಸ ತಿನ್ನುವವ. ಭಾರತದಲ್ಲಿ ಉಂಟು, ಅಸ್ಸಾಮಲ್ಲಿ ತಿಂತಾರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ತಿಂತಾರೆ. ಯಾವುದು ಮಿಜೋರಾಂ, ನಾಗಾಲ್ಯಾಂಡ್ ಅಲ್ಲೆಲ್ಲ ತಿಂತಾರೆ. ಮತ್ತೆ ಜಪಾನ್ ಅಲ್ಲಿ ತಿಂತಾರೆ, ಚೈನಾದಲ್ಲಿ ತಿಂತಾರೆ, ನಾರ್ತ್ ಕೊರಿಯಾದಲ್ಲಿ ತಿಂತಾರೆ ನಾಯಿ ಮಾಂಸ ತಿಂತಾರೆ. ಹಾಗೆ ನಾಯಿ ಮಾಂಸ ತಿನ್ನುವವನು ಚಂಡಾಲ ಅಂತ ಹೇಳುವಂಥದ್ದು, ಡಾಗ್ ಈಟರ್. ಆದ್ರೆ ನಾಯಿ ಮಾಂಸ ತಿನ್ನುವ ಕೂಡ ಹರೇ ಕೃಷ್ಣ ಮಂತ್ರವನ್ನು ಹೇಳಿದ್ರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದಂತೆ. ಅಂತ ಮನುಷ್ಯ ಯಾರ ಬಾಯಲ್ಲಿ ನಾಲಿಗೆಯಲ್ಲಿ ಜಪ ಬರುವುದಂದ್ರೆ ಕೃಷ್ಣ ಕುಣಿಯುವಂಥದ್ದು ನೋಡಿ. ನಮ್ಮ ಬಾಯಲ್ಲಿ ನಾವು ಜಪ ಹೇಳುವುದಂದ್ರೆ ಕೃಷ್ಣ ಕುಣಿಯುವಂಥದ್ದು. ಅವ ಎಲ್ಲ ತಪಸ್ಸು ಮಾಡಿದಾನಂತೆ. ಮತ್ತೆ ತುಂಬಾ ಸಲ ಎಲ್ಲ ಈ ಯಾತ್ರಾ ಪಿಲಿಗ್ರಿಮೇಜ್ ಅಲ್ಲಿ ಸ್ನಾನ ಮಾಡಿದ್ದಾನೆ, ಎಲ್ಲ ಹೋಲಿ ಪ್ಲೇಸ್ ಅಲ್ಲಿ. ಗಂಗೆ, ಈಗ ನಾನು ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದೆ ಯಾವಾಗ, ಜೂನಲ್ಲಿ. ಅಲ್ಲಿ ಯಮುನೆಯಲ್ಲಿ ಸ್ನಾನ ಮಾಡಿದೆ, ಗಂಗೆಯಲ್ಲಿ ಮಾಡಿದೆ, ಬದ್ರಿನಾಥಲ್ಲಿ. ಇದೆಲ್ಲ ಎಂತೆಲ್ಲ ಒಂದು ಪವಿತ್ರ ಅಲ್ಲೆಲ್ಲ ಮಾಡುವಂಥದ್ದು. ಹಾಗೆ ಎಲ್ಲದಲ್ಲಿ ಮಾಡಿದಾನೆ ಅವ. ಅಂಥವನನ್ನು ಆರ್ಯ ಅಂದ್ರೆ ಎಂತ ಅಂದ್ರೆ ಒಳ್ಳೆಯ ಒಂದು ಸಂಸ್ಕಾರದವ ಅಂತ ಆರ್ಯ, ಇದನ್ನ ಹೇಳುವಂಥದ್ದು. ಮತ್ತೆ ಅಲ್ಲಿ ಭಾವಾರ್ಥದಲ್ಲಿ ಹೇಳುವಂಥದ್ದು ಪ್ರಭುಪಾದ ಅಂತ ಹೇಳ್ತಾರೆ, ಅಲ್ಲಿ ಪ್ರಕಾಶನ ಸರಸ್ವತಿ ಹೇಳ್ತಾರೆ. ಎಕ್ಸಾಂಪಲ್, ಪ್ರಕಾಶನ ಸರಸ್ವತಿ ಕೇಳುವಂಥದ್ದು ಯಾಕೆ ಅಂದ್ರೆ ಸೆಂಟಿಮೆಂಟಲಿಸ್ಟ್ ಅಂತ ಹೆಸರು ಕೊಟ್ಟಿದ್ರು. ಯಾರಿಗೆ? ಚೈತನ್ಯ ಮಹಾಪ್ರಭುಗೆ. ಚೈತನ್ಯ ಮಹಾಪ್ರಭು ಮತ್ತೆ ಹೋಗ್ತಾರೆ ಅಲ್ಲಿ ಜಾಗಕ್ಕೆ. ಆಗ ಹೋಗಿ ಅವರು ಇವರೆಲ್ಲ ಮಾಯಾವಾದಿ ಸನ್ಯಾಸಿಗಳು ಒಳಗೆ ಇರ್ತಾರೆ, ಪ್ರಭುಪಾದ ಹೊರಗೆ ನಾವು ಕಾಲು ತೊಳಿತೇವಲ್ಲ ಅಲ್ಲಿ ಇರ್ತಾರೆ. ಮತ್ತೆ ಪ್ರಕಾಶನ ಸರಸ್ವತಿ ಬಂದವರನ್ನು ಒಳಗೆ ಕೊಂಡೋಗುವಂಥದ್ದು. ಆಗ ಪ್ರಕಾಶನ ಸರಸ್ವತಿ ಹೇಳುವಂಥದ್ದು, ನೀನು ಸೆಂಟಿಮೆಂಟಲಿಸ್ಟ್, ನೀನು ಸನ್ಯಾಸಿ. ಚೈತನ್ಯ ಮಹಾಪ್ರಭು ಸನ್ಯಾಸಿ ಆಗಿದ್ರು. ನೀನು ವೇದಾಂತ ಕಲಿಬೇಕು, ಆದ್ರೆ ನೀನು ಹರೇ ಕೃಷ್ಣ ಹೇಳ್ತಾ ಇದ್ದೀವಿ ಸೆಂಟಿಮೆಂಟಲಿಸ್ಟ್. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ನನ್ನ ಗುರು ನನ್ನನ್ನು ಮೂರ್ಖ ಅಂತ ಭಾವಿಸಿದ್ರು. ಅದಕ್ಕೆ ನನಗೆ ಈ ಹರೇ ಕೃಷ್ಣ ಮಂತ್ರವನ್ನು ಹೇಳಲಿಕ್ಕೆ ಹೇಳಿದರು. ಹಾಗೆ ವೇದಾಂತ ಫಿಲಾಸಫಿ ಇದು ನಿಮ್ಗೆ ವೇದಾಂತ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿದ್ರೆ ನಿಮ್ಗೆ ವೇದಾಂತದ ದರ್ಶನ ಆಗ್ತದೆ. ವೇದೇ ಸರ್ವೇ ರಹಮೇ ವೇದ ವೇದಾಂತ ಕೃತ್ ವೇದವಿತ್ ಏವ ಚಾಹ. ಹಾಗಾಗಿ ವೇದಗಳನ್ನು ತಿಳಿದವ ನಾನು, ವೇದಗಳನ್ನು ತಿಳಿಯಬೇಕಾದ ನಾನು, ವೇದದ ಕರ್ತು ನಾನು, ಭಗವಂತ ಹೇಳುವಂಥದ್ದು. ಹಾಗಾಗಿ ನಾವು ಹರೇ ಕೃಷ್ಣ ಮಂತ್ರವನ್ನು ನಾವು ಜಪ ಮಾಡಿದ್ರೆ ಎಂತ ಆಗ್ತದೆ? ಕೃಷ್ಣನನ್ನು ನಾವು ತಿಳಿತೇವೆ. ಇದು ಹೈಯೆಸ್ಟ್ ಎಂತ ಹೇಳುವಂಥದ್ದು, ಟಾಪ್ ಮೋಸ್ಟ್ ವೇದಾಂತ ಇದು, ಭಗವಂತನ ತಿಳಿಯುವಂಥದ್ದು. ಅದು ಅಲ್ಲಿತ್ತು. ಇದನ್ನು ನೀವು ಹೇಳಬೇಕಿತ್ತು. ಭಾವಾರ್ಥ ನೀವು ಟೈಮ್ಸ್ ಆಗಿ ಅಂತ ಗೊತ್ತಿಲ್ಲ, ಆದರೆ ಈ ರೀತಿ ಪಾಯಿಂಟ್ಸ್ ಎಲ್ಲ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಅತ್ಯುನ್ನತ ವೇದಾಂತಿ ನೋಡಿ. ಅದೇ ಕನೆಕ್ಟ್ ಬರ್ತದೆ, ಅದಕ್ಕೆ ನಾನು ಹೇಳಿದೆ. ನೆಕ್ಸ್ಟ್ ಮೀನಾಕ್ಷಿ ವಿ ಹೇಳಿ ಮಾತಾಜಿ, ಓದಿ. ಮೀನಾಕ್ಷಿ ವಿ ಅವರೇ ಅನ್ಮ್ಯೂಟ್ ಮಾಡಿ. ಓಕೆ, ನೆಕ್ಸ್ಟ್ ಲತಾ ಶಶಿಕುಮಾರ್ ಓದಿ ಮಾತಾಜಿ. ಹರೇ ಕೃಷ್ಣ. ಓದಿ. ಅತ್ಯುನ್ನತ ವೇದಾಂತಿ ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿ ಶ್ರೇಷ್ಠ ಗುರಿಯನ್ನು ಸಾಧಿಸಿದಂತಾಗುತ್ತದೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ. ಹರೇ ಕೃಷ್ಣ. ಧನ್ಯವಾದ. ಟಾಪ್ ಮೋಸ್ಟ್ ವೇದಾಂತಿ ಯಾರು ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವವನು. ಅತಿ ಶ್ರೇಷ್ಠ ಅಂದ್ರೆ
ಅಪರಾಧ ಬೇಸಗದೆ ಅಂದ್ರೆ ಈ ಚಾಂಟಿಂಗ್ ಅಲ್ಲಿ 3 ಸ್ಟೇಜಸ್ ಉಂಟು. ಒಂದು ನಾಮ ಅಪರಾಧ ಸ್ಟೇಜ್, ನಾಮ ಭಾಸ ಸ್ಟೇಜ್, ಮತ್ತೆ ಶುದ್ಧ ನಾಮ. ನಾಮ ಅಪರಾಧ ಸ್ಟೇಜ್ ಅಂದ್ರೆ 10 ಅಪರಾಧಗಳು ಉಂಟು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಫಸ್ಟ್ ಆಫೆನ್ಸ್ ಟು ಬ್ಲಾಸಮ್ ದ ಡಿವೋಟೀಸ್, ಯಾರು ಭಕ್ತರು ಕೃಷ್ಣ ಪ್ರಜ್ಞೆಗೆ ಡೆಡಿಕೇಟ್ ಆಗಿದ್ದವರು ನಾವು ಅವರ ನಿಂದಿಸಿದ್ರೆ ಅದು ಅಪರಾಧ. ಮತ್ತೆ ಬ್ರಹ್ಮ ಮತ್ತೆ ಶಿವ ಅವರು ಟಾಪ್ ಮೋಸ್ಟ್ ದೇವತೆಗಳು. ಕೀರ್ತನೆ ಮಾಡುವುದರಿಂದ ವೇದಾಂತದ ಶ್ರೇಷ್ಠ ಗುರಿಯನ್ನು ಸಾಧಿಸಿದಂತಾಗುತ್ತದೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುತ್ತದೆ. ನೆಟ್ವರ್ಕ್ ಸರಿ ಇಲ್ಲ. ಓಕೆ, ಎಸ್. ನೋಡಿ ಹೇಗಂದ್ರೆ 3 ಸ್ಟೇಜ್ ಉಂಟು. ನಾಮ ಅಪರಾಧ ಸ್ಟೇಜ್, ನಾಮಭಾಸ ಸ್ಟೇಜ್, ಮತ್ತೆ ಶುದ್ಧ ನಾಮ. ನಾಮ ಅಪರಾಧ ಸ್ಟೇಜ್ ಅಂದ್ರೆ 10 ಅಪರಾಧಗಳು ಉಂಟು. ಫಸ್ಟ್ ಅಪರಾಧ ಭಕ್ತರು ಯಾರು ಡೆಡಿಕೇಟ್ ಮಾಡಿದ ಅವರನ್ನು ನಿಂದನೆ ಮಾಡುವಂಥದ್ದು. ಎರಡನೇದು ಶಿವ ಮತ್ತೆ ಬ್ರಹ್ಮನನ್ನು ಭಗವಂತನಾಗಿ ಕನ್ಸಿಡರ್ ಮಾಡುವುದು ಅಪರಾಧ. ಮೂರನೇದು ಆಧ್ಯಾತ್ಮಿಕ ಗುರುವುದು ಅವ್ರ ಆರ್ಡರ್ ಅನ್ನು ಡಿಸೋಬೆ ಮಾಡುವುದು, ಅದು ಅಪರಾಧ. 4ನೇ ಅಪರಾಧ ಟು ಬ್ಲಾಸಮ್ ವೇದಿಕ್ ಲಿಟ್ರೇಚರ್, ಈ ಶಾಸ್ತ್ರವನ್ನು ಬ್ಲಾಸಮ್ ಮಾಡೋದು, ಅದು ಅಪರಾಧ. 5ನೇದು ಕನ್ಸಿಡರಿಂಗ್ ಹರೇ ಕೃಷ್ಣ ಮಂತ್ರ ಟು ಬಿ ಇಮ್ಯಾಜಿನೇಷನ್, ಅದು ಇಮ್ಯಾಜಿನೇಷನ್ ಅಲ್ಲ. 6ನೇದು ಟು ಗಿವ್ ಸಮ್ ಮಿಸ್ಇಂಟರ್ಪ್ರಿಟೇಷನ್, ಅಂದರೆ ಹರೇ ಕೃಷ್ಣ ಮಂತ್ರಕ್ಕೆ ನಾವು ಬೇರೆ ಬೇರೆ ಅರ್ಥ ಕೊಡುವಂಥದ್ದು. ಮತ್ತೆ ಟು ಕಮಿಟ್ ಸಿನ್ಫುಲ್ ಆಕ್ಟಿವಿಟೀಸ್, ಹರೇ ಕೃಷ್ಣ ಮಂತ್ರ ಮಾಡುವಂಥದ್ದು ಬೇಡದು ಮಾಡುವಂಥದ್ದು, ಅದು ಅಪರಾಧ. 8ನೇದು ಟು ಕನ್ಸಿಡರ್ ಹರೇ ಕೃಷ್ಣ ಮಂತ್ರ ಆಸ್ ಒನ್ ಆಫ್ ದಿ ಆಸ್ಪಿಷಿಯಸ್ ರಿಚುವಲಿಸ್ಟಿಕ್ ಆಕ್ಟಿವಿಟೀಸ್, ಕರ್ಮಕಾಂಡದಲ್ಲಿ ಉಂಟಲ್ಲ, ಅಂದರೆ ಗಣಪತಿ ಪೂಜೆ ಮಾಡಿದ್ರೆ ಇದು ಸಿಗ್ತದೆ, ಅದೇ ರೀತಿ ಹರೇ ಕೃಷ್ಣ ಮಾಡ್ತೇನೆ ನನಗೆ ಇದು ಸಿಗ್ತಲ್ಲ, ಅಲ್ಲ, ಅದು ತಪ್ಪು. 9ನೇದು ಟು ಇನ್ಸ್ಟ್ರಕ್ಟ್ ಎ ಫೇತ್ಲೆಸ್ ಪರ್ಸನ್ ಅಬೌಟ್ ದ ಗ್ಲೋರೀಸ್ ಆಫ್ ಹೋಲಿ ನೇಮ್. ಹರೇ ಕೃಷ್ಣ ಮಂತ್ರವನ್ನು ನೀವು ಯಾರಿಗಾದ್ರು ನಂಬಿಕೆ ಇರೋದು ಹೇಳಿದ್ರೆ ಅದು ಅಪರಾಧ. 10ನೇದು ಟು ನಾಟ್ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಚಾಂಟಿಂಗ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್ ಆ್ಯಂಡ್ ಟು ಮೇಂಟೈನ್ ಮೆಟೀರಿಯಲ್ ಅಟ್ಯಾಚ್ಮೆಂಟ್. ನಮಗೆ ನಂಬಿಕೆ ಬರಲಿಲ್ಲ ಹರೇ ಕೃಷ್ಣ ಮಂತ್ರದ ಮೇಲೆ ಇನ್ನೂ ಕೂಡ, ಮತ್ತೆ ಭೌತಿಕ ಭೌತಿಕ ಮೆಟೀರಿಯಲ್ ಅಟ್ಯಾಚ್ಮೆಂಟ್, ಭೌತಿಕ ಆಸಕ್ತಿಯನ್ನು ಮತ್ತೆ ಕೂಡ ನಾವು ಕಂಟಿನ್ಯೂ ಮಾಡುವಂಥ, ಇದು ಅಪರಾಧ. ಹಾಗೆ ಇದು 10 ಅಪರಾಧ. ಇದು 10 ಅಪರಾಧದಿಂದ ನಾವು ಆಚೆ ಬರಬೇಕು. ಮತ್ತೆ ನಾಮಭಾಸ ಪ್ರಭುಪಾದ ಹೇಳ್ತಾರೆ 10 ಅಪರಾಧದಿಂದ ನಾವು ಯಾವಾಗ, ಈಗ ನಾವು ಅಪರಾಧದಿಂದಲೇ ಮಾಡುವಂಥದ್ದು, ನಮ್ದು ಶುದ್ಧ ನಾಮ ಅಲ್ಲ. ಹಾಗೆ ಅಪರಾಧದಿಂದ ನಾವು ಯಾವಾಗ ಆಚೆ ಬರ್ತೇವೆ ಅದು ನಾಮಭಾಸ ಸ್ಟೇಜ್. ಪ್ರಭುಪಾದ ಹೇಳ್ತಾರೆ ಅಪರಾಧದಿಂದ ಆಚೆ ನಾವು ನಾಮಭಾಸ ಸ್ಟೇಜ್ಗೆ ಬಂದ್ರೆ ಭಗವಂತ ನಮ್ಮನ್ನು ಶುದ್ಧ ನಾಮ ಕೊಂಡೋಗ್ತಾನಂತೆ. ಅಲ್ಲಿ ಬಂದು ಕೂತ್ಕೊಟ್ರೆ ಸಾಕು ನಾಮಭಾಸ ಸ್ಟೇಜ್ಗೆ. ಹಾಗಾಗಿ ನಾವು 10 ಅಪರಾಧಗಳನ್ನು ಮಾಡಬಾರದು. ಅದೇ ಅತ್ಯುನ್ನತ ವೇದಾಂತಿ ಅಂದ್ರೆ ಅಪರಾಧವೆಸಗದೆ, ಅಪರಾಧ ಮಾಡದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿ ಶ್ರೇಷ್ಠ ಗುರಿಯನ್ನು ಸಾಧಿಸುವಂತಾಗ್ತದೆ. ವೇದಾಂತದ ಗುರಿ ಅಂತ ಭಗವಂತನ ಅರ್ಥ ಮಾಡುವಂಥದ್ದು. ಹಾಗೆ ಅಪರಾಧ ಇಲ್ಲದೆ ನಾವು ಜಪ ಮಾಡಿದ್ರೆ ನಮಗೆ ಭಗವಂತನ ದರ್ಶನ ಆಗ್ತದೆ, ಶುದ್ಧ ನಾಮದಲ್ಲಿ ದರ್ಶನ ಆಗುವಂಥದ್ದು. ಅದು ನಾಮಭಾಸ ಸ್ಟೇಜ್ಗೆ ಬಂದ್ರೆ ಭಗವಂತ ನಮ್ಮನ್ನು ಶುದ್ಧ ನಾಮ ಕೊಂಡೋಗ್ತಾನೆ, ಸಾಧಿಸಿದಂತ ಆಗ್ತದೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ. ಈಗ ನಮ್ಗೆ ನೋಡಿ ಸಂಕೀರ್ತನೆ ನಮ್ಗೆ ಆನಂದ, ಆಕ್ಚುಲಿ ಇದರಲ್ಲಿ ತುಂಬಾ ಆನಂದ ಉಂಟು. ಇವತ್ತು ನನಗೆ ಪ್ರಶ್ನೆ ಕೇಳಿದ್ರು ಈ ಕುಕಿಂಗ್ ಅಲ್ಲಿ, ಯಾಕೆ ನೀವು ಯಾವಾಗಲೂ ಕೀರ್ತನೆ ಮಾಡುವಾಗ ಅಂದ್ರೆ ಎಕ್ಸ್ಟೆಸಿಯಲ್ಲಿ ಇರ್ತೀರಿ ಅಂತ. ಆಕ್ಚುಲಿ ಇದರಲ್ಲಿ ಎಕ್ಸ್ಟೆಸಿ ಉಂಟು. ಈಗ ನಮ್ಗೆ ಗೊತ್ತಿಲ್ಲ, ಟೇಸ್ಟ್ ಇಲ್ಲ. ಆನಂದ ಬುದ್ಧಿವರ್ಧನಂ, ಸಮುದ್ರದಿಂದ ನೀವು 10 ಬಕೆಟ್ ನೀರು ತಂದ್ರೆ ಕಡಿಮೆ ಆಗುದಿಲ್ಲ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಉಂಟು, ನಾಮ ಸಂಕೀರ್ತನದಲ್ಲಿ ಉಂಟು. ನಮಗೆ ಟೇಸ್ಟ್ ಬರಲಿಲ್ಲ. ಹಾಗೆ ಭಗವಂತನ ಪವಿತ್ರ ನಾಮ ಸಂಕೀರ್ತನ ಆನಂದ ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ, ಅವನೇ ಹೈಯೆಸ್ಟ್ ವೇದಾಂತಿ ಅಂತ. ಮತ್ತೆ ಈ ವೇದಗಳನ್ನು ಓದಿದವಲ್ಲ ಯಾರು ಪವಿತ್ರ ನಾಮ ಸಂಕೀರ್ತನಲ್ಲಿ ಆನಂದವನ್ನು ಅನುಭವಿಸ್ತಾನೆ. ಎಸ್, ಓಕೆ. ಈಗ ಬುದ್ಧಿಯೋಗ, ಕರ್ಮಯೋಗ, ಸಾಂಖ್ಯ ಜ್ಞಾನ. ಬುದ್ಧಿಯೋಗ ಅಂದ್ರೆ ನಿಷ್ಕಾಮ ಕರ್ಮಯೋಗ. ಎಸ್, ಸಾಂಖ್ಯ ಜ್ಞಾನ ಅಂದ್ರೆ ಈ ಆತ್ಮದ ಬಗ್ಗೆ. ಎಲ್ಲಿಂದ 11ರಿಂದ 30 ಶ್ಲೋಕ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಬುದ್ಧಿಯೋಗ, ಕರ್ಮಯೋಗ. ಈಗ ನಾನು ಇದನ್ನು ಕರ್ಮಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸ್ತೇನೆ.
ಕೇಳು ಪಾರ್ಥನೆ, ನೀನು ಇಂಥ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧನದಿಂದ ಮುಕ್ತನಾಗಬಹುದು. ಹೀಗೆಂತಂದ್ರೆ ಈ 38ರಿಂದ 53 ಶ್ಲೋಕ ಯಾವುದು? ನಿಷ್ಕಾಮ ಕರ್ಮಯೋಗ, ಬುದ್ಧಿಯೋಗದ ಬಗ್ಗೆ ಈಗ ಭಗವಂತ ಹೇಳ್ತಾ ಇದ್ದಾನೆ. 39ರಿಂದ. ಎಸ್, ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ? ಹರೇ ಕೃಷ್ಣ. ನೆಕ್ಸ್ಟ್ ಪ್ರೇಮ ರಾಘವ. ಎಸ್, ಹರೇ ಕೃಷ್ಣ. ಪ್ರೇಮ ರಾಘವ, ಹರೇ ಕೃಷ್ಣ. ಓದಿ ಮಾತಾಜಿ. ಪ್ರೇಮ ರಾಘವ ಅನ್ಮ್ಯೂಟ್ ಮಾಡಿ. ಮಾಡಿದ್ದೇನೆ. ಓದಿ ಓದ್ತೇನೆ. ಬುದ್ಧಿಯೋಗ, ಕರ್ಮಯೋಗ. ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭೌ ಜಯಾಜಯೌ ತಥೋ ಯುದ್ಧಾಯ ಯಜ್ಞಸ್ವ ನೈವಂ ಪಾಪಮವಾಪ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಭಗವದ್ಗೀತಾ 2:38. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್, ಎಂತ ಹೇಳ್ತಿದ್ದಾರೆ ಇಲ್ಲಿ ಭಗವಂತ? ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭೌ ಜಯಾಜಯೌ ಯತ್ತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಅಪಜಯ. ನೋಡಿ, ನಮ್ಗೆ ಸುಖ ಬೇಕು, ದುಃಖ ಬೇಡ ನಮ್ಗೆ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆ ತುಂಬಾ ಸೂಕ್ತ. ಸನಾತನ ಗೋಸ್ವಾಮಿ ಜಗನ್ನಾಥಪುರಿಯಲ್ಲಿ ಇರ್ತಾರೆ. ಈಗ ನಾಳೆ ನಾವು ಜಗನ್ನಾಥಪುರಿ ಹೋಗ್ತಾ ಇದ್ದೀವಿ. ಆಗ ಜಗನ್ನಾಥಪುರಿಯಲ್ಲಿ ಅವರ ಹೆಸರೆಂತಪ್ಪ, ಹೆಸರು ಸನಾತನ ಗೋಸ್ವಾಮಿ ಚೇತನ್ ಮಹಾಪ್ರಭುದ ಅಸೋಸಿಯೇಟ್. ಓಕೆ, ಎಸ್, ಓಕೆ, ಹೆಸರು ಬರ್ತಾ ಇಲ್ಲ, ಮತ್ತೆ ನೆನಪಾದ ಹೇಳ್ತೇನೆ. ಹಾಗೆ ಸನಾತನ ಗೋಸ್ವಾಮಿಯ ಮೈಯಲ್ಲಿ ಗಜ್ಜಿ ಇರ್ತದೆ. ಗಜ್ಜಿ ಅಂದ್ರೆ ಅದು ಹೀಗೆ ಮುಟ್ಟಿದ್ರೆ ನೀರು ಬರ್ತದೆ, ಗೊತ್ತಾಯ್ತಲ್ಲ, ಅಂಥದ್ದು ಗಜ್ಜಿ. ಚೈತನ್ಯ ಬರುವಂಥದ್ದು, ಚೈತನ್ಯ ಬಂದು ಅವರನ್ನು ಹಗ್ ಮಾಡುವಂಥದ್ದು. ಆದ್ರೆ ಇವರಿಗೆ ಒಂದು ನಮೂನೆ ಆಗ್ತಾ ಉಂಟು ಸನಾತನ ಗೋಸ್ವಾಮಿ. ಚೈತನ್ಯ ಮಹಾಪ್ರಭು ದೇವತಾಂಬರ ಮೂರ್ಷರು, ಅವರಿಗೆ ಇರಿಟೇಷನ್ ಆಗ್ತಾ ಉಂಟು. ಹಾಗಾಗಿ ಅಲ್ಲಿ ಚೈತನ್ಯ ಮಹಾಪ್ರಭುದು ಅಸೋಸಿಯೇಟ್, ಅವ್ರ ಹೆಸರು ನನಗೆ ಬರ್ತಾ ಇಲ್ಲ, ಓಕೆ ಮತ್ತೆ ಹೇಳ್ತೇನೆ ನೆನಪಾದ ಕೂಡಲೇ. ಅವ್ರ ಹತ್ರ ಹೇಳುವಂಥದ್ದು ಸನಾತನ ಗೋಸ್ವಾಮಿ, ನಾನು ಹೋಗ್ಬೇಕಾ ಅಂತ. ಆಗ ಅವ್ರು ಹೇಳ್ತಾರೆ, ಎಸ್ ಹೋಗು ಅಂತ ಹೇಳ್ತಾರೆ, ಹೋಗು ಅಂತ ಹೇಳ್ತಾರೆ. ಆಗ ಸನಾತನ ಗೋಸ್ವಾಮಿ ಹೋಗುವಂಥದ್ದು. ಆಗ ಚೈತನ್ಯ ಭೇಟಿ ಆಗ್ತಾರೆ. ಆಗ ಭೇಟಿ ಆಗುವಾಗ ಚೈತನ್ಯ ಹೇಳುವಂಥದ್ದು, ಸನಾತನ ನೀನು ಹೋಗುವುದಾ? ಅಲ್ಲ. ಆಗ ಹೇಳ್ತಾರೆ, ಹೌದು, ಅವ ಹೇಳಿದ ನಮಗೆ ಹೋಗ್ಲಿಕ್ಕೆ ಅಂತ. ಆಗ ಅವರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಅಸೋಸಿಯೇಟ್ ಸನಾತನ ಗೋಸ್ವಾಮಿ, ಚೈತನ್ಯ ಮಹಾಪ್ರಭು ಇವರನ್ನು ಹೊಗಳ್ತಾ ಇದ್ದಾರೆ. ಆಗ ಇವರು ಹೇಳುವಂಥದ್ದು, ಯಾರು? ಸನಾತನ ಗೋಸ್ವಾಮಿ, ಅದು ಬ್ಲೆಸ್ಸಿಂಗ್ ಅಂತೆ. ಯಾವುದು? ಅವರ ಅಸೋಸಿಯೇಟ್ಗೆ ಬೈತಾ ಇದ್ದಾರಲ್ಲ, ಅದು ಬ್ಲೆಸ್ಸಿಂಗ್ ಅಂತೆ. ನನ್ನನ್ನು ಹೊಗಳೋದು ಬ್ಲೆಸ್ಸಿಂಗ್ ಅಲ್ಲ. ಹಾಗಾಗಿ ನಮಗೆ ಸುಖ ಬಂದ ಮಾತ್ರ ಖುಷಿ ಆಗುವಂಥದ್ದು. ಯಾರಾದ್ರೂ ನಮ್ಮನ್ನು ಹೊಗಳಿದ್ರೆ ನಮ್ಗೆ ಖುಷಿ ಆಗ್ತದೆ. ಆದರೆ ಆಕ್ಚುಲಿ ಬೈಗಳು ಬ್ಲೆಸ್ಸಿಂಗ್ ಅಂತೆ. ಭಕ್ತಿಯಲ್ಲಿ ನಮಗೆ ಬೈಗಳು ಸಿಕ್ಕಿದೆ, ಅದು ಬ್ಲೆಸ್ಸಿಂಗ್. ಚೈತನ್ಯ ಮಹಾಪ್ರಭು ಎಂತ ಮಾಡುವಂಥದ್ದು, ಅವರ ಅಸೋಸಿಯೇಟ್ಗೆ ಅಲ್ಲಿ ಬೈತಾ ಇದ್ದಾರೆ. ಅಂದ್ರೆ ಅವ ಹೇಳುವಂಥದ್ದು ಸನಾತನ ಗೋಸ್ವಾಮಿಗೆ ಹೋಗುವಂತ. ಅಂದ್ರೆ ಅವರಿಗೆ ಬೇಜಾರಾಗ್ತದೆ. ಇಲ್ಲಿದ್ರೆ ಗಡಿ ಅವ್ರು ಹಗ್ ಮಾಡ್ತಾರೆ. ಹಗ್ ಮಾಡಿದ್ರೆ ನನ್ನ ಮೈಯಲ್ಲಿ ಪೂರ್ತಿ ಗಜ್ಜಿ ಉಂಟು ಅಂತ ಅವರಿಗೆ ಇದಾಗ್ತದೆ. ಅವರಿಗೆ ಆ ರೀತಿ ಟೆನ್ಷನ್. ಹಾಗೆ ನಮಗೆ ಸುಖ ಬಂದ್ರೆ ಖುಷಿ ಆಗ್ತದೆ, ದುಃಖ ಬಂದ್ರೆ ಬೇಜಾರಾಗ್ತದೆ. ಆದ್ರೆ ಆಕ್ಚುಲಿ ದುಃಖವು ಬ್ಲೆಸ್ಸಿಂಗ್ ಅಂತೆ. ಹೇಗೆಂದ್ರೆ ಒಬ್ಬನಿಗೆ ಬಾಡಿಯಲ್ಲಿ ತುಂಬಾ ಹೇಳುವಂಥದ್ದು ರೋಗ ಇದ್ರೆ, ಒಂದು ರೀತಿಯಲ್ಲಿ ಭಕ್ತಿ ಬಂದ ಮೇಲೆ ರೋಗ ಇದ್ರೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಅಂತ. ಹೇಗೆಂದ್ರೆ ಕಾನ್ಸ್ಟೆಂಟ್ ಆಗಿ ಭಗವಂತನ ಅವನಿಗೆ ಗೊತ್ತಾಗ್ತದೆ, ಎಸ್ ಏನೂ ಅಲ್ಲ, ಇದು ಏನೂ ಅಲ್ಲ ಅಂತ. ಈಗ ಒಳ್ಳೆ ಹೆಲ್ತ್ ಇದ್ರೆ ಎಂತ ಆಗ್ತದೆ, ಸ್ವಲ್ಪ ಹಾಂ ಬರ್ಬೋದು ನಮಗೆ. ಆದ್ರೆ ಅದೊಂದು ರೀತಿಯಲ್ಲಿ ಭಕ್ತಿಯಲ್ಲಿ ಬ್ಲೆಸ್ಸಿಂಗ್. ಹಾಗೆ ಸುಖ ದುಃಖಗಳನ್ನು
ದುಃಖಗಳನ್ನು ಕೂಡ ಒಂದೇ ರೀತಿ ನೋಡ್ಬೇಕು. ಲಾಭ ನಷ್ಟ, ನಮ್ಗೆ ಲಾಭ ಆದ್ರೆ ಮಾತ್ರ, ಮತ್ತೆ ನಷ್ಟ ಆದ್ರೆ ನಾವು ಬಿಸ್ನೆಸ್ ಸ್ಟಾಪ್ ಮಾಡ್ತೇವೆ. ಜಯ ಅಪಜಯ, ನಮ್ಗೆ ಜಯ ಬೇಕು, ಅಪಜಯ ಆದ್ರೆ ನಾವು ಮತ್ತೆ ಇಲ್ಲ. ಹಾಗೆ ಇದನ್ನು ನಾವು ಎರಡನ್ನು ಒಂದೇ ರೀತಿ ಕನ್ಸಿಡರ್ ಮಾಡ್ಬೇಕು. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ. ಯುದ್ಧ ಮಾಡಲಿ ಒಂದು ಯುದ್ಧ ಮಾಡು, ಹೀಗೆ ಮಾಡಿದ್ರೆ ಅಪದಲೇಪವಿಲ್ಲ. ಎಸ್. ನೆಕ್ಸ್ಟ್ ಸಂಕೀರ್ತನ, ಸಂಕೀರ್ತನ. ಓದಿ. ಬುದ್ಧಿಯೋಗ, ಕರ್ಮಯೋಗ. ಒಬ್ಬನು ತನ್ನ ಕರ್ತವ್ಯವನ್ನು ಲಾಭ ಮತ್ತು ನಷ್ಟಗಳನ್ನು ಪರಿಗಣಿಸದೆ ನಿರ್ವಹಿಸಬೇಕು. ಸಮೀಕ್ಷೆಯಂತೆ ನಿನ್ನ ಕರ್ತವ್ಯಗಳನ್ನು ಪಾಲಿಸುವುದೆಂದರೆ ನೀನು ಕ್ಷತ್ರಿಯ. ಈ ಕತೆ ಇದೆ. ಆದ್ದರಿಂದ ನೀನು ಲಾಭ ಮತ್ತು ನಷ್ಟದ ನಿರೀಕ್ಷೆಯನ್ನು ಮಾಡಬಾರದು. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ ಪಾಪದ ಪ್ರಶ್ನೆ ಇಲ್ಲ. ಹರೇ ಕೃಷ್ಣ. ಧನ್ಯವಾದ. ಎಸ್, ಎಂತ ಹೇಳ್ತಿದ್ದಾರೆ ಇಲ್ಲಿ? ಒಬ್ಬನು ತನ್ನ ಕರ್ತವ್ಯವನ್ನು ಲಾಭ ಮತ್ತು ನಷ್ಟಗಳನ್ನು ಪರಿಗಣಿಸಿ ನಿರ್ವಹಿಸಬೇಕು. ಕರ್ತವ್ಯ ಮಾಡುವಂಥದ್ದು. ಈಗ ನೋಡಿ, ಇವತ್ತು ನನಗೆ ಭಕ್ತಿಶಾಸ್ತ್ರ ಕ್ಲಾಸ್ ಇತ್ತು. ಬೆಳಿಗ್ಗೆ ನನಗೆ ನಾಳೆ ಫಂಕ್ಷನ್ಗೆ ಕಾಲ್ ಮಾಡ್ಲಿಕ್ಕೆ ಹೇಳಿದೆ ಪ್ರೆಸಿಡೆಂಟ್. ಮಧ್ಯಾಹ್ನ ತನಕ ಅದು ಮಾಡಿದೆ. ಮತ್ತೆ ಮಧ್ಯಾಹ್ನ ಒಬ್ಬರಿಗೆ ಕುಕಿಂಗ್ ಮಾಡೋರಿಗೆ ಹುಷಾರಿಲ್ಲ, ಕುಕಿಂಗ್ ಮಾಡ್ಲಿಕ್ಕೆ ಹೇಳಿದ್ರು, ಮಾಡಿದೆ. ಮತ್ತೆ 5 ಗಂಟೆಗೆ ಒಂದು ಪ್ರೋಗ್ರಾಮ್ ಇತ್ತು ಕುಕಿಂಗ್ ತೋರಿಸ್ಲಿಕ್ಕೆ, ಅದನ್ನು ಮಾಡಿದೆ. ಹಾಗೆ ನಾವು ಕರ್ತವ್ಯ ಅಂತ ಮಾಡುವಂಥದ್ದು. ಇಲ್ಲ ನನಗೆ ಆಗುವುದಿಲ್ಲ, ಪ್ರೆಸಿಡೆಂಟ್ ಅಂತ ಹೇಳ್ತಾರೆ, ಅದನ್ನು ಮಾಡಲೇಬೇಕು. ಅದರಲ್ಲಿ ಲಾಭ ನಷ್ಟ ನೋಡ್ಲಿಕ್ಕಿಲ್ಲ. ಯಾವಾಗ ನಾವು ಅದು ನಮ್ಮ ಕರ್ತವ್ಯ ಎಂದು ಮಾಡ್ತೇವೆ, ಅದು ಸರಿ. ಎಸ್. ಸಮೀಕ್ಷೆ ಅಂತ ನಿನ್ನ ಕರ್ತವ್ಯವನ್ನು ಪಾಲಿಸುವುದೆಂದರೆ ನೀನು ಕ್ಷತ್ರಿಯ ಕರ್ತವ್ಯ ಅಂತ ಯುದ್ಧ ಮಾಡುವಂಥದ್ದು. ಈ ಯುದ್ಧದ ಅವಶ್ಯಕತೆ ಉಂಟು, ಕೃಷ್ಣ ಹೇಳ್ತಿದ್ದಾನೆ. ಆದ್ರೆ ಇದು ನೀನು ಲಾಭ ಮತ್ತು ನಷ್ಟದ ನಿರೀಕ್ಷೆಯನ್ನು ಮಾಡಬಾರದು ಅಂತ. ಇದರಿಂದ ಭೀಷ್ಮ ಸಾಯ್ತಾರೆ, ದ್ರೋಣ ಸಾಯ್ತಾರೆ, ನಷ್ಟ ಆಗ್ತದೆ, ಇದೆಲ್ಲ ಯೋಚನೆ ಮಾಡ್ಲಿಕ್ಕಿಲ್ಲ. ಭಗವಂತ ಹೇಳ್ತಿದ್ದಾನೆ ಯುದ್ಧದ ಅವಶ್ಯಕತೆ ಉಂಟು ಅಂತ, ಮಾಡ್ಬೇಕು ಆರ್ಡರ್. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಕ್ಷತ್ರಿಯ ಅಥವಾ ಯುದ್ಧ ಮಾಡಲೇಬೇಕು. ನೀನು ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ ಪಾಪದ ಪ್ರಶ್ನೆ ಇಲ್ಲ ನೋಡಿ. ಓಕೆ, ನೆಕ್ಸ್ಟ್. ತುಂಬಾ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ಯಾರಿಗೆ? ಕೇಶವ. ಹರೇ ಕೃಷ್ಣ. ಕೇಶವ. ಹರೇ ಕೃಷ್ಣ ಪ್ರಭುಜಿ. ಓದಿ ಸರ್. ಬುದ್ಧಿಯೋಗ, ಕರ್ಮಯೋಗ. ಕರ್ಮಣ್ಯೇ ವಾದರಸ್ತೆ. ಕರ್ಮ ಮಾಡುವುದು ಅರ್ಜುನನ ಅರ್ಹತೆ. ಕರ್ಮ ಮಾ ಫಲೇಶು ಕದಾಚನ. ಆದರೆ ನೀವು ಫಲಕ್ಕೆ ಅದೇನು ಅರ್ಹರಲ್ಲ. ಇಲ್ಲಿ ಮಾರ್ಕ್ ಇತ್ತು. ಧನ್ಯವಾದ. ನೆಕ್ಸ್ಟ್ ಇನ್ನೊಂದು ಕೊಡಿ ಪ್ರಭುಜಿ. ಇಷ್ಟೇ, 2 ಲೈನ್. ಆಯ್ತು, ಕೊಡ್ತೇನೆ. ಓಕೆ. ಎಸ್, ನೋಡಿ ಎಂತಂದ್ರೆ ಈ ಶ್ಲೋಕ ಹೆಚ್ಚಿನವರು, ಈಗ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳುವಂಥದ್ದು, ಕಳೆದ 10 ವರ್ಷದಿಂದ ಪುಸ್ತಕ ವಿತರಣೆಗೆ ಹೋಗ್ತೇನೆ. ಜನರು ಹೇಳುವಂಥದ್ದು ನನಗೆ ಹೇಳ್ತಾರೆ, ನಿನಗೆ ಹುಚ್ಚು ಅಂತ ಹೇಳ್ತಾರೆ, ಮೆಂಟಲ್ ಅಂತ. ನನಗೆ ಹೇಳಿದ ಒಬ್ಬನಂದ್ರೆ ಯಾಕೆ ಅಂತ, ಭಗವಂತ ಹೇಳಿದಾನೆ ಕರ್ಮಾನಿ ಏವ ಅಧಿಕಾರಷ್ಟೇ, ಕರ್ಮ ಮಾಡ್ಬೇಕು. ನೀನೆಂತ ಇಲ್ಲಿ ಭಜನೆ ಮಾಡಿ ಪುಸ್ತಕ ಮಾಡ್ತಾ ಇದೀಯ, ಇದೆಂತ ಮಾರೆ, ನೋಡಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಈ ರೀತಿ ಹೇಳ್ತಾರೆ ಜನರು. ಮುಖಕ್ಕೆ ಹೊಡೆದಾಗ ಹೇಳ್ತಾರೆ ಪಾಠ ಅಂತ. ಆದ್ರೆ ಜನರಿಗೆ ಮೊದಲ ಸೆಂಟೆನ್ಸ್ ಮಾತ್ರ ಗೊತ್ತಿರುವಂತದ್ದು ಯಾವುದು? ಕರ್ಮಾಣಿ ಏವಾಧಿಕಾರಸ್ತೆ. ಕರ್ಮಾಣಿ ಏವಾಧಿಕಾರ, ಅವ್ರು ಹೇಳಿದ್ದು ಕರೆಕ್ಟ್, ಕರ್ಮ ಮಾಡ್ಬೇಕು. ಅವ್ರು ಹೇಳಿದ್ದು 100% ನಾನು ಹೋಗ್ತೇನೆ. ಜನರು ಸ್ವಲ್ಪ ಬುದ್ಧಿವಂತರು, ಅವ್ರಿಗೆ ಗೊತ್ತುಂಟು. ಆದ್ರೆ ಭಗವಂತ ಮತ್ತೆ ಹೇಳಿದಾನೆ, ಅದು ಅವ್ರಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಎಂತ? ಮಾಫಲೇಶು ಕದಾಚನ. ಆದರೆ ನೀವು ಫಲಕ್ಕೆ ಅರ್ಹರಲ್ಲ. ಫಲ ಯಾರಿಗೆ ಕೊಡ್ಬೇಕು? ಭಗವಂತನಿಗೆ ಕೊಡ್ಬೇಕು. ಇದು ಎಂತ ಅಂದ್ರೆ ಇದು ಮೋಸ. ನಾನು ದುಡಿಬೇಕು, ಭಗವಂತನಿಗೆ ಕೊಡ್ಬೇಕು. ಇದು ಎಂತ?
ಆದ್ರೆ ನೀವು ಫಲಕ್ಕೆ ಅರ್ಹರಲ್ಲ ಅಂದ್ರೆ ಫಲ ನನಗೆ ಕೊಡು ಅಂತ ಭಗವಂತ ಹೇಳುವಂಥದ್ದು. ಕರ್ಮಾಣಿ ಏವಾಧಿಕಾರ ಅಷ್ಟೇ, ಮಾ ಫಲೇಶು ಕದಾಶಿ, ಇದನ್ನು ಹೇಳುವುದಿಲ್ಲ ಜನರು ಯಾರು. ಯಾಕೆಂದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಭಗವಂತನಿಗೆ. ಯಾಕೆ ನಾವು ಕೊಡ್ಬೇಕು ಭಗವಂತನಿಗೆ? ನಾವು ಮಾಡುವ ದುಡಿಯುವಂದು ನಾವು ಅದನ್ನು ಪಡಿತೇವೆ, ಯಾಕೆ ಭಗವಂತ? ಮತ್ತೆ ನೆಕ್ಸ್ಟ್ ಭಗವಂತ ಹೇಳುವಂಥದ್ದು, ಮಾ ಕರ್ಮ ಫಲ ಏತುರ್ಬೋದು, ಅಂದ್ರೆ ಕರ್ಮಫಲಕ್ಕೆ ನೀನು ಕಾರಣ ಅಲ್ಲ. ಈ ಕೆಲವರು ಹೇಳ್ತಾರೆ, ನಾನು ಎಷ್ಟು ಕಷ್ಟಪಟ್ಟು ದುಡ್ಡು ಈ 1 ಕೋಟಿ ಮಾಡಿದ್ದು ನಾನು ಹೇಳ್ತಾರೆ. ಪ್ರಭು ಹೇಳುವಂಥದ್ದು, ನಾಳಿದ್ದು ಚೆಕ್ ರೆಡಿ ಇರ್ತದೆ, ಆ ದಿವಸ ಭಗವಂತ ಸೈನ್ ಹಾಕುವಂಥದ್ದು. ಕರ್ಮಫಲಕ್ಕೆ ನೀನು ಕಾರಣ ಅಲ್ಲ, ಭಗವಂತ ನಾನು ಕಾರಣ, ನಾನು ಕೊಡುವಂಥದ್ದು. ಇವತ್ತಿನ ದಿವಸ ಭಗವಂತ ಸೈನ್ ಹಾಕ್ತಾನೆ, ಬೆಳಿಗ್ಗೆ ಚೆಕ್ಕಿಗೆ ಸಿಗ್ತದೆ ನಿಮಗೆ. ನೆಕ್ಸ್ಟ್, ಮಾತೆ ಸಂಗೋ ಅಸ್ತು ಅಕರ್ಮಣಿ. ಈಗ ಫಸ್ಟ್ ಭಗವಂತ ಹೇಳುವ ಕರ್ಮ ಮಾಡಬೇಕು, ಓಕೆ ನಾನು ಮಾಡ್ತೇನೆ. ಕರ್ಮಫಲಕ್ಕೆ ಅಧಿಕಾರ ಇಲ್ಲ, ಭಗವಂತನಿಗೆ ಕೊಡ್ಬೇಕು. ಭಗವಂತನಿಗೆ ಕೊಡ್ಬೇಕಾ? ಕರ್ಮಫಲಕ್ಕೆ ನಾನು ಕಾರಣ ಅಲ್ಲ, ಭಗವಂತ ಕಾರಣ. ಈಗ ನಮಗೆ ಟೆನ್ಷನ್ ಆಗ್ಬೋದು. ಕರ್ಮ ಮಾಡಬೇಕು, ಕರ್ಮಫಲ ಭಗವಂತನಿಗೆ ಕೊಡ್ಬೇಕು, ಕರ್ಮಫಲಕ್ಕೆ ಭಗವಂತ ಕಾರಣ, ನಾನು ಕರ್ಮ ಮಾಡುವುದಿಲ್ಲ, ನಾನು ಆರಾಮ್ಸೆ ಮನೆಯಲ್ಲಿ ಕೂತ್ಕೊಳ್ತೇನೆ. ಭಗವಂತ ಅಂತ ಹೇಳುವಂಥದ್ದು, ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಅಂದ್ರೆ ಮಾತೆ ಸಂಗೋ ಅಸ್ತು ಅಕರ್ಮಣಿ, ಕರ್ಮ ಮಾಡು, ಫಲ ನನಗೆ ಕೊಡು, ಫಲಕ್ಕೆ ನಾನು ಕಾರಣ, ಕರ್ಮ ಮಾಡು. ಇದು ಜನರಿಗೆ ಗೊತ್ತಿಲ್ಲ, ಜನರಿಗೆ ಮೀನಿಂಗ್ ಗೊತ್ತಿಲ್ಲ. ಫಸ್ಟ್ ಸೆಂಟೆನ್ಸ್ ಮೀನಿಂಗ್ ಗೊತ್ತುಂಟು, ಒಳ್ಳೆಯದಲ್ಲಿ ಭಗವಂತ ಹೇಳಿದ ಕರ್ಮ ಮಾಡ್ಬೇಕಂತ. ಆದ್ರೆ ನೆಕ್ಸ್ಟ್ ಇದು ಕೂಡ ಬೇಕು, 2ನೇದು 3ನೇದು 4ನೇದು. ಎಸ್, ಯಾರಿಗಾದ್ರೂ ಇದರಲ್ಲಿ ಡೌಟ್ ಉಂಟಾ? ಎಸ್, ಅನ್ಮ್ಯೂಟ್ ಮಾಡ್ತಾ ಇದ್ದಾನೆ. ಎಸ್, ಯಾರಿಗಾದ್ರೂ ಡೌಟ್ ಉಂಟಾ? ಹರೇ ಕೃಷ್ಣ, ಡೌಟ್ ಇದ್ದಲ್ಲಿ ಕೇಳ್ಬೋದು. ಕರ್ಮಾಣಿ ಏವಾಧಿಕಾರ ಶ್ಲೋಕದಲ್ಲಿ ಡೌಟ್ ಉಂಟಾ? ಇಲ್ಲ ಪ್ರಭುಜಿ. ತಿಳಿತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಪ್ರಭುಜಿ. ಓಕೆ, ತುಂಬಾ ಮುಖ್ಯ ಶ್ಲೋಕ ಇದು. ಎಸ್, ಓಕೆ, ಎಸ್. ನೆಕ್ಸ್ಟ್, ಓಕೆ, ಕೇಶವರಿಗೆ ಕೊಡುವಾಗ ಕೇಶವ. ಎಸ್, ಹೇಳಿ ಸರ್. ಕೇಶವ. ಹರೇ ಕೃಷ್ಣ ಪ್ರಭುಜಿ. ಓದಿ ಇದ್ದಾರೆ. ಇಲ್ಲಿ ಭಗವಂತ ಹೇಳ್ತಾನೆ, ನೀನು ನಿನ್ನ ಕರ್ತವ್ಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ನಿನ್ನ ಕರ್ತವ್ಯಗಳ ಫಲವನ್ನು ಆನಂದಿಸಲು ಸಾಧ್ಯವಿಲ್ಲ. ಅದು ಆಧ್ಯಾತ್ಮಿಕ ನೆಲೆಯ ಕರ್ತವ್ಯ. ಹರೇ ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಎಸ್, ಎಂತ ಹೇಳಿದ ಭಗವಂತ? ಕರ್ತವ್ಯ ನಿಲ್ಲಿಸಬೇಡ, ಕರ್ತವ್ಯ ಮಾಡು, ಫಲ ಭಗವಂತನಿಗೆ ಕೊಡು, ಫಲ ನಮ್ಗೆ ಅಲ್ಲ ಸವಿಲಿಕ್ಕೆ. ಈಗ ಹೇಗಂದ್ರೆ, ನಿಮಗೊಂದು ಉದಾಹರಣೆ ಹೇಳ್ತೇನೆ. ಇಲ್ಲಿ ತುಂಬಾ ರಿಚೆಸ್ಟ್ ಪರ್ಸನ್, ನಾನು ನಮ್ಮ ಪ್ರೆಸಿಡೆಂಟ್ ಒಟ್ಟಿಗೆ 2016 ಹೋಗಿದ್ದೆ, ನಾನು 50th ಇಯರ್ ISKCON ಇದು. ಆಗ ಅಲ್ಲಿ ಹೋಗಿದ್ದೆ, ನಮ್ಗೆ ಒಳಗೆ ಬಿಡ್ಲಿಲ್ಲ ಜನ, ಕೊಡುವುದಿಲ್ಲ ಅಂತ ಹೇಳಿದ್ರು. ನಾನು ತುಂಬಾ ರಿಚ್, ಅವರಿಗೆ ಮಕ್ಕಳಿಲ್ಲ, ಒಂದು ದತ್ತು ಮಗು ಅಂತ ತೆಗೊಂಡೋಗಿದ್ರು. ಅವನಿಗೆ ಆಕ್ಸಿಡೆಂಟ್ ಅಲ್ಲಿ ಅವನಿಗೆ 40 ಲಕ್ಷದ ಬೈಕ್ ತೆಗೆದು ಕೊಟ್ಟಿದ್ರು. ತುಂಬಾ ಫಾಸ್ಟ್ ಹೋದ, ಡಿವೈಡರ್ ಓಡ್ದ, ಸತ್ತು ಹೋದ. ಅದರ ನಂತರ ಆ ಜನ ಕೂಡ ಸತ್ತು ಹೋದ್ರು. ಈಗ ಒಂದು ಹೆಂಗಸಿದ್ದಾರೆ ಅಷ್ಟೇ. ಈಗ ಅವರ ಅಕೌಂಟ್ಸ್ನವರೆಲ್ಲರೂ ಲೂಟ್ತಾ ಇದ್ದಾರೆ, ತುಂಬಾ ಆಸ್ತಿ ಉಂಟು ಅವರಿಗೆ. ಹಾಗಾಗಿ ಅಷ್ಟು ದುಡ್ಡು ಮಾಡಿ ಅಂತ ಸವಿಲಿಕ್ಕೆ ಆಗ್ತದ? ಇಲ್ಲ. ಆ ಹೆಂಗಸಿಗೆ ತುಂಬಾ ತೋರ, ಆಚೀಚೆ ಅಂದ್ರೆ ಸರಿಯಾಗಿ ನಡಿಲಿಕ್ಕೆ ಆಗುವುದಿಲ್ಲ. ಎಂತಕ್ಕೆ ಹಣವ ಎಂತ ನಮ್ಗೆ ಸವಿಲಿಕ್ಕೆ ಆಗುವುದಿಲ್ಲ. ಫಲವನ್ನು ಆನಂದಿಸಲು ಸಾಧ್ಯವಿಲ್ಲ. ನೋಡಿ, ಫಲ ಭಗವಂತನಿಗೆ ಕೊಡ್ಬೇಕು. ಭೋಕ್ತಾರವ ಭೋಕ್ತಾರ ಯಜ್ಞ ತಪಸಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಾನಾಂ ಜ್ಞಾತಂ ಶಾಂತಿಂ ಪೃಚ್ಛತ್. ಎಂಜಾಯ್ ರವ. ಇದು ಆಧ್ಯಾತ್ಮಿಕ ನೆಲೆ. ನೋಡಿ, ಅದು ಆಧ್ಯಾತ್ಮಿಕ ನೆಲೆ ಕರ್ತವ್ಯ. ಫಲವನ್ನು ಭಗವಂತನಿಗೆ ಕೊಡುವಂಥದ್ದು. ಆದ್ರೆ ಇದಕ್ಕೆ ನಮಗೆ ತುಂಬಾ ರಿಯಲೈಸೇಷನ್ ಬೇಕು. ಸುಲಭದಲ್ಲಿ ನಾವು ಮಾಡಿ ಇಟ್ಟದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಮನಸ್ಸೇ ಬರುವುದಿಲ್ಲ ಭಗವಂತನಿಗೆ ಕೊಡ್ಲಿಕ್ಕೆ. ನಮಗೆ ಉನ್ನತ ಮಟ್ಟ ರಿಯಲೈಸೇಷನ್ ಇದ್ರೆ ಮಾತ್ರ ನಮ್ಗೆ ಕೊಡ್ಲಿಕ್ಕೆ ಆಗ್ತದೆ, ಇಲ್ಲದೆ ಆಗುವುದಿಲ್ಲ. ತುಂಬಾ ಕಷ್ಟ. ಯಾಕೆಂದ್ರೆ ನಮಗೆ ಅಷ್ಟು ಅಟ್ಯಾಚ್ಮೆಂಟ್ ಉಂಟು ಹಣದ ಮೇಲೆ. ಎಸ್, ನೆಕ್ಸ್ಟ್
ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ? ಎಸ್ ಚಂದ್ರಿಕಾರ್ ಓದ್ಲಿಲ್ಲ. ಓಕೆ, ಎಸ್ ಚಂದ್ರಿಕಾರ್. ಹರೇ ಕೃಷ್ಣ ಚಂದ್ರಿಕಾರ್ ಅವರೇ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಬುದ್ಧಿಯೋಗ ಕರ್ಮಯೋಗ. ಯೋಗಸ್ಯ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿಯೋ ಅಸಿದ್ಧ್ಯೋ ನ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಎಸ್, ಧನ್ಯವಾದ. ಎಂತ ಹೇಳ್ತಿದ್ದಾರೆ ಇಲ್ಲಿ ಭಗವಂತ? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಿ ಅಸಿದ್ಧಿಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿ ಇಟ್ಟುಕೊಳ್ಳೋದು. ನಮ್ಗೆ ಗೆಲುವೇ ಬೇಕು. ಸೋಲು ಬಂದ್ರೆ, ಈಗ ಪ್ರಭುಪಾದ್ ನೀವು ಲೀಲಾಮೃತ ಓದಿದ್ರೆ ನಿಮ್ಗೆ ಅಳುವಲ್ಲ, ರಕ್ತವೇ ಬರ್ಬೋದು ಬೇಸರದಲ್ಲಿ. ಅಂದ್ರೆ ಒಂದಕ್ಕೆ ಬಿಟ್ಟು ಅವರಿಗೆ ಸೋಲೆ, ಅಂದ್ರೆ ಭೌತಿಕವಾಗಿ ನಾವು ಕೆಲವು ಅದು ಸೋಲೆ ಆದ್ರೂ ಕೂಡ ಪ್ರಭುಪಾದ್ ಬಿಡ್ಲಿಲ್ಲ. ಎಸ್, ನನ್ನ ಗುರುವಿದ ಆದೇಶ ನಾನು ಪಾಲನೆ ಮಾಡ್ತೇನೆ. ಹಾಗೆ ಗೆಲುವು ಬಂದ ನಮಗೆ ತುಂಬಾ ಖುಷಿ ಆಗ್ತದೆ. ನಾವು ನೆಲದಲ್ಲಿ ಇರುವುದಿಲ್ಲ ನಮ್ಮ ಕಾಲು. ಹಾಗೆ ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿ ಇಟ್ಟುಕೊಳ್ಳದೆ ಸಮಚಿತ್ತ ನೋಡಿ, ಈಕ್ವಿಲಿಬ್ರಿಯಂ ಅನ್ನಗ ಅಂದ್ರೆ ಒಂದೇ ರೀತಿ ಸಮಚಿತ್ತತೆ, ನಿನ್ನ ಕರ್ತವ್ಯವನ್ನು ಮಾಡು. ಹಾಗಾಗಿ ಅರ್ಜುನ ಇಂಥ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಒಂದೇ ರೀತಿ ನೋಡುವಂಥದ್ದು. ಮಾತಾ ಸ್ಪರ್ಶ ಒಂದೇ ಶೀತೋಷ್ಣ ಸುಖ ದುಃಖದ ಆಗಮಪಾಯಿನು ನಿತ್ಯ ಸ್ಥಾಂತಿಕ ಭಾರತ. ಅಂದ್ರೆ ಶೀತ ಉಷ್ಣ ಎರಡನ್ನು ಒಂದೇ ರೀತಿ ಕೊಡುವಂಥದ್ದು. ಅದಕ್ಕೆ ಯೋಗ ಅಂತ ಹೆಸರು. ಎಸ್, ನೆಕ್ಸ್ಟ್ ಓದ್ಲಿಕ್ಕೆ ಶ್ರೀಲತಾ. ಎಸ್, HG ಶ್ರೀಲತಾ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಓದಿ ಕರ್ಮಯೋಗ. ಭಗವಾನ್ ಕೃಷ್ಣನಿಗೆ ಈ ಯುದ್ಧವಾಗಬೇಕೆಂದೇ ಅಪೇಕ್ಷೆ. ಆದುದರಿಂದ ಈಗ ಅವನು ಅರ್ಜುನನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಾನೆ. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ. ಪರೋಕ್ಷವಾಗಿ ಅರ್ಜುನನಿಗೆ ಹೇಳಿದಂತೆ ವರ್ತಿಸಲು ಸಲಹೆ ನೀಡಲಾಯಿತು. ಸರಿ, ಧನ್ಯವಾದ. ಎಂತ ಹೇಳ್ತಿದ್ದಾರೆ ಇಲ್ಲಿ? ಭಗವಾನ್ ಕೃಷ್ಣನಿಗೆ ಯುದ್ಧವಾಗಬೇಕು ನೋಡಿ. ಭಗವಂತನಿಗೆ ಆಗ್ಬೇಕಂದ್ರೆ ಎಂತ? ಈಗ ಪ್ರೈಮ್ ಮಿನಿಸ್ಟರ್ ಅವರಿಗೆ ನಿನ್ನೆ ಮಂಗಳೂರಿಗೆ ಬಂದಿದ್ರು. ಅವ್ರಿಗೆ ಬರಲೇಬೇಕು, ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಬಂದೇ ಬರ್ತಾರೆ ಅವರು. ಯಾಕಂದ್ರೆ ಅವರು ಮೇಲೆ ಯಾರಿಗೂ ರಿಪೋರ್ಟಿಂಗ್ ಇಲ್ಲ, ಅವ್ರು ಫೈನಲ್. ಅವ್ರು ಹೇಳಿದಾಗ ಆಗ್ತದೆ. ಅವ್ರು ಬರೋರಿಗೆ ಬಂದ್ರು ನಿನ್ನೆ. ಅದೇ ರೀತಿ ಭಗವಂತನಿಗೆ ಯುದ್ಧ ಆಗ್ಬೇಕಂದ್ರೆ ಯಾರು ನಿಲ್ಲಿಸ್ಲಿಕ್ಕೆ ಆಗ್ತದಪ್ಪ? ಭಗವಾನ್ ಕೃಷ್ಣನಿಗೆ ಯುದ್ಧವಾಗಬೇಕೆಂದು ಅಪೇಕ್ಷೆ. ಆದ್ರಿಂದ ಈಗ ಅವನು ಅರ್ಜುನನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕು ನೋಡಿ. ಬೇರೆ ಆಪ್ಷನ್ ಇಲ್ಲ. ಅರ್ಜುನನಿಗೆ ಯುದ್ಧ ಮಾಡಲೇಬೇಕು. ಕೃಷ್ಣನ ಇಚ್ಛೆ ಅದು. ನೇರವಾಗಿ ಹೇಳ್ತಾನೆ, ಸೂಚನೆ ಕೊಡ್ತಾ ಇದ್ದಾನೆ. ಪರೋಕ್ಷವಾಗಿ ಅರ್ಜುನನಿಗೆ ಕೃಷ್ಣನು ಹೇಳಿದಂತೆ ವರ್ತಿಸಲು ಸಲಹೆ ನೀಡಲಾಯಿತು. ಎಸ್, ಓಕೆ. ಅನುಕಂಪ ಇದು 2.11 ಶ್ಲೋಕ. ಆನಂದವಿಲ್ಲ ಇದು ಕರ್ಮಕಾಂಡ ಅಂದ್ರೆ 31-37. ಮತ್ತೆ ಪಾಪ ಪ್ರತಿಕ್ರಿಯೆಗಳು, ಅದೇ ಪ್ರತಿಕ್ರಿಯೆ ಇಲ್ಲ. ಬುದ್ಧಿಯೋಗ ಇದಕ್ಕೆ 3.38-53. ಅಂದ್ರೆ ಭಗವಂತನ ಅರ್ಜುನ 4 ಪ್ರಶ್ನೆಗೆ ಭಗವಂತ ಈ ರೀತಿ ಉತ್ತರ ಕೊಟ್ಟಿದ್ದಾನೆ. ಎಸ್, ಈಗ ಯಾರಿಗೆ ಓದ್ಲಿಕ್ಕೆ? 1 ನಿಮಿಷ. ಎಸ್, ಯಾರಿಗೆ ಕೊಡುವ? ಯಾರು ಓದ್ಲಿಲ್ಲ? ಓಕೆ, ಅಂಬಿಕಾ.
ಎಸ್ ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಭಗವದ್ಗೀತೆಯ ಅಧ್ಯಾಯ 2ರ ವಿಮರ್ಶನೆ ಒಂದು ನಿಮಿಷ ಪ್ರಭುಜಿ. ಶೀಲ ವಿನೋದ ಭಕ್ತಿ ಠಾಕೂರರು ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಗೀತೆಯ ಸಂಕ್ಷಿಪ್ತ ಸಾರಾಂಶ ಎಂದು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗ ಮುಖ್ಯ ಅಧ್ಯಯನದ ವಿಷಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗ ಸ್ಪಷ್ಟವಾಗಿ ಚರ್ಚಿಸಲಾಗಿದೆ ಮತ್ತು ಸಂಪೂರ್ಣವಾಗಿ ಅಧ್ಯಾಯದ ಸಾರಾಂಶವನ್ನು ಭಕ್ತಿ ಯೋಗದ ಒಂದು ಸಮೀಕ್ಷೆಯನ್ನು ಸಹ ನೀಡಲಾಗಿದೆ. ಸಮೀಕ್ಷೆಯನ್ನು ಸಹ ವಿವರಿಸಲಾಗಿದೆಯಾ ಪ್ರಭುಜಿ? ಸಹ ನೀಡಲಾಗಿದೆ. ಓಕೆ ಓಕೆ, ಎಸ್, ಧನ್ಯವಾದ. ಎಸ್, ನೋಡಿ, ಈಗ 2ನೇ ಅಧ್ಯಾಯ ಹೇಗಂದ್ರೆ 2ನೇ ಅಧ್ಯಾಯದಲ್ಲಿ ಹೆಸರೇ ಗೀತೆಯ ಸಾರಾಂಶ. ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ ಈ ಜ್ಞಾನ ಯೋಗದ ಬಗ್ಗೆ ಉಂಟು, ಅಂದ್ರೆ ಸಾಂಖ್ಯ ಯೋಗ 11ರಿಂದ 30 ಶ್ಲೋಕ. ಮತ್ತೆ ಯಾವುದು ಕರ್ಮಯೋಗದ ಬಗ್ಗೆ ಉಂಟು, ಯಾವುದು ಸಕಾಮ ಕರ್ಮಯೋಗ ಮತ್ತೆ ನಿಷ್ಕಾಮ ಕರ್ಮಯೋಗ, ಇಲ್ಲಿ 31ರಿಂದ 53 ಶ್ಲೋಕ. ಮತ್ತೆ ಭಕ್ತಿ ಯೋಗದ ಬಗ್ಗೆ ಕೂಡ ಉಂಟು, ಯಾವುದು 54ರಿಂದ 72, ಅಂದ್ರೆ ಸ್ಥಿತಪ್ರಜ್ಞ. ಹಾಗಾಗಿ ಗೀತೆಯ ಸಾರಾಂಶ ಭಕ್ತಿ ವಿನೋದ ಠಾಕೂರ್ ಹೇಳಿದ್ದಾರೆ. ಸಂಕ್ಷಿಪ್ತ ಸಾರಾಂಶ 2ನೇ ಅಧ್ಯಾಯ. ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳು ಮುಖ್ಯ ಅಧ್ಯಾಯದ ವಿಷಯಗಳು. 2ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗವನ್ನು ಸ್ಪಷ್ಟವಾಗಿ ಚರ್ಚಿಸಿದ್ದಾರೆ ಮತ್ತು ಸಂಪೂರ್ಣ ಸಾರಾಂಶ ಭಕ್ತಿ ಯೋಗದ ಒಂದು ಸಮೀಕ್ಷೆಯನ್ನು ಸಹ ನೀಡಲಾಗಿದೆ. ಹಾಗೆ 2ನೇ ಅಧ್ಯಾಯ ತುಂಬಾ ಮುಖ್ಯ, ಇಂಪಾರ್ಟೆಂಟ್. ಅರ್ಜುನರ ಶರಣಾಗತಿ, ಭಗವದ್ಗೀತೆ ಅಧ್ಯಾಯ 2ರ ವಿಮರ್ಶೆ. ಮತ್ತು ನೋಡಿ, ಫಸ್ಟಿಗೆ ಶರಣಾಗತಿ 1ರಿಂದ 10 ಶ್ಲೋಕ, ಮತ್ತೆ ಜ್ಞಾನದ ಬಗ್ಗೆ ಅಂದ್ರೆ ದೇಹ ಮತ್ತೆ ಆತ್ಮದ ಬಗ್ಗೆ 11 ಮತ್ತು 30ರಿಂದ ಶ್ಲೋಕ. ಕರ್ಮಕಾಂಡ 31ರಿಂದ 37. ಬುದ್ಧಿಯೋಗ ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮಯೋಗದ ಬಗ್ಗೆ 38ರಿಂದ 53. ಸಿದ್ಧೈರ್ ಮುನೀರ್ ಅಂದ್ರೆ ಸ್ಥಿತಪ್ರಜ್ಞಾನ ಗುಣಗಳು, ಇದು 54ರಿಂದ 72. ಎಸ್, ಈಗ ಜೋಡಿ ಚಟುವಟಿಕೆ ಅಂದ್ರೆ ಇಬ್ಬರು ಮಾಡುವಂಥದ್ದು. ಓಕೆ, ಈಗ ನಿಮ್ಮ ಇಬ್ಬರು ಜೋಡಿ ಚಟುವಟಿಕೆ ಅಂದ್ರೆ ಹೇಗೆ ಮಾಡುವ? 2 ಬ್ರೇಕ್ಔಟ್ ರೂಮ್ ಮಾಡುವ. ಒಂದು ಟೀಮ್ನವರು ಪ್ರತ್ಯವಾಯನ ವಿಧೀಯತೆ, ಇನ್ನೊಂದು ಟೀಮ್ನವರು ವ್ಯವಸಾಯದ ಬುದ್ಧಿ. ಇದರ ಬಗ್ಗೆ ನೀವು ಶ್ಲೋಕ ಮತ್ತು ಭಾವಾರ್ಥವನ್ನು ಓದಿ ಅದರ ಮಹತ್ವವನ್ನು ಚರ್ಚಿಸಿ. ಎಸ್, ನಾನು 2 ಟೀಮ್ ಮಾಡ್ತಾ ಇದ್ದೇನೆ, ಬ್ರೇಕ್ಔಟ್ ಟೀಮ್. ಎಸ್, ಟೈಮ್ ಇಲ್ಲ, ಇದಾದ್ಮೇಲೆ ಆಯ್ತು, ಮುಗಿತಾ ಬಂದು. ಓಕೆ, 1 ನಿಮಿಷ. ಕರೆಕ್ಟ್ ನೋಡಿ, ಶ್ಲೋಕ ಮತ್ತು ಭಾವಾರ್ಥವನ್ನು ಓದಿ ಅದರ ಮಹತ್ವವನ್ನು ಚರ್ಚಿಸಿ. ಫಾಸ್ಟ್ ಓದ್ಬೇಕು. ನಿಮಗೆ 3 ನಿಮಿಷ ಕೊಡ್ತಾ ಇದ್ದೇನೆ. ಒಬ್ಬರು 40ನೇ ಶ್ಲೋಕ, ಯಾವುದು ಸ್ವಲ್ಪಮಸ್ಯ ಧರ್ಮಸ್ಯ ತ್ರಾಯತ ಮಹೋದಭಾಯತ್, ಆ ಶ್ಲೋಕ ಪ್ರತ್ಯವಾಯನ ವಿದ್ಯತೆ, ಈ ಶ್ಲೋಕ. ಇನ್ನೊಂದು ಟೀಮ್ ವ್ಯವಸಾಯದ ಬುದ್ಧಿ. ಈಗ 27 ಅಂದ್ರೆ 13 ಜನ ಬರ್ತಾರೆ ಒಂದೊಂದು ಟೀಮಲ್ಲಿ. ಎಸ್, ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೇನೆ. ಚರ್ಚೆ ಆಗಬೇಕು, ರೆಡಿ ಆಗಿಡಿ ಪುಸ್ತಕವನ್ನು. ಓಕೆ, ರೀಕ್ರಿಯೇಟ್ ನೋಡಿ, 2 ಬ್ರೇಕ್ಔಟ್ ರೂಮ್ ಮಾಡಿದ್ದೇನೆ. ಎಸ್, ಓಪನ್ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ಎಸ್,
ಎಸ್, ಹರೇ ಕೃಷ್ಣ. ಎಸ್, ನಿಮ್ಮ ಟೀಮಿಂದ ಒಬ್ಬೊಬ್ಬರು ಹೇಳ್ಬೋದು, 2 ಟೀಮಲ್ಲಿ. ಎಸ್, ಫಸ್ಟ್ ಇದು ಟೀಮ್ ರೂಮ್ 1ಗೆ ಫಸ್ಟ್ ಇದು ಪ್ರತ್ಯವಾಯನ ವಿದ್ಯತೆ, ರೂಮ್ 2ಗೆ ವ್ಯವಸಾಯದ ಮುದ್ದೆ. ಎಸ್, ಹೇಳಿ, ಯಾರಾದ್ರು ಟೀಮ್ ಲೀಡರ್ ಬಂದು ಹೇಳ್ಬೋದು. ಎಂತ ಚರ್ಚೆ ಆಯಿತು, ಮಹತ್ವ ಭಾವಾರ್ಥದಿಂದ. ಎಸ್, ಸೀತಾ ಸಂಪತ್ ಕುಮಾರ್. ಹರೇ ಕೃಷ್ಣ ಪ್ರಭು. ಹಾ, ನಾವು ಐಕ ಪ್ರಜ್ಞೆಯಲ್ಲಿ ಮಾಡೋ ಕೆಲಸ ಅತ್ಯುನ್ನತ ಇದಾಗಿರೋದಿಲ್ಲ. ಅದು ಎಷ್ಟಕ್ಕೆ ನಿಲ್ಲಿಸ್ತೀವೋ ಅದೇ ಇದಾಗ್ಬಿಡುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು 1% ಕೆಲಸ ಮಾಡಿದ್ರು ಅದು ಶಾಶ್ವತವಾದ ಪರಿಣಾಮ ಕೊಡುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋ ಕೆಲಸ ನಾವು ಇವಾಗ ಸಂಪೂರ್ಣವಾಗಿ ಮಾಡಕ್ಕಾಗದೆ ನಾವು ಸ್ವಲ್ಪ ಮಾಡಿದ್ರು ಮುಂದಿನ ಭಕ್ತಿ ಹಂತದಲ್ಲಿ ನಮಗೆ ಕರ್ಕೊಂಡೋಗಿ ನಮಗೆ ಆಧ್ಯಾತ್ಮಿಕ ಪ್ರಗತಿ ತೋರಿಸಿ ಮುಂದಿನ ನೆಕ್ಸ್ಟ್ ಇದ್ರಲ್ಲಿ 2% ಮುಂದಕ್ಕೆ ಆಗೋಗುತ್ತೆ. ಶಾಶ್ವತವಾಗಿರುತ್ತೆ. ಇದು ಉದಾಹರಣೆಗೆ ಅಜಮೇಳನ ಕಥೆಯಲ್ಲಿ ಕೊಟ್ಟಿದ್ದಾರೆ. ಅಜಮೇಳ ಭಕ್ತ ಆಗಿದ್ದ, ಯಾವ್ದೋ ಒಂದು ಐಹಿಕ ಇದಕ್ಕೆ ಬಿದ್ಬಿಟ್ಟು ಅವನ್ ಇದಾದ್ರುವೆ ಕೃಷ್ಣ ಅವನ್ನ ಬಿಡ್ಲಿಲ್ಲ. ಮತ್ತೆ ಅವನ್ನ ನಾರಾಯಣ ಅಂತ ಹೆಸರಿಟ್ಟು ಮಗನಿಗೆ ತನ್ನ ದಾರಿಗೆ ತಂದ್ಬಿಟ್ಟ. ಅಷ್ಟು ಭಕ್ತವತ್ಸಲ. ಅದನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಏನೇ ಕೆಲಸ ಮಾಡಿದ್ರೆ ನಮಗೆ ಉನ್ನತಿಯ ವಿನಃ ಅವನತಿ ಇಲ್ಲ. ಭಗವಂತನ ಅದ್ವಿತೀಯ ಗುಣ. ಐಹಿಕ ಪ್ರಜ್ಞೆಯಲ್ಲಿ ಮಾಡೋ ಕೆಲಸ ನಮ್ ದೇಹದೊಂದಿಗೆ ನಾಶ ಆಗ್ಬಿಡುತ್ತೆ. ಅದೇ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋ ಕೆಲಸ ನಾವ್ ದೇಹ ನಷ್ಟ ಆದ್ರೂ ನಮ್ಮನ್ನ ಮುಂದಕ್ಕೆ ಕೊಂಡೊಯ್ಯುತ್ತೆ. ಮುಂದಕ್ಕೆ ಕೊಂಡೋಗಿ ಮುಂದೆ ನಮ್ಮ ಸುಸಂಸ್ಕೃತ ಒಂದು ಬ್ರಾಹ್ಮಣನ ನಮಗೆ ಮುಂದೆ ಪೂಜೆಗೆ ಅನುಕೂಲ ಆಗೋ ತರ ನಮ್ಗೆ ಹಾದಿಗೆ ಒಳ್ಳೆ ಇದಿಗೆ ಕರ್ಕೊಂಡು ಹೋಗುತ್ತೆ. ಪ್ರಭುಜಿ, ನನಗೆ ತಿಳಿದಿದ್ದು ಪ್ರಭುಜಿ. ಹರೇ ಕೃಷ್ಣ. ವೆರಿ ಗುಡ್, ತುಂಬಾ ಒಳ್ಳೆ ಹೇಳಿದ್ರೆ. ಎಸ್, ಧನ್ಯವಾದ. ಎಸ್, ನೋಡಿ, ರೂಮು 1 ಫಸ್ಟ್ ಇದೆ ಹೇಳಿದ್ರು. ಈಗ ತಂಡ 2 ವ್ಯವಸಾಯದ ಬುದ್ಧಿ. ಎಸ್, ಯಾರು ಹೇಳ್ತೀರಿ? ಯಾರದೊಂದು ಲೀಡರ್ ಹೇಳ್ಬೋದು. ಎಸ್, ದಯವಿಟ್ಟು ವ್ಯವಸಾಯಾತ್ಮಕ ಬುದ್ಧಿ 41ನೇ ಶ್ಲೋಕದ ಭಾವಾರ್ಥದಿಂದ. ಎಸ್, ಲತಾ ಶಶಿಕುಮಾರ್, ಹೇಳಿ ಮಾತಾಜಿ. ಹರೇ ಕೃಷ್ಣ. ಯಾರು ಬೇರೆಯವ್ರು ಹೇಳ್ಬೋದಿತ್ತು, ನಾನು ಅವಾಗ್ಲೇ ಮಾತಾಡಿದ್ದೆ, ಹೇಳಿದ್ದೆ. ಹೇಳಿ. ಕೃಷ್ಣ ಪ್ರಜ್ಞೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕಾಹ ಕುರುನಂದನ ಬಹುಶಾಖಾಹನಂತಶ್ಚ ಬುದ್ಧಯೋ ವ್ಯವಸಾಯಿನಂ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನಿಗೆ ದೃಢ ಸಂಕಲ್ಪದ ಬುದ್ಧಿಯನ್ನು ಹೊಂದಿರುತ್ತಾನೆ. ಅವನಿಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಎಲ್ಲ ಗೊತ್ತಿರುತ್ತದೆ. ಮರದ ಬೇರಿಗೆ ನೀರೆದರೆ ತಾನಾಗೆ ಎಲೆಗಳಿಗೂ ಕೊಂಬೆಗಳು ನೀರು ಲಭ್ಯವಾಗುವಂತೆ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದರಿಂದ ಅವನಿಗೆ ಸಂಸಾರ, ಸಮಾಜ, ದೇಶ, ಮನುಕುಲ ಎಲ್ಲರಿಗೆ ಉನ್ನತ ಸೇವೆಯನ್ನು ಸಲ್ಲಿಸಬಹುದು. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವನು ಅವನಿಗೆ ಬೇರೆ ಬೇರೆ ಕಡೆ ಅವನ ಬುದ್ಧಿ ಹೋಗುವುದರಿಂದ ಅವನಿಗೆ ಅಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಮತ್ತೆ ಗುರುವಿನ ಶಿಷ್ಯನ ಸ್ವಭಾವವು ತಿಳಿದಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರು ಗುರುವಿಗೆ ಸಂತೃಪ್ತಿ ಆದರೆ ದೇವೋತ್ತಮ ಪರಮ ಪುರುಷನಿಗೆ ಸಂತೃಪ್ತಿ ಆಗುತ್ತದೆ ಎಂದು ತಿಳಿತಾರೆ. ಎಸ್, ಓಕೆ, ಧನ್ಯವಾದ ಮಾತಾಜಿ. ಎಸ್, ಹರೇ ಎಸ್, ಪಾವರ್ತಲ್ಲಿ ಇದ್ದಾಗ ಹೇಳಿದ್ರೆ. ಎಸ್, ಓಕೆ, ಧನ್ಯವಾದ. ಈಗ ಎಸ್, ಒಂದು ಪ್ರತ್ಯವಾಯನ ವಿದ್ಯತೆ ಅಂದ್ರೆ ಈ ಶ್ಲೋಕದ ಅರ್ಥ ಅಂತಂದ್ರೆ ಸ್ವಲ್ಪ ಮಾಡಿದ್ರು ಕೂಡ ವೇಸ್ಟ್ ಅಲ್ಲ. ಭಕ್ತಿಯಲ್ಲಿ ಸ್ವಲ್ಪ ಮಾಡಿದ್ರೆ ಈಗ 1% ಆದ್ರೆ ನೆಕ್ಸ್ಟ್ ಲೈಫ್ 2%. ಈಗ ಹೇಗಂದ್ರೆ ಸಪೋಸ್ ನಿಮ್ಮ ಮಗ ಇಂಜಿನಿಯರಿಂಗ್ ಕಲಿತಾ ಇದ್ದಾನೆ, 8th ಸೆಮಿಸ್ಟರ್ ಆಯ್ತು, ಅವನು ಒಂದು ಸಬ್ಜೆಕ್ಟ್ ಪೆಂಡಿಂಗ್, 48ರಲ್ಲಿ 47 ಪಾಸ್ ಆಗಿದೆ, 1 ಫೇಲ್. ಅವನಿಗೆ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಸಿಗುವುದಿಲ್ಲ. ಭೌತಿಕದಲ್ಲಿ ನೀವು 100% ಆದ್ರೆ ಮಾತ್ರ ವ್ಯಾಲ್ಯೂ, ಆದ್ರೆ ಭಕ್ತಿಯಲ್ಲಿ ಹಾಗೆ ಅಲ್ಲ. ಅಜಾಮಿಲ ಅಂತ ಬೇಡದು ಮಾಡಿದ ಲಾಸ್ಟಿಗೆ ನಾರಾಯಣ ಹೇಳಿದ, ಅವನಿಗೆ ವಿಷ್ಣು ತರ್ಬಂದ್ರು. ಅವ್ರಿಗೆ ಭಕ್ತಿಯಲ್ಲಿ ಲಾಸ್ ಇಲ್ಲ. ಮತ್ತೆ 2ನೇದು ವ್ಯವಸಾಯದ ಬುದ್ಧಿ. ಭಕ್ತಂದು ವ್ಯವಸಾಯದ ಬುದ್ಧಿ ಸರಿ ಇರ್ತದೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತುಂಟು ಅವನಿಗೆ. ಎಸ್, ಪಾಠ 4 ವಿಷಯಗಳು, ತಿಳುವಳಿಕೆ, ಜ್ಞಾನದ ಬಗ್ಗೆ ಕೃಷ್ಣನ ಸಲಹೆಗಳು, ಸಂಕ್ಷಿಪ್ತ ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. ಇದ್ರ ಬಗ್ಗೆ ನಾವು ನೋಡಿದ್ದೇವೆ. ಮತ್ತೆ ಯುದ್ಧ ಮಾಡದಿರಲು ಅರ್ಜುನನ್ನು ಕೊಟ್ಟ ಮೊದಲ 3 ಕಾರಣಗಳಿಗೆ ಕೃಷ್ಣನು ಪ್ರತಿಕ್ರಿಯೆಯನ್ನು ವಿವರಿಸಲಾಯಿತು. ಇದು ಕೂಡ ಆಯಿತು. ಮತ್ತೆ ಭಗವದ್ಗೀತೆ ಅಧ್ಯಾಯ 2ರ ಸಾರಾಂಶವನ್ನು ಪ್ರಸ್ತುತಪಡಿಸಲಾಯಿತು. ಮತ್ತು ಭಗವದ್ಗೀತೆ 2ನೇ ಅಧ್ಯಾಯದ ಸಂಪೂರ್ಣ ಗೀತಾ ವಿಷಯಗಳನ್ನು ಹೇಗೆ ಸಂಕ್ಷೇಪಿಸುತ್ತದೆ ಎಂಬುದನ್ನು ವಿವರಿಸಲಾಯಿತು ಇವತ್ತಿನ ನಮ್ಮ ಕ್ಲಾಸಲ್ಲಿ. ಮೌಲ್ಯಮಾಪನ
ಭಗವದ್ಗೀತೆ 2.42 ಶ್ಲೋಕಗಳು ಮತ್ತು ಸಾದೃಶ್ಯಗಳನ್ನು ಉಲ್ಲೇಖಿಸಿ ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ವೈದಿಕ ಕರ್ಮ ಕಾಂಡ ವಿಭಾಗದ ಪುಸ್ತಕದಿಂದ ಮೌಲ್ಯಮಾಪನ ಮಾಡಲಾಯಿತು. ಸಮಗ್ರತೆ ಕರ್ಮಣಿಯೇವಾಧಿಕಾರಸ್ ಎಂಬ ಪದ ಉಚ್ಚದ ಉಚಿತ ಮತ್ತು ಅನುಚಿತ ಅನ್ವಯಗಳನ್ನು ಚರ್ಚಿಸಲಾಗಿದೆ. ವೈಯಕ್ತಿಕ ಅನ್ವಯ ಪ್ರತ್ಯಾವರಣ ವಿಧೇಯತೆ 40 ಮತ್ತು 2.40 ಮತ್ತು ವ್ಯವಸ್ಥಾತ್ಮಕ ಬುದ್ಧಿ 2.41 ಶ್ಲೋಕಗಳ ಮಹತ್ವವನ್ನು ಚರ್ಚಿಸಲಾಯಿತು. ಇದೆಲ್ಲ ನಾವು ಇವತ್ತು ಮಾಡಿದ್ದು ಎಂತೆಲ್ಲ ಆಯ್ತಂತ. ಎಸ್, ಮುಕ್ತಾಯದ ಉಲ್ಲೇಖ ಯಾರಿಗೆ ಲಾಸ್ಟ್? ಎಸ್, ಯಾರು ಹೇಳ್ತೀರಿ? ಎಂಟ್ರೆಸ್ ಮಾಡಿ. ಲಾಸ್ಟ್ ಇದೆ ಇವತ್ತು, ಕೊನೆಯ. ಎಸ್, ಇಂದುಮತಿ ಮಂಜುನಾಥ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಮುಕ್ತಾಯದ ಉಲ್ಲೇಖ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ. ನಾಗರಿಕತೆಯ ಈ ಭೌತಿಕ ಬೆಳವಣಿಗೆಯು ಬಹಳ ಬೆರಗುಗೊಳಿಸುತ್ತದೆ. ನಿಮ್ಮ ಅಮೆರಿಕನ್ ನಗರಗಳ ರಸ್ತೆ, ನಾವು ರಸ್ತೆಯಲ್ಲಿ ಹಾದು ಹೋದಾಗ ಅದು ತುಂಬಾ ಚೆನ್ನಾಗಿ ಕಾಣುತ್ತದೆ. ರಾತ್ರಿಯಲ್ಲಿ ಉರಿಯುವ ಅನೇಕ ದೀಪಗಳು ಮತ್ತು ಪ್ರಕಾಶಮಾನವಾದ ಹಲವು ಸೂಚನಾ ಫಲಕಗಳು. ಆದರೆ ಈ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಭ್ರಮಣೆಯಾದವರಲ್ಲಿ ಭಗವಂತನ ಧಾಮಕ್ಕೆ ಹಿಂದಿರುವ ದೃಢ ಸಂಕಲ್ಪವು ಇರುವುದಿಲ್ಲ. ಇದು ತುಂಬಾ ಮುಖ್ಯ. ಎಸ್, ಧನ್ಯವಾದ. ಧನ್ಯವಾದ ಪ್ರಭುಜಿ. ಎಸ್, ನೋಡಿ ಪ್ರಭುದ ಎಂತ ಹೇಳ್ತಿದ್ದಾರೆ. ಈಗ ನಮ್ಮ ಎಲ್ಲ ಮಕ್ಕಳಿಗೆಲ್ಲ ಯಾವ್ದು ಇಷ್ಟ ನೋಡಿ, ಪ್ರಭುದ ಇದನ್ನು ಹೇಳ್ತಾರೆ. ಫಸ್ಟಿಗೆ ನಾಗರಿಕತೆ ಈ ಭೌತಿಕ ಬೆಳವಣಿಗೆ ನೋಡಿ. ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. 2015 ಇಲ್ಲಿ ಗರುಡಿ ಅಂತ, ಅದು ಭೂತ ಎಲ್ಲ ಆಗುವಂಥದ್ದು. ಆದ್ರೆ ಅಲ್ಲಿ ತುಂಬಾ ಜನ ಸೇರ್ತಾರೆ. ಅದಕ್ಕೆ ನಾನು ಟ್ರಕ್ ಇಟ್ಕೊಂಡು ಹೋಗಿದೆ, ಒಂದು 20 ಬುಕ್ ಹೋಗಿದೆ. ಅಲ್ಲಿ ಒಬ್ಬ ನನ್ನ ಒಂದು ಜೂನಿಯರ್ ಸಿಕ್ಕಿ ನಾನು ಭಗವದ್ಗೀತೆ ಕೊಟ್ಟೆ. ಅವನಿಗೆ ಹೇಳುವಂಥದ್ದು, ನಿಂದೇಂತ ಇದು? ನನಗೆ ಸೈನ್ಸ್ ನೋಡು. ಅವನ ಐಫೋನ್, ಆಗ ಯಾವ್ದು ಐಫೋನ್ ಇತ್ತು ಅವನು, 70-80 ಸಾವಿರ. ಅವ್ರು ಹೇಳುವಂಥದ್ದು, ಸೈಂಟಿಸ್ಟ್ನವರು ಐಫೋನ್ ಮಾಡಿದ್ದಾರೆ, ನಿಮ್ಮ ಇದು ಭಗವದ್ಗೀತೆ ಎಂತ ಉಂಟು? ಅಡ್ವಾನ್ಸ್ಮೆಂಟ್, ಸೈಂಟಿಸ್ಟ್ ಅಡ್ವಾನ್ಸ್ಮೆಂಟ್ ಅಂತ. ಹಾಗೆ ನಾಗರಿಕದ ಈ ಭೌತಿಕ ಬೆಳವಣಿಗೆ ಬಹಳ ಬೆರಗುಗೊಳಿಸ್ತದೆ ಎಲ್ಲ ಮಕ್ಕಳನ್ನು. ಅಂದ್ರೆ ಸೈನ್ಸ್ ಸೈನ್ಸ್ ಸೈನ್ಸ್, ಎಂತ ಸೈನ್ಸ್? ಹೇಗೆಂದ್ರೆ ಸೈನ್ಸ್ ಅಂದ್ರೆ, ಈಗ ನೋಡಿ, ಈಗದ ಸೋಕಾಲ್ಡ್ ಸೈಂಟಿಸ್ಟ್ನವರು, ಈಗ ಐನ್ಸ್ಟೀನ್, ನ್ಯೂಟನ್, ಪ್ಲಾಂಕ್, ಇವರನ್ನೆಲ್ಲ ತುಳಿಯುವಂಥದ್ದು. ಅವರೆಲ್ಲ ಒರಿಜಿನಲ್ ಸೈಂಟಿಸ್ಟ್. ಈಗ ಬಂದವರೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದ ಸೈಂಟಿಸ್ಟ್. ಅವರನ್ನು ತೊಳೆದು ನಾನು ಮೀನ್ ಅಂತ ಹೇಳುವಂಥದ್ದು. ಆದರೆ ಪ್ರಭುಪಾದ್ ಈಗ ನಮ್ಮ ವೇದಿಕ್ ಸೈನ್ಸ್, ಒಂದು ಸೋಕಾಲ್ಡ್ ಸೈನ್ಸ್ ಮತ್ತು ವೇದಿಕ್ ಸೈನ್ಸ್ ಅಲ್ಲಿ ಹೇಗೆ? ವೇದಿಕ್ ಸೈನ್ಸ್ ಅಲ್ಲಿ ಪ್ರಭುಪಾದ್ ಅವರ ಗುರುಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಾರದ ಮುನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಮಧ್ವಾಚಾರ್ಯಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ರಾಮಾನುಜಾಚಾರ್ಯ ಇಂಪಾರ್ಟೆನ್ಸ್ ಕೊಡ್ತಾರೆ, ವೇದವ್ಯಾಸರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಬ್ರಹ್ಮನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ತೊಳೆಯುವುದಿಲ್ಲ. ಇದು ವ್ಯತ್ಯಾಸ. ಅದು ಪ್ರಭುಪಾದ ನಾಗರಿಕದ ಈ ಭೌತಿಕ ಬೆಳವಣಿಗೆ ಬಹಳ ಬೆರಗುಗೊಳಿಸುತ್ತದೆ. ನಿಮ್ಮ ಅಮೆರಿಕನ್ ನಗರಗಳ ರಸ್ತೆ, ನಾವು ರಸ್ತೆಯಲ್ಲಿ ಹಾದು ಹೋದಾಗ ಅದು ತುಂಬಾ ಚೆನ್ನಾಗಿ ಕಾಣುತ್ತದೆ. ರಸ್ತೆಯಲ್ಲಿ ಉರಿಯುವ ಅನೇಕ ದೀಪಗಳು ಮತ್ತು ಪ್ರಕಾಶಮಾನ ಹಲವು ಸೂಚನಾ ಫಲಕಗಳು ನೋಡುವಾಗ ತುಂಬಾ ಚೆನ್ನಾಗಿ ಕಾಣ್ತದೆ. ಆದರೆ ಪ್ರಭುಪಾದ ಅಂತ ಹೇಳ್ತಾರೆ, ಆದರೆ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡಿರುವಲ್ಲಿ ಮತ್ತು ಇಂಥ ವಿಷಯಗಳಿಂದ ಚಿತ್ತ ಭ್ರಮಣೆ ಆದವರಲ್ಲಿ ಭಗವಂತನ ಧಾಮಕ್ಕೆ ಹಿಂದಿರುಗುವ ದೃಢ ಸಂಕಲ್ಪ ಇರುವುದಿಲ್ಲ. ಅವರು ಭಗವಂತನ ಧಾಮಕ್ಕೆ ಹೋಗುವುದಿಲ್ಲ ಅಂತ ಇಂಥವ್ರು, ಈ ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್. ಹಾಗೆ ಬೇಕಾ ಇದು? ಎಸ್ ಕೃಷ್ಣ ಚೈತನ್ಯ ಶ್ರೀಲ ಪ್ರಭುಪಾದ್ ಕಿ ಜೈ. ಎಸ್, ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು. ಟೈಮ್ ಆಯಿತು. ಒಂದು ಪ್ರಶ್ನೆ ಯಾವ್ದು ಇದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಉತ್ತರ ಮಾಡ್ತೇನೆ. ಯಾರ್ದು ಒಂದು ಪ್ರಶ್ನೆ ಇದ್ರೆ ಕೇಳ್ಬೋದು. ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಓಕೆ, ಅಟೆಂಡ್ ಲಿಂಕ್ಸ್ ಅಂತಂದರೆ ಅವರು ಮಾಡಲಿಲ್ಲ, ಮಾಡಬೇಕು. ನಿಮ್ಮದೆಲ್ಲ ಹೆಸರು 15 ಹೆಸರು ಮಾತ್ರ ಹಾಕಿದ್ದಾರೆ, ನಾನು ಮಾಡಿಸ್ತೇನೆ. ಎಸ್ ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಮೀನಾಕ್ಷಿ ವಿ, ನೋಡಿ ಫಾಸ್ಟ್ ಹೇಳಿ. ಪ್ರಪ್ರಪ ಅಂದರೆ ಎಂತ ಹೇಳುವಂಥದ್ದು. ಎಸ್, ಮೀನಾಕ್ಷಿ ವಿ ಹೇಳಿ. ನಮಸ್ತೆ ಪ್ರಭುಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನಾಳೆ ಕ್ಲಾಸ್ ಆಯ್ತಾ? ಯಾವ್ದು ಕ್ಲಾಸ್ ನಾಳೆ? ಇದೇ ಕ್ಲಾಸ್ ನಾಳೆ ಕಂಟಿನ್ಯೂ? ಇಲ್ಲಪ್ಪ, ವೀಕ್ಲಿ ಒನ್ಸ್ ಭಕ್ತಿ ಶಾಸ್ತ್ರಿ, ವೀಕ್ಲಿ ಒನ್ಸ್, ಸ್ಯಾಟರ್ಡೆ ಮಾತ್ರ.
ಅದು ಮತ್ತೆ ಬೆಳಗ್ಗೆ ನಾನು ಒಂದ್ 2-3 ದಿವಸ ಅಟೆಂಡ್ ಆಗಿಲ್ರಿ ಆ ಎಕ್ಸಾಮ್ ಇತ್ತು ನಂದು. ಬೆಳಗ್ಗೆ ಹೊತ್ತು ಏನೋ ಇರುತ್ತಂತಲ್ಲ, ಯಾವ ಕ್ಲಾಸ್ ಪ್ರಭುಜಿ ಅದು? ಬೆಳಿಗ್ಗೆ ಭಾಗವತಂ ಅಲ್ರಿ ಬೆಳಗ್ಗೆ 5:45. 5:45 ಇಲ್ಲ ಮಾತಾಜಿ, ಯಾವುದಿಲ್ಲ ಕ್ಲಾಸ್. ತಿಳಿಸ್ತೇನೆ, ಇದ್ರೆ ತಿಳಿಸ್ತೇನೆ. ಎಸ್, ಓಕೆ. ಎಸ್, ನೆಕ್ಸ್ಟ್ ಇಂದುಮತಿ ಮಂಜುನಾಥ್ ಹೇಳಿ. ಪ್ರಭುಜಿ ಅಟೆಂಡೆನ್ಸ್ ಲಿಂಕ್ ಕಳ್ಸಿಲ್ಲ ಪ್ರಭುಜಿ. ಅಟೆಂಡೆನ್ಸ್ ಅಂದ್ರೆ ಅವರು 15 ದಿವಸ ಮಾತ್ರ ಇರುವಂತ, ಉಳಿದೆಲ್ಲ ಹಾಕ್ಲಿಲ್ಲ. ಒಟ್ಟಿಗೆ ಮಾಡ್ತೇನೆ. ಓಕೆ. ಅವ್ರು ಮಾಡುವವರು ಕೂಡ ಸ್ವಲ್ಪ ಬಿಸಿ ಇದ್ರು, ನಾನು ಕೂಡ ಬಿಸಿ ಇದ್ದೆ. ಓಕೆ. ಎಸ್, ಸುಷ್ಮಾ. ಎಸ್, ಹರೇ ಕೃಷ್ಣ. ಪ್ರಭುಜಿ ನೆಕ್ಸ್ಟ್ ವೀಕ್ ನಾವು ಯಾವ್ದು ಶ್ಲೋಕ? ನೆಕ್ಸ್ಟ್ ವೀಕ್ ನೀವು ಈಗ 54 ತನಕ ಆಯಿತು. ಅದರಿಂದ ನೆಕ್ಸ್ಟ್ ಶ್ಲೋಕ ಓದಿ ನೀವು. ಲಾಸ್ಟ್ ವೀಕ್ ಆತ್ಮ ದೇಹದ ಬಗ್ಗೆ. ಲಾಸ್ಟ್ ವೀಕ್ ನಾನು ಹೇಳಿದ್ದು 10 ಶ್ಲೋಕ ತನಕ 2ನೇ ಅಧ್ಯಾಯ. ಮತ್ತೆ ನಿಮ್ಗೆ ಹೇಳಿದ್ದು ನೀವು 11ರಿಂದ ಮತ್ತೆ ಶ್ಲೋಕ ಓದಿ ಅಂತ ಹೇಳಿದೆ ನಿಮ್ಗೆ. ಈಗ 54 ನಂತರ ಓದ್ಬೇಕು. ಹೌದು. 72 ತನಕ ಶ್ಲೋಕ. ಎಸ್, ಸಂಕೀರ್ತನ್ ಹೇಳಿ. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ಈಗ ಇದು ದಶನಾಮ ಅಪರಾಧ ಇದೆಯಲ್ಲ, ಅದ್ರೊಳಗೆ ಅಪರಾಧ ಜಪ ಮಾಡೋದು ಹೇಗೆ ಅಂತ? ಅದು ಹೇಗೆ ನೋಡಿ, ಹೇಗೆ ಅಂದ್ರೆ ನಾವು ಒಮ್ಮೆಲೆ ಆಗುದಿಲ್ಲ. ಈಗ ಮಗು ಹುಟ್ಟಿದ ಕೂಡಲೇ ನಡೆಯುವುದಿಲ್ಲ, 1 ವರ್ಷ ಬೇಕು. ಎಲ್ಲರ ತಾಯಿ ಅಂದಿರಿದ್ದೀರಿ. ಹೌದು. ಅದೇ ರೀತಿ ಅದು ಒಮ್ಮೆಲೆ ಬರುವುದಿಲ್ಲ ಪರ್ಫೆಕ್ಷನ್. ನಾವು ಭಕ್ತಿಯಲ್ಲಿ ಸಾಧನ ಸಂಘ ಸೇವೆ ಮಾಡಿ 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 ಪ್ಯೂರಿಫಿಕೇಶನ್ ಆಗುವಂತ. ಹೇಗೆ ಅಂದ್ರೆ ಈಗ ಒಬ್ಬ ಶಿಲ್ಪಿ, ಅವನಿಗೆ ಕಲ್ಲಿರ್ತದೆ. ಫಸ್ಟ್ ಅವನ ಹೊಡೆತದಲ್ಲಿ ಅದು ಶೇಪ್ ಬರುವುದಿಲ್ಲ. ತುಂಬಾ 999 ಹೊಡಿತಾನೆ ಅವ. ಲಾಸ್ಟ್ ಇದು 1000 ಹೊಡೆತದಲ್ಲಿ ಅದು ಶೇಪ್ ಬರ್ತದೆ. ಅದೇ ರೀತಿ ನಾವು ಕೂಡ ನಾಮಾಪರಾಧದಿಂದ ಈ ನಾಮ ಭಾಷೆಗೆ ಸ್ಟೇಜ್ ಹೋಗುವುದಂದ್ರೆ ಅದು ಇಟ್ ಟೇಕ್ಸ್ ಟೈಮ್. ಎಸ್, ಸರಿ. ಎಸ್, ಜಯಲಕ್ಷ್ಮಿ ಆಚಾರ್ಯ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಅದು ನೀವು ಇಂಗ್ಲಿಷ್ ಅಲ್ಲಿ ಹ್ಯಾಂಡ್ ಬುಕ್ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಅವರು ಕೂಡ ತುಂಬಾ ಬಿಸಿ ಇತ್ತು ಜನ್ಮಾಷ್ಟಮಿಗೆ. ಅವ್ರು ಮಾಡ್ಲಿಲ್ಲ ಮಾತಾಜಿ. ಒಂದು 10 ಪೇಜ್ ಮಾಡಿದ್ದಾರೆ, 130 ಪೇಜ್ ಉಂಟು. ಎಸ್, ನಾನು ಮಾಡ್ಲಿಕ್ಕೆ ಹೇಳಿದೆ. ಎಸ್, ನೋಡಿ, ನಾವು ಯಾರನ್ನು ಫೋರ್ಸ್ ಮಾಡ್ಲಿಕ್ಕೆ, ಭಕ್ತಿಯಲ್ಲಿ ಎಲ್ಲರೂ ಸೇವೆ ಮಾಡುವ ಒಂದು ಫ್ರೀ ಸೇವೆ ಅಂದ್ರೆ ಎಂತ ಹೇಳುವಂಥದ್ದು, ಹಣಕ್ಕೆ ಮಾಡುವುದಲ್ಲ. ಹಾಗಾಗಿ ನಾವು ಕೂಡ ಎಲ್ಲರನ್ನು ನಾವು ತುಂಬಾ ಇದರಿಂದ ಕೊಂಡೋಗಬೇಕು. ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಬ್ಯುಸಿ ಇದ್ದಾರೆ. ಎಸ್, ಹರೇ ಕೃಷ್ಣ. ಆಗ ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋಭಿಶ್ಚ ಕೃಪಾ ಸಿಂಧುಭ್ಯೋ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ